ಜಿಲ್ಲಾ ಕೃಷಿಕ ಸಮಾಜ ದಕ್ಷಿಣ ಕನ್ನಡ ಇದರ ವತಿಯಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ರಿಜಿಸ್ಟರ್ಡ್ ಮಹತೋಬಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು, ಸುದ್ದಿ ಮಾಹಿತಿ ಟ್ರಸ್ಟ್ ಮತ್ತು ಸುದ್ದಿ ಅರಿವು ಕೇಂದ್ರ, ರೈತ ಕುಡ್ಲ ಪ್ರತಿಷ್ಠಾನ ಇದರ ಸಹಯೋಗದ ಜೊತೆಗೆ ಇನ್ನಿತರ ಸಂಘ ಸಂಸ್ಥೆಗಳು ಪ್ರಾಯೋಜಕರ ಸಹಕಾರದ ಜೊತೆಗೆ ಮೈಸೂರು ವಿಭಾಗ ಮಟ್ಟದ ಕೃಷಿ ಮೇಳ ಅಂದರೆ 8 ಜಿಲ್ಲೆಗಳಿಗೆ ಸಂಬಂಧಪಟ್ಟಂಥ ಕೃಷಿ ಮೇಳ ಇದು. ಅಡಿಕೆ ಮತ್ತು ಕಾಳುಮೆಣಸು ಕೃಷಿ ಮತ್ತು ತೋಟಗಾರಿಕಾ ಬೆಳೆಯಲ್ಲಿ ನೀರಾವರಿಯ ನಿರ್ವಹಣೆ ಎನ್ನುವಂಥ ವಿಷಯದಲ್ಲಿ ಭಾಳ ವಿಶಿಷ್ಟವಾದ ಮಹತ್ವವಾದಂಥ ಮತ್ತು ಅತ್ಯಂತ ಬೇಡಿಕೆ ಇರುವಂಥ ಮತ್ತು ಆಸಕ್ತಿ ಇರುವಂಥ ಗೋಷ್ಠಿ. ಅಡಿಕೆ ಮತ್ತು ಕಾಳುಮೆಣಸಿನ ಬೆಳೆಗಳಲ್ಲಿ ನೂತನ ತಾಂತ್ರಿಕತೆಗಳು ಮತ್ತು ಹಾಗೂ ತೋಟಗಾರಿಕಾ ಬೆಳೆಗಳಲ್ಲಿ ನೀರಿನ ಸಮರ್ಪಕ ಬಳಕೆ ಎನ್ನುವುದರ ವಿಷಯದ ಕುರಿತು ಈ ವಿಷಯದ ಕುರಿತು ವಿಜ್ಞಾನಿಗಳು ಮತ್ತು ಸಾಧಕ ರೈತರು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳಿಕ್ಕಿದ್ದಾರೆ. ನಮಗೆಲ್ಲರಿಗೂ ಗೊತ್ತಿದೆ, ಬಹುಶಃ ದೇಶದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಅಡಿಕೆ ಬೆಳೆಯನ್ನು ಬೆಳೀತಕ್ಕಂಥ ಪ್ರದೇಶ. ಸುಮಾರು 6 ರಿಂದ 6.5 ಲಕ್ಷ ಹೆಕ್ಟೇರು ಪ್ರದೇಶ ಬರುತ್ತೆ. ಅದರಲ್ಲಿ ಕೂಡ ನಮ್ಮ ಕರ್ನಾಟಕದಲ್ಲಿ ದಕ್ಷಿಣ ಕನ್ನಡ ಮತ್ತು ಈ ಕರಾವಳಿ ಭಾಗದಲ್ಲಿ ಹೆಚ್ಚು ಅಡಿಕೆ ಬೆಳೀತಕ್ಕಂಥ ಪ್ರದೇಶ. ಸರಿಸುಮಾರು ದಕ್ಷಿಣ ಕನ್ನಡದಲ್ಲೇ 85 ರಿಂದ 1 ಲಕ್ಷ ಹೆಕ್ಟೇರ್ವರೆಗೆ ಅಡಿಕೆ ಬೆಳೆ ಪ್ರದೇಶ ಇರತಕ್ಕಂಥದ್ದು. ನಮಗೆ ಒಟ್ಟು ಟೋಟಲ್ ಕಲ್ಟಿವೇಬಲ್ ಲ್ಯಾಂಡ್ ಬೆಳೆ ಬೆಳೀಲಿಕ್ಕೆ ಸೂಕ್ತವಾದಂಥ ಪ್ರದೇಶ ದಕ್ಷಿಣ ಕನ್ನಡದಲ್ಲಿ ಸುಮಾರು 1,60,000 ಹೆಕ್ಟೇರ್ ಇದ್ದರೆ ಅದರಲ್ಲಿ ಸರಿಸುಮಾರು 85 ರಿಂದ 90,000 ಹೆಕ್ಟೇರು ಅಡಿಕೆ ಬೆಳೆ ಬರುತ್ತೆ. ಮತ್ತು ಅಡಿಕೆ ಮತ್ತು ಕಾಳುಮೆಣಸು ಬಹಳ ಸಾಂಪ್ರದಾಯಿಕವಾದ ಬೆಳೆ. ತುಂಬ ದಿನಗಳಿಂದ ಮತ್ತು ಈ ಪ್ರದೇಶ, ಈ ಹವಾಮಾನ, ಈ ಮಣ್ಣಿನ ಗುಣಕ್ಕೆ ಭಾಳ ಹೊಂದಿಕೊಂಡಂಥ ಬೆಳೆಗಳು. ನಾವೆಲ್ಲರೂ ಕೂಡ ನಮ್ಮ ಕೃಷಿಕರದ್ದು ಏನೇ ಕಷ್ಟಗಳಿದ್ದರೂ ಕೂಡ ಒಂದಿಷ್ಟು ದುಡ್ಡನ್ನು ಅಥವಾ ನಮ್ಮ ಮಕ್ಕಳ ವಿದ್ಯಾಭ್ಯಾಸ, ಮನೆ, ಕಾರು ಹೀಗೆಲ್ಲವೂ ಕೂಡ ಅಡಿಕೆ ಬೆಳೆಯ ಬಂದಂಥ ಹಣದಿಂದನೇ ಆಗಿದ್ದು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಇವತ್ತೂ ಕೂಡ ಅಡಿಕೆ ಬಹಳ ಪ್ರಮುಖವಾದ ಆರ್ಥಿಕ ಬೆಳೆ ಈ ಪ್ರದೇಶದಲ್ಲಿ. ಅದಾಗಿ ಕೂಡ ಇತ್ತೀಚಿನ ದಿನಗಳಲ್ಲಿ ಬದಲಾದ ಹವಾಮಾನವ ಅಥವಾ ನಾವು ಮಾಡ್ತಕ್ಕಂಥ ಕ್ರಮಗಳಲ್ಲಿ ವ್ಯತ್ಯಾಸ ಆಗಿದೆಯಾ, ಒಟ್ಟಿನಲ್ಲಿ ಒಂದಿಷ್ಟು ಅಡಿಕೆ ಬೆಳೆಗಳಿಗೆ ಬೇರೆ ಬೇರೆ ಹೊಸ ರೋಗಗಳು, ಹಳದಿ ರೋಗ, ಎಲೆ ಚುಕ್ಕಿ ರೋಗ ಮತ್ತು ಯಾವ ತಳಿಯನ್ನು ಉಪಯೋಗಿಸಬೇಕು, ಹೀಗೆ ಒಂದಿಷ್ಟು ಅದರಲ್ಲಿ ಇತ್ತೀಚಿನ ದಿನಗಳಲ್ಲಿ ಇಳುವರಿ ಕುಂಠಿತ ಆಗ್ತಕ್ಕಂಥದ್ದು, ರೋಗಗಳ ಬಾಧೆ ಹೆಚ್ಚಾಗ್ತಕ್ಕಂಥದ್ದು ಕಂಡು ಬರ್ತಾ ಇದ್ದಾವೆ. ಡಾಕ್ಟರ್ ನಾಗರಾಜ್ ಹಿರಿಯ ವಿಜ್ಞಾನಿಗಳು ತಮ್ಮ ಮಾಹಿತಿಯನ್ನು ಹಂಚಿಕೊಳ್ಬೇಕು ತಮ್ಮ ಮುಖಾಂತರ ಕೇಳ್ಕೊಳ್ತಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಅಡಿಕೆ ನಮ್ಮ ಕರಾವಳಿ ಕರ್ನಾಟಕದೇ ಅಲ್ಲ, ಕರಾವಳಿ ಕರ್ನಾಟಕದ ಸೇರಿ ಕೂಡ ನಮ್ಮ ರಾಜ್ಯದಲ್ಲಿ ಅಲ್ಲದೇ ನಮ್ಮ ದೇಶದಲ್ಲಿಯೂ ಕೂಡ ಅದಕ್ಕೆ ಒಂದು ಅತ್ಯುನ್ನತ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು, ಒಂದು ಪೂಜನೀಯ ಸ್ಥಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಅಡಿಕೆ ಸಂಶೋಧನೆ ಬಗ್ಗೆ ಮಾತಾಡಬೇಕು ಅಂತಾದರೆ 1940-50ರ ದಶಕದಲ್ಲಿ ಈ ಅಡಿಕೆ ಉದ್ಯಮದಲ್ಲಿ ಸುಮಾರು ತೊಂದರೆಗಳಾಗ್ತಾ ಇತ್ತು. ಆಗ ನಮ್ಮ ಭಾರತ ಸರ್ಕಾರದ ಕೆಳಗಡೆ ಬರ್ತಕ್ಕಂಥ ಕೃಷಿ ಮಂತ್ರಾಲಯ ಮತ್ತು ರೈತರ ಕಲ್ಯಾಣ ಇದರ ಅಧೀನದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ICR ಅಂತೇಳಿ ಕರಿತೇವೆ, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತೇಳಿ, ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತು ಅಂತೇಳಿ, ಅದು ಒಂದು ಸಮಿತಿನ ನೇಮಕ ಮಾಡ್ತು ಈ ಅಡಿಕೆ ಉದ್ಯಮದಲ್ಲಿ ಆಗ್ತಾ ಇರ್ತಕ್ಕಂಥ ತೊಂದರೆಗಳನ್ನೆಲ್ಲ ಅಧ್ಯಯನ ನಡೆಸಲಿಕ್ಕೆ. ಆ ಸಮಿತಿ ಈ ಅಡಿಕೆ ಉದ್ಯಮದಲ್ಲಿ ಆಗ್ತಾ ಇರ್ತಕ್ಕಂಥ ತೊಂದರೆಗಳನ್ನೆಲ್ಲ ಅಧ್ಯಯನ ನಡೆಸಿ ICRಗೆ ಒಂದು ವರದಿನ ಸಲ್ಲಿಸಿದರು. ಆ ವರದಿಯಲ್ಲಿ ಅಡಿಕೆ ಬಗ್ಗೆನೇ ಸಂಶೋಧನೆ ಮಾಡಲಿಕ್ಕೆ ಒಂದು ಅಡಿಕೆ ಸಂಶೋಧನಾ ಕೇಂದ್ರವನ್ನು ತೆರೀಬೇಕು ಅಂತೇಳಿ ಶಿಫಾರಸು ಮಾಡಿದರು. ಈ ಸಮಿತಿಯ ಶಿಫಾರಸಿನ ಪ್ರಕಾರ 1956ರಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ವಿಟ್ಲದಲ್ಲಿ ಕೇಂದ್ರೀಯ ಅಡಿಕೆ ಸಂಶೋಧನೆ ಕೇಂದ್ರವನ್ನು ಸ್ಥಾಪನೆ ಮಾಡಲಾಯಿತು. ಮೊದಲಿಗೆ ಶುರು ಮಾಡಿದ್ದು CARS ಅಂತೇಳಿ, ಸೆಂಟ್ರಲ್ ಅರೆಕನಟ್ ರಿಸರ್ಚ್ ಸ್ಟೇಷನ್ ಅಂತೇಳಿ. ಅದನ್ನು 1970ರಲ್ಲಿ ಮರುನಾಮಕರಣ ಮಾಡಿದಾಗ ನಮ್ಮ ಕಾಸರಗೋಡಿನಲ್ಲಿ ಕೇಂದ್ರೀಯ ತೆಂಗು ಸಂಶೋಧನಾ ಕೇಂದ್ರ ಇತ್ತು, ಅದನ್ನು CPCRI ಅಂತೇಳಿ ಮರುನಾಮಕರಣ ಮಾಡಿದರು, ಕೇಂದ್ರೀಯ ತೋಟದ ಬೆಳೆಗಳ ಸಂಶೋಧನಾ ಸಂಸ್ಥೆ ಅಂತೇಳಿ. ಆಗ ವಿಟ್ಲದಲ್ಲಿದ್ದಂತಹ ಕೇಂದ್ರೀಯ ಅಡಿಕೆ ಸಂಶೋಧನಾ ಕೇಂದ್ರವನ್ನು CPCRI ಕಾಸರಗೋಡಿನ ಪ್ರಾಂತೀಯ ಕ್ಷೇತ್ರವನ್ನಾಗಿ ಮಾಡಲಾಯಿತು, ರೀಜನಲ್ ಸ್ಟೇಷನ್ ಆಗಿ ಮಾಡಲಾಯಿತು. ಹೀಗೆ ನಾವು CPCRI ವಿಟ್ಲದಲ್ಲಿ 1956ರಿಂದನೂ ಸಹ ಅಡಿಕೆ ಬಗ್ಗೆ ಸಂಶೋಧನೆ ಮಾಡ್ತಾ ಬರ್ತಾ ಇದ್ದೇವೆ. ನಿಮಗೆಲ್ಲ ಗೊತ್ತಿದೆ, ನಮ್ಮ CPCRI ವಿಟ್ಲದಿಂದ ಇಲ್ಲಿ ತನಕ ಸುಮಾರು 12 ಹೊಸ ತಳಿಗಳನ್ನು ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ್ದೀವಿ ರೈತರಿಗೋಸ್ಕರ. ನಮ್ಮ CPCRI ವಿಟ್ಲ ಮೊದಲಿಗೆ ಶುರು ಆದಮೇಲೆ ನಾವು ಮೊದಲು ಬಿಡುಗಡೆಗೊಳಿಸಿದಂಥ ತಳಿ ಮಂಗಳ ಅಂತೇಳಿ. ನಿಮಗೆಲ್ಲ ಗೊತ್ತಿದೆ, ಸಾಮಾನ್ಯವಾಗಿ ಅಡಿಕೆ ಕೃಷಿಕರಂದರೆ ಎಲ್ಲರ ಹತ್ರನೂ ಮಂಗಳ ತಳಿ ಇದ್ದೇ ಇರ್ತದೆ. 1972ರಲ್ಲಿ ಬಿಡುಗಡೆ ಮಾಡಿದ್ದು. ಮಂಗಳ ಕೆಲವೊಂದು ವಿಶಿಷ್ಟ ಗುಣಗಳಿಗೆ ಹೆಸರು ಮಾಡಿರ್ತಕ್ಕಂಥದ್ದು.
ಸಾಮಾನ್ಯವಾಗಿ ನಾವು ಊರ ತಳಿ ತೊಗೊಂಡ್ರೆ ನೀವು ನಾಟಿ ಮಾಡಿ ಆದಮೇಲೆ ಹಿಂಗಾರ ಬರಲಿಕ್ಕೆ 5-6 ವರ್ಷಗಳೆಲ್ಲ ಬೇಕಾಗ್ತದೆ. ಅದು ಮಂಗಳ ತಳಿ ಏನು ಬಿಡುಗಡೆ ಮಾಡಿದ್ದೀವಿ ಬೇಗ ಹಿಂಗಾರ ಕೊಡ್ತಕ್ಕಂಥ ತಳಿ. ನಮಗೆ ಸಾಮಾನ್ಯವಾಗಿ 3-4 ವರ್ಷದಲ್ಲಿ ಹಿಂಗಾರ ಬರಲಿಕ್ಕೆ ಶುರುವಾಗ್ತದೆ. ಎತ್ತರನೂ ಸಹ ಕಡಿಮೆ ಇದೆ ಈ ಮಂಗಳ ತಳಿ. ನೀವು ನೋಡಿರ್ಬೋದು ಮಂಗಳ ತಳಿಯ ಮರಗಳನ್ನು ನೋಡಿದರೆ ಈ ಗೆಣ್ಣುಗಳ ಅಂತರ ಕಡಿಮೆ ಇರ್ತದೆ, ಹಾಗಾಗಿ ಜಾಸ್ತಿ ಎತ್ತರ ಹೋಗೋದಿಲ್ಲ. ಇದನ್ನು ನಾವು ಮಧ್ಯಮ ಎತ್ತರ ತಳಿ ಅಂತೇಳಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಮುಖ್ಯವಾಗಿ ಚಾಲಿ ಸಂಸ್ಕರಣೆಗೆ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಈ ಮಂಗಳ ತಳಿ ತೊಗೊಂಡ್ರೆ ನಮಗೆ ಸರಾಸರಿ ಒಂದು ಮರದಿಂದ ಒಂದು ವರ್ಷಕ್ಕೆ 3 kgಯಷ್ಟು ಚಾಲಿ ಇಳುವರಿ ದೊರೀತದೆ. ಇದಾದಮೇಲೆ ಸುಮಂಗಳ ಶ್ರೀಮಂಗಳ ಅಂತೇಳಿ ಮತ್ತೊಂದು 2 ತಳಿಗಳನ್ನು ಬಿಡುಗಡೆ ಮಾಡಿದ್ದೀವಿ 85ರಲ್ಲಿ. ಇವು ಸಹ ಮುಖ್ಯವಾಗಿ ಚಾಲಿ ಸಂಸ್ಕರಣೆಗೆ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಈಗ ನಿಮಗೆ ಸುಮಂಗಳ ತಳಿ ತೊಗೊಂಡ್ರೆ ನಮಗೆ ಒಂದು ಮರದಿಂದ ಒಂದು ವರ್ಷಕ್ಕೆ ಸರಾಸರಿ 3 kg 300 ಗ್ರಾಮ್ ಎಲ್ಲ ಚಾಲಿ ಇಳುವರಿ ದೊರೀತದೆ. ಅದಾದಮೇಲೆ ಶ್ರೀಮಂಗಳ ಅಂತೇಳಿ ಮತ್ತೊಂದು ತಳಿ ಮಾಡಿದ್ದೇವೆ, ಅದು ಸಹ ಮುಖ್ಯವಾಗಿ ಚಾಲಿ ಸಂಸ್ಕರಣೆಗೆ. ನಮಗೆ ಈ ತಳಿಯಿಂದ ಕೂಡ ಒಂದು ಮರದಿಂದ ಒಂದು ವರ್ಷಕ್ಕೆ ಸರಾಸರಿ 3 kg 200 ಗ್ರಾಮ್ ಎಲ್ಲ ಚಾಲಿ ಇಳುವರಿ ದೊರೀತದೆ. ಇದಾದಮೇಲೆ ಮೋಹಿತ್ ನಗರ್ ಅಂತೇಳಿ ಮತ್ತೊಂದು ತಳಿನ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ್ದೇವೆ. ಸುಮಾರು ರೈತರ ತೋಟದಲ್ಲಿ ಇರ್ತದೆ, ಅಧಿಕ ಇಳುವರಿ ಕೊಡ್ತಕ್ಕಂಥ ತಳಿ. ನಮಗೆ ಈ ಮೋಹಿತ್ ನಗರ್ ತಳಿಯಿಂದ ಒಂದು ಮರದಿಂದ ಒಂದು ವರ್ಷಕ್ಕೆ ಸುಮಾರು 3 kg 700 ಗ್ರಾಮ್ ಎಲ್ಲ ಚಾಲಿ ಇಳುವರಿ ದೊರೀತದೆ ಮೋಹಿತ್ ನಗರ್ ತಳಿಯಿಂದ. ಇದಾದಮೇಲೆ ಸ್ವರ್ಣಮಂಗಳ ಅಂತೇಳಿ ಮತ್ತೊಂದು ತಳಿನ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ್ದೇವೆ. ಇದು ಸಹ ಅಧಿಕ ಇಳುವರಿ ಕೊಡ್ತಕ್ಕಂಥ ತಳಿ. ನಮಗೆ ಈ ಸ್ವರ್ಣಮಂಗಳ ತಳಿಯಿಂದ ಒಂದು ಮರದಿಂದ ಒಂದು ವರ್ಷಕ್ಕೆ 3 kg 900 ಗ್ರಾಮ್ ಎಲ್ಲ ಚಾಲಿ ಇಳುವರಿ ಕೊಡ್ತದೆ. ಇದಾದಮೇಲೆ ಮಧುರಮಂಗಳ ಅಂತೇಳಿ ಮತ್ತೊಂದು ತಳಿನ ಮಾಡಿದ್ದೇವೆ 2014ರಲ್ಲಿ. ಈ ಮಧುರಮಂಗಳ ತಳಿಯ ವಿಶಿಷ್ಟ ಏನಪ್ಪ ಅಂದರೆ ಇದು ಚಾಲಿ ಸಂಸ್ಕರಣೆ ಮತ್ತು ಕೆಂಪಡಿಕೆ ಸಂಸ್ಕರಣೆ ಎರಡಕ್ಕೂ ಸಹ ಸೂಕ್ತ ಅಂತೇಳಿ ನಮ್ಮಲ್ಲಿ ನಡೆಸಿದ ಸಂಶೋಧನೆ ಮುಖ ತಿಳಿದು ಬಂದಿರತಕ್ಕಂಥದ್ದು. ಈಗ ನಾವು ಕರಾವಳಿ ಕರ್ನಾಟಕದಲ್ಲಿ ಚಾಲಿ ಸಂಸ್ಕರಣೆ ಮಾಡ್ತೇವೆ. ನೀವೀಗ ಮಲೆನಾಡು ಭಾಗಕ್ಕೆ ಬಂದರೆ ಚಿಕ್ಕಮಗಳೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು, ಅಥವಾ ಮೈದಾನ ಭಾಗಕ್ಕೆ ಬಂದರೆ ಚಿತ್ರದುರ್ಗ, ದಾವಣಗೆರೆ, ಆ ಕಡೆ ಎಲ್ಲ ಕೆಂಪಡಿಕೆ ಸಂಸ್ಕರಣೆ ಮಾಡ್ತಾರೆ. ಇದೇನು ಮಧುರಮಂಗಳ ತಳಿ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ್ದೇವೆ, ಇದು ಎರಡಕ್ಕೂ ಸಹ ಸೂಕ್ತ ಅಂತೇಳಿ ತಿಳಿದು ಬಂದಿರತಕ್ಕಂಥದ್ದು. ನಾವೀಗ ಕರಾವಳಿ ಕರ್ನಾಟಕದಲ್ಲಿ ಬೆಳೆದು ಇದನ್ನು ಚಾಲಿ ಸಂಸ್ಕರಣೆಗೆ ಉಪಯೋಗ ಮಾಡ್ತೀವಿ ಅಂತ ಆದರೆ ನಮಗೆ ಈ ಮಧುರಮಂಗಳ ತಳಿಯಿಂದ ಒಂದು ಮರದಿಂದ ಒಂದು ವರ್ಷಕ್ಕೆ ಸರಾಸರಿ 3.5 kg ಚಾಲಿ ಇಳುವರಿ ದೊರೀತದೆ. ಇಲ್ಲ ಕೆಂಪಡಿಕೆ ಸಂಸ್ಕರಣೆ ಮಾಡ್ತೀವಿ ಅಂತ ಆದರೆ ಸರಾಸರಿ 3 kgಯಷ್ಟು ಒಂದು ಮರದಿಂದ ಒಂದು ವರ್ಷಕ್ಕೆ ನಿಮಗೆ ಸಂಸ್ಕರಿಸಿದ ಕೆಂಪಡಿಕೆ ಇಳುವರಿ ದೊರೀತದೆ. ಇದಾದಮೇಲೆ ನಲ್ಬರಿ ಅಂತಲೂ ಮತ್ತೊಂದು ತಳಿ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ್ದೇವೆ. ಇದು ಸಹ ಅಧಿಕ ಇಳುವರಿ ಕೊಡ್ತಕ್ಕಂಥ ತಳಿ. ನಮಗೆ ಒಂದು ಮರದಿಂದ ಒಂದು ವರ್ಷಕ್ಕೆ 4 kg 150 ಗ್ರಾಮ್ ಎಲ್ಲ ಇಳುವರಿ ಸಿಗ್ತದೆ. 4 kgಗಿಂತ ಹೆಚ್ಚು ಚಾಲಿ ಇಳುವರಿ ಕೊಡ್ತಕ್ಕಂಥ ತಳಿ ನಲ್ಬಾರಿ ಅಂತೇಳಿ. ಇದಾದಮೇಲೆ ಇತ್ತೀಚೆಗೆ ಶತಮಂಗಳ ಅಂತೇಳಿ ಒಂದು ಹೊಸ ತಳಿ ಬಿಡುಗಡೆ ಮಾಡಿದ್ದೇವೆ. ಶತಮಂಗಳ ಅಂತೇಳಿ ಸುಮಾರು ಬೇಡಿಕೆ ಇರ್ತಕ್ಕಂಥ ತಳಿ. ಇದರಲ್ಲಿ ಹಲವಾರು ವಿಶಿಷ್ಟ ಗುಣಗಳಿರ್ತಕ್ಕಂಥದ್ದು. ಹಾಗಾಗಿ ಸುಮಾರು ಬೇಡಿಕೆ. ಈಗ ಯಾವುದೇ ರೈತರು ನಮ್ಮಲ್ಲಿಗೆ ಬಂದರೆ ಮೊದಲು ಕೇಳೋದು ಶತಮಂಗಳ ಅಂತೇನೆ, ನಿಮಗೆ ಶತಮಂಗಳ ಗಿಡ ಕೊಡಿ, ಶತಮಂಗಳ ಗಿಡ ಕೊಡಿ ಅಂತೇಳಿ. ಇದರ ವಿಶಿಷ್ಟಗಳು ಏನಪ್ಪ ಅಂದರೆ ನಮ್ಮಲ್ಲಿಂದ ಗಿಡ ತಗೊಂಡೋಗಿ ಏನು ರೈತರು ಹಾಕಿದ್ದಾರೆ ಹೇಳ್ತಾ ಇದ್ದಾರೆ ಸುಮಾರು 2.5 ವರ್ಷ 3 ವರ್ಷದಲ್ಲೆಲ್ಲ ಹಿಂಗಾರ ಕೊಡಲಿಕ್ಕೆ ಶುರುವಾಗ್ತಿದೆ ಅಂತೇಳಿ. ಬೇಗ ಹಿಂಗಾರ ಕೊಡ್ತಕ್ಕಂಥ ತಳಿ. ಇದರಲ್ಲೂ ಕೂಡ ಗೆಣ್ಣುಗಳ ಅಂತರ ಕಡಿಮೆ ಇದೆ, ಹಾಗಾಗಿ ಜಾಸ್ತಿ ಎತ್ತರ ಹೋಗೋದಿಲ್ಲ. ಮಧ್ಯಮ ಎತ್ತರ ತಳಿ ಅಂತೇಳಿ ನಾವು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇಳುವರಿ ಕೂಡ ಜಾಸ್ತಿ ಇದೆ. ನಮಗೆ ಈ ಶತಮಂಗಳ ತಳಿಯಿಂದ ಒಂದು ಮರದಿಂದ ಒಂದು ವರ್ಷಕ್ಕೆ ಸರಾಸರಿ 4 kg ತನಕ ನಿಮಗೆ ಚಾಲಿ ಇಳುವರಿ ಸಿಗ್ತದೆ, 4 kg ತನಕ. ಅದಲ್ಲದೆ ಇದು ಚಾಲಿ ಸಂಸ್ಕರಣೆ ಮತ್ತು ಕೆಂಪಡಿಕೆ ಸಂಸ್ಕರಣೆ ಎರಡಕ್ಕೂ ಸಹ ಸೂಕ್ತ ಅಂತೇಳಿ ತಿಳಿದು ಬಂದಿರತಕ್ಕಂಥದ್ದು. ಇನ್ನೊಂದು ಹಲವಾರು ವಿಶಿಷ್ಟ ಗುಣ. ಬೇಗ ಹಿಡಿತದೆ, ಬೇಗ ಇಳುವರಿ ಕೊಡ್ತಕ್ಕಂಥ ತಳಿ. ಎತ್ತರ ಕಡಿಮೆ ಇದೆ, ಗೆಣ್ಣುಗಳ ಅಂತರ ಕಡಿಮೆ ಇದರಿಂದ ಎತ್ತರ ಕಡಿಮೆ, ಮಧ್ಯಮ ಎತ್ತರ ತಳಿ ಅಥವಾ ಸೆಮಿಟಾಲ್ ಅಂತೇಳಿ ಕರೀತಕ್ಕಂಥದ್ದು. ಇಳುವರಿನೂ ಕೂಡ ಹೆಚ್ಚಿದೆ. ನಿಮಗೆ 4 kg ತನಕ ಒಂದು ಮರದಿಂದ ಒಂದು ವರ್ಷಕ್ಕೆ ಸರಾಸರಿ ಇಳುವರಿ ಸಿಗ್ತದೆ, ಚಾಲಿ ಇಳುವರಿ. ಮತ್ತು ಇದು ಕೆಂಪಡಿಕೆಗೂ ಆಗ್ತದೆ, ಚಾಲಿಗೂ ಆಗ್ತದೆ, ಎರಡಕ್ಕೂ ಸಹ ಸೂಕ್ತ ಅಂತೇಳಿ ತಿಳಿದು ಬಂದಿರತಕ್ಕಂಥದ್ದು. ಇದಲ್ಲದೆ 3 ಕುಬ್ಜ ಸಂಕರಣ ತಳಿಗಳನ್ನು ಸಹ ನಮ್ಮ CPCRI ಕಡೆಯಿಂದ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ್ದೇವೆ. ನಮ್ಮದು CPCRI ಇದು ಮೊದಲೊಂದು ಸಂಶೋಧನಾ ಕೇಂದ್ರ ಇತ್ತು ನಮ್ಮ ತುಮಕೂರು ಜಿಲ್ಲೆಯ ಹಿರೇಹಳ್ಳಿ ಅಂತಕ್ಕಂಥ ಜಾಗದಲ್ಲಿ. ಅಲ್ಲಿ ಒಂದು ಅಡಿಕೆ ಗಿಡ ಸ್ವಾಭಾವಿಕವಾಗಿ ಗಿಡ್ಡ ಆಗಿತ್ತು, ಕುಬ್ಜ ಆಗಿತ್ತು. ಆದರೆ ಅದರ ಅನಾನುಕೂಲತೆ ಏನಪ್ಪ ಅಂದರೆ ಆ ಕುಬ್ಜ ಗಿಡ ಏನಿದೆ ಜಾಸ್ತಿ ಇಳುವರಿ ಕೊಡ್ತಾ ಇರಲಿಲ್ಲ. ನಮಗೆ ಒಂದು ಮರದಿಂದ ಒಂದು ವರ್ಷಕ್ಕೆ ಸರಾಸರಿ 1/2 kg ಮಾತ್ರ ಚಾಲಿ ಇಳುವರಿ ಸಿಗ್ತಾ ಇತ್ತು. ಈಗ ನಮಗೆ ರೈತರಿಗೆ ಒಂದು ಮರದಿಂದ 1/2 kg ಇಳುವರಿ ತೊಗೊಂಡ್ರೆ ಜಾಸ್ತಿ ಆದಾಯ ಸಿಗುತ್ತೋ? ಸಿಗೋದಿಲ್ಲ. ಅದಕ್ಕೆ ನಾವೇನು ಮಾಡಿದ್ವಿ, ಅದನ್ನು ಹಿರೇಹಳ್ಳಿ ಗಿಡ್ಡ ಅಂತೇಳಿ ಹೆಸರಿಟ್ಬಿಟ್ಟು ನಮ್ಮ CPCRI ವಿಟ್ಲದಿಂದ ಅಭಿವೃದ್ಧಿಪಡಿಸಿದಂತಹ ಅಧಿಕ ಇಳುವರಿ ಕೊಡ್ತಕ್ಕಂಥ ತಳಿಗಳ ಒಟ್ಟಿಗೆ ಅದನ್ನು ಹೈಬ್ರಿಡೈಸೇಷನ್ ಮಾಡಿದ್ವಿ, ಸಂಕರಣೆ ಮಾಡಿದ್ವಿ. ಸುಮಾರು ಸಂಕರಣೆ ಮಾಡಿದ್ವಿ. ಅದರಲ್ಲಿ ಕೆಲವೊಂದು ಸಂಕರಣೆಗಳು
ಈ ಹಿರೇಳಿ ಗಿಡ್ಡ ತಾಯಿ ಮರವಾಗಿ ಉಪಯೋಗ ಮಾಡಿಕೊಂಡು ಈ ಸುಮಂಗಳ ತಳಿನ ತಂದೆ ಮರವಾಗಿ ಉಪಯೋಗ ಮಾಡಿಕೊಂಡಾಗ ಇವೆರಡರ ಮಿಶ್ರಣದಿಂದ ಬಂದಂತಹ ಹೈಬ್ರಿಡ್ ಏನಿದೆ ಅದು ಸಹ ಕುಬ್ಜವಾಗಿದೆ. ನಮಗೆ ಆ ಹೈಬ್ರಿಡ್ಡಿಂದ ಒಂದು ಮರದಿಂದ ಒಂದು ವರ್ಷಕ್ಕೆ ಸರಾಸರಿ 2.5 kgಯಷ್ಟು ಚಾಲಿ ಇಳುವರಿ ಕೊಡ್ತಾ ಇತ್ತು. ಅದನ್ನು ವಿಟ್ಲ ಅಡಿಕೆ ಹೈಬ್ರಿಡ್ 1 ಅಂತೇಳಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. VTLH1 ಅಂದರೆ ವಿಟ್ಲ ಅಡಿಕೆ ಹೈಬ್ರಿಡ್ 1 ಅಂತೇಳಿ ಬಿಡುಗಡೆ ಮಾಡಿದ್ದೇವೆ. ಅದೇ ರೀತಿ ಹಿರೇಹಳ್ಳಿ ಗಿಡ್ಡ ಮತ್ತು ಮೋಹಿತ್ ನಗರ್ ಇವೆರಡರ ಮಿಶ್ರಣದಿಂದ ಬಂದಂಥ ಹೈಬ್ರಿಡ್ ಕೂಡ ಅದು ಸಹ ಕುಬ್ಜತನವನ್ನು ಉಳಿಸ್ಕೊಳ್ಳೋದ್ರೊಟ್ಟಿಗೆ ನಮಗೆ ಒಂದು ಮರದಿಂದ ಒಂದು ವರ್ಷಕ್ಕೆ ಸರಾಸರಿ 2 kg 600 ಗ್ರಾಮ್ ಎಲ್ಲ ಚಾಲಿ ಇಳುವರಿ ಕೊಡ್ತದೆ. ಅದನ್ನು VTLH2 ಅಂತೇಳಿ ಬಿಡುಗಡೆ ಮಾಡಿದ್ದೀವಿ. ವಿಟ್ಲ ಅಡಿಕೆ ಹೈಬ್ರಿಡ್ 2 ಅಂತೇಳಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇದಲ್ಲದೆ 2024ರಲ್ಲಿ ಮತ್ತೊಂದು ಕುಬ್ಜ ಸಂಕರಣ ತಳಿನ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ್ದೇವೆ, ತೆರಾಯಿ ಶಂಕರ್ ಅಂತೇಳಿ. ಇದರಲ್ಲಿ ಮೋಹಿತ್ ನಗರ್ ತಾಯಿ ಮರವಾಗಿ ಉಪಯೋಗ ಮಾಡಿರ್ತಕ್ಕಂಥದ್ದು, ಹಿರೇಳಿ ಗಿಡ್ಡ ತಂದೆ ಮರವಾಗಿ ಉಪಯೋಗ ಮಾಡಿರ್ತಕ್ಕಂಥದ್ದು. ಇದು ಸಹ ಇವೆರಡರ ಮಿಶ್ರಣದಿಂದ ಬಂದಂಥ ಹೈಬ್ರಿಡ್ ಏನಿದೆ, ಸಂಕರಣ ಏನಿದೆ, ನಮಗೆ ಒಂದು ಮರದಿಂದ ಒಂದು ವರ್ಷಕ್ಕೆ ಸರಾಸರಿ 2 kg 200 ಗ್ರಾಮ್ ಎಲ್ಲ ಚಾಲಿ ಇಳುವರಿ ಕೊಡ್ತದೆ. ಹೀಗೆ ನಮ್ಮ CPCR ವಿಟ್ಲದಿಂದ ಸುಮಾರು 12 ಅಧಿಕ ಇಳುವರಿ ಕೊಡ್ತಕ್ಕಂಥ ಕುಬ್ಜವಾಗಿರ್ತಕ್ಕಂಥ ಮಧ್ಯಮ ಎತ್ತರದ ಇರ್ತಕ್ಕಂಥ ತಳಿಗಳನ್ನೆಲ್ಲ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಈಗ ನೋಡಿ, ಇವೆಲ್ಲ ಈಗ ಅಡಿಕೆ ಬೆಳೆ ಇರ್ಬೋದು, ಕೊಕ್ಕೋ ಬೆಳೆ ಇರ್ಬೋದು, ಅಥವಾ ತೆಂಗು ಬೆಳೆ ಇರ್ಬೋದು, ಇವೆಲ್ಲ ಬಹುವಾರ್ಷಿಕ ಬೆಳೆ, ಪೆರಿನಿಯಲ್ ಕ್ರಾಪ್ಸ್ ಅಂತೇಳಿ ಕರೀತಕ್ಕಂಥದ್ದು. ಸೊ ಇವುಗಳಲ್ಲೆಲ್ಲ ಪ್ರಮುಖ ಅಂಶ ಏನಾಗುತ್ತಪ್ಪ ಅಂದರೆ, ನಾವು ನಮ್ಮ ತೋಟದಲ್ಲಿ ಉಪಯೋಗ ಮಾಡ್ತಕ್ಕಂಥ ಗಿಡಗಳ ಗುಣಮಟ್ಟಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕಾಗ್ತದೆ. ಯಾಕೆಂದರೆ ನಾವು ಅಡಿಕೆನೇ ತಗೊಳ್ಳಿ, ಈಗ ನಾವೀಗ ಒಂದು ಗಿಡ ನಾಟಿ ಮಾಡಿದ್ದೀವಿ ಅಂತ ಆದರೆ ಇಳುವರಿ ಬರಲಿಕ್ಕೆ 4-5 ವರ್ಷಗಳು ಬೇಕಾಗ್ತದೆ ಸಾಮಾನ್ಯವಾಗಿ. ಅಥವಾ ನಿಮ್ಮ ಊರ ತಳಿಗಳಂದರೆ ಜಾಸ್ತಿ 5-6 ವರ್ಷಗಳೇ ಬೇಕಾಗ್ಬೋದು. ನಮಗೆ ಒಳ್ಳೆ ಆದಾಯ ಕೊಡ್ತಕ್ಕಂಥ ಇಳುವರಿ ಬೇಕು ಅಂತ ಆದರೆ ಈಲ್ಡ್ ಸ್ಟೆಬಿಲೈಸೇಷನ್ ಅಂತೇಳಿ ಕರಿತೇವೆ. ಸುಮಾರು 7ರಿಂದ 8 ವರ್ಷಗಳೇ ಬೇಕಾಗ್ತದೆ. ಈಗ 7ರಿಂದ 8 ವರ್ಷಗಳಾದಮೇಲೆ ನೀವು ನಾಟಿ ಮಾಡಿರ್ತಕ್ಕಂಥ ಗಿಡ ಗುಣಮಟ್ಟದಲ್ಲ ಅಂತ ಗೊತ್ತಾದರೆ ನಿಮಗೆ ಎಷ್ಟು ಕಾಲಾವಕಾಶ ವ್ಯರ್ಥ ಆಗ್ತದೆ. ನೀವು ಆ ಗಿಡಗಳನ್ನು ಬೆಳೆಸಲಿಕ್ಕೆ ಎಷ್ಟು ಕಷ್ಟಪಟ್ಟಿರ್ತೀರಿ, ಖರ್ಚು ಮಾಡಿರ್ತೀರಿ, ಎಲ್ಲ ವ್ಯರ್ಥ ಆಗ್ತದೆ. ಅದಕ್ಕೋಸ್ಕರ ಯಾವುದೇ ಬಹುವಾರ್ಷಿಕ ಬೆಳೆಗಳಲ್ಲಿ ನಾವು ಗುಣಮಟ್ಟದ ಗಿಡಗಳಿಗೆ ಅಥವಾ ಬೀಜಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡಬೇಕಾಗ್ತದೆ. ನಮ್ಮ CPCR ವಿಟ್ಲಾಗೆ ಇರ್ಬೋದು ಅಥವಾ ನಮ್ಮ CPCR ಕಿದುಗೆ ಇರ್ಬೋದು, ನಮಗೆ 10 ರಾಜ್ಯಗಳಿಂದ ಹೆಚ್ಚು ಕಡೆಯಿಂದ ಅಡಿಕೆ ಗಿಡಗಳಿಗಾಗಿ ಅಥವಾ ಬೀಜಗಳಿಗಾಗಿ ಬೇಡಿಕೆ ಬರ್ತದೆ. ಹಾಗಾಗಿ ನಮ್ಮ ನಮ್ಮಲ್ಲಿ ಎಷ್ಟು ಸಾಧ್ಯ ಅಷ್ಟು ಗುಣಮಟ್ಟದ ಗಿಡಗಳನ್ನು ಅಥವಾ ಬೀಜಗಳನ್ನು ಮಾಡಿ ರೈತರಿಗೆ ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಈ ಗಿಡಗಳನ್ನು ಮಾಡಲಿಕ್ಕೂ ಸಹ ನಾವು ಹಲವಾರು ಹಂತಗಳಲ್ಲಿ ಆಯ್ಕೆಯನ್ನು ಮಾಡ್ತಕ್ಕಂಥದ್ದು. ಮುಖ್ಯವಾಗಿ 4 ಹಂತಗಳಲ್ಲಿ ಆಯ್ಕೆ ಮಾಡ್ತೇವೆ. ಮೊದಲನೇದಾಗಿ ತಾಯಿ ಮರಗಳು ಅಂತೇಳಿ ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು. ಅಂಥ ತಾಯಿ ಮರಗಳಿಂದ ಗುಣಮಟ್ಟದ ಬೀಜಗಳನ್ನು ಆಯ್ಕೆ ಮಾಡ್ತಕ್ಕಂಥದ್ದು. ನಾವು ಬೀಜಗಳನ್ನು ಆಯ್ಕೆ ಮಾಡಿ ಆದಮೇಲೆ ನರ್ಸರಿ ಅಥವಾ ಪಾತಿಗಳಲ್ಲಿ ಹಾಕ್ತಕ್ಕಂಥದ್ದು. ಅದಾದಮೇಲೆ ಈ ಗಿಡಗಳು ತೋಟದಲ್ಲಿ ನಾಟಿ ಮಾಡಲಿಕ್ಕೆ ಸಿದ್ಧವಾಗಿದೆ ಅಂದಮೇಲೆ ಗಿಡಗಳ ಹಂತದಲ್ಲೂ ಸಹ ಆಯ್ಕೆಯನ್ನು ಅನುಸರಿಸ್ತಕ್ಕಂಥದ್ದು. ಈಗ ನಾವು ಮೊದಲನೇ ಹಂತಕ್ಕೆ ಬಂದರೆ, ತಾಯಿ ಮರಗಳ ಆಯ್ಕೆ ಅಂತ ಬಂದರೆ ಕೆಲವೊಂದು ಗುಣಗಳ ಲಕ್ಷಣಗಳನ್ನು ನೋಡಿಬಿಟ್ಟು ನಾವು ತಾಯಿ ಮರಗಳು ಅಂತೇಳಿ ಆಯ್ಕೆ ಮಾಡ್ತಕ್ಕಂಥದ್ದು. ನಾವು ತಾಯಿ ಮರಗಳು ಅಂತೇಳಿ ಆಯ್ಕೆ ಮಾಡುವಾಗ ಅಂತಹ ಮರಗಳಿಗೆ ಸುಮಾರು 10ರಿಂದ ಅದಕ್ಕಿಂತ ಹೆಚ್ಚು ವಯಸ್ಸಾಗಿರಬೇಕಾಗ್ತದೆ. 10 ಅಥವಾ ಅದಕ್ಕಿಂತ ಹೆಚ್ಚು ವರ್ಷಗಳು ವಯಸ್ಸಾಗಿರಬೇಕಾಗ್ತದೆ. ಪ್ರತಿ ವರ್ಷ ಒಳ್ಳೆ ಇಳುವರಿ ಕೊಡ್ತಾ ಬರ್ತಾ ಇರಬೇಕಾಗ್ತದೆ. ಅಂಥ ಮರಗಳು ಯಾವುದೇ ರೋಗ ಅಥವಾ ಕೀಟದಿಂದ ಮುಕ್ತವಾಗಿರಬೇಕಾಗ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಎಲೆಗಳು ಅಥವಾ ಸೋಗೆಗಳು ಇರಬೇಕಾಗ್ತದೆ, ಸುಮಾರು 10 ಅಥವಾ ಅದಕ್ಕಿಂತ ಹೆಚ್ಚು. ಹೀಗೆ ಕೆಲವೊಂದು ವಿಶಿಷ್ಟ ಗುಣಗಳನ್ನು ನೋಡಿಬಿಟ್ಟು ತಾಯಿ ಮರಗಳು ಆಯ್ಕೆ ಮಾಡ್ತೇವೆ. ಅಂತಹ ತಾಯಿ ಮರಗಳಿಂದ ನಾವು ಬೀಜಗಳನ್ನು ಆಯ್ಕೆ ಮಾಡುವಾಗ ಅಂತಹ ಬೀಜಗಳು ಸಂಪೂರ್ಣವಾಗಿ ಹಣ್ಣಾಗಿರಬೇಕಾಗ್ತದೆ ಮತ್ತು ಸುಮಾರು 35 ಗ್ರಾಮ್ ಅದಕ್ಕಿಂತ ಹೆಚ್ಚು ತೂಕ ಇರಬೇಕಾಗ್ತದೆ. ಹೀಗೆ ಕೆಲವೊಂದು ಗುಣಗಳು ನೋಡಿ ಮತ್ತೆ ಬೀಜಗಳನ್ನು ಆಯ್ಕೆ ಮಾಡ್ತೇವೆ. ಬೀಜಗಳನ್ನು ಆಯ್ಕೆ ಮಾಡಿ ಆದಮೇಲೆ ನರ್ಸರಿ ಅಥವಾ ಪಾತಿಗಳಲ್ಲಿ ಹಾಕ್ತೇವೆ. ಅದಾದಮೇಲೆ ಗಿಡಗಳ ಹಂತದಲ್ಲೂ ಸಹ ಆಯ್ಕೆಯನ್ನು ಅನುಸರಿಸ್ತಕ್ಕಂಥದ್ದು. ನಮಗೆ ತೋಟದಲ್ಲಿ ನಾಟಿ ಮಾಡಲಿಕ್ಕೆ ಉತ್ತಮ ಗಿಡ ಅಂತ ಆದರೆ ಸುಮಾರು 1 ವರ್ಷದಿಂದ 1.5 ವರ್ಷ ವಯಸ್ಸಾಗಿರ್ತಕ್ಕಂಥ ಗಿಡಗಳು ತುಂಬ ಒಳ್ಳೆಯದಾಗ್ತದೆ. ಅಂತಹ ಗಿಡಗಳಲ್ಲಿ ಸುಮಾರು 5ರಿಂದ 6 ಅಥವಾ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಎಲೆಗಳು ಇರಬೇಕಾಗ್ತದೆ. ಮತ್ತು ಅಂತಹ ಗಿಡಗಳ ಕಾಂಡದ ದಪ್ಪ ಸುಮಾರು 6 ಸೆಂಟಿಮೀಟರ್ ಅದಕ್ಕಿಂತ ಹೆಚ್ಚು ಇರಬೇಕಾಗ್ತದೆ. ಹೀಗೆ ಮತ್ತೆ ಕೆಲವೊಂದು ಗುಣಗಳನ್ನು ನೋಡಿ ಗಿಡಗಳ ಹಂತದಲ್ಲೂ ಸಹ ಆಯ್ಕೆಯನ್ನು ಮಾಡಿ ತೋಟದಲ್ಲಿ ನಾಟಿ ಮಾಡಲಿಕ್ಕೆ ಕೊಡ್ತಕ್ಕಂಥದ್ದು. ಈಗ ತೋಟದಲ್ಲಿ ನಾಟಿ ಮಾಡುವಾಗ ನಮ್ಮ CPCR ನಡೆಸಿದ ಸಂಶೋಧನೆ ಪ್ರಕಾರ ನಮಗೆ ತಿಳಿದಿದ್ದೇನಪ್ಪ ಅಂದರೆ, ಒಂದು ಮರದಿಂದ ಮತ್ತೊಂದು ಮರಕ್ಕೆ, ಒಂದು ಸಾಲಿಂದ ಮತ್ತೊಂದು ಸಾಲಿಗೆ ಕನಿಷ್ಠ 9 ಅಡಿ 9 ಅಡಿ ಅಂತರ ಇದ್ದರೆ ಒಳ್ಳೆಯದು ಅಂತೇಳಿ ತಿಳಿದು ಬಂದಿರತಕ್ಕಂಥದ್ದು. ಅಥವಾ ನಾವು ಅಡಿಕೆ ಒಟ್ಟಿಗೆ ಬಹುಬೆಳೆ ಮಾಡ್ತೀವಿ ಅಂತ ಆದರೆ 11 ಅಡಿ 11 ಅಡಿ ಅಂತರ ಇದ್ರೂ ಒಳ್ಳೆಯದು ಅಂತೇಳಿ ತಿಳಿದು ಬಂದಿರತಕ್ಕಂಥದ್ದು. ಇಲ್ಲ ಕನಿಷ್ಠ
ಅಡಿಕೆ ಮರಕ್ಕೆ ಒಂದು ಮರದಿಂದ ಮತ್ತೊಂದು ಮರಕ್ಕೆ ಒಂದು ಸಾಲಿಂದ ಮತ್ತೊಂದು ಸಾಲಿಗೆ 9 ಅಡಿ 9 ಅಡಿ ಇದ್ದರೆ ತುಂಬ ಒಳ್ಳೆಯದು. ಮತ್ತು ನಾಟಿ ಮಾಡುವಾಗ ನೋಡಿ, ನಮ್ಮ ಕರಾವಳಿ ಕರ್ನಾಟಕ ಅತಿ ಹೆಚ್ಚು ಮಳೆ ಬರ್ತಕ್ಕಂಥ ಪ್ರದೇಶ. ಇಲ್ಲಿ ಉತ್ತಮ ಸಮಯ ಅಂತ ಆದರೆ ಸೆಪ್ಟೆಂಬರ್ ಅಕ್ಟೋಬರ್ ಸಮಯ, ಮಳೆ ಕಡಿಮೆ ಆಗ್ತಾ ಬರ್ತದಲ್ಲ, ಆ ಸಮಯ ಉತ್ತಮ ಅಂತೇಳಿ ತಿಳಿದು ಬಂದಿರತಕ್ಕಂಥದ್ದು. ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶದಲ್ಲಿ ಮಳೆ ಶುರುವಾಗ್ತಿದ್ದಂಗೆ ಮೇ ಜೂನ್ ಸಮಯದಲ್ಲಿ ಗಿಡಗಳನ್ನು ತೋಟದಲ್ಲಿ ನಾಟಿ ಮಾಡ್ಬೋದಾಗ್ತದೆ. ನಾಟಿ ಮಾಡುವಾಗ ನಮ್ಮ ಮಣ್ಣಿನ ಗುಣಧರ್ಮಕ್ಕನುಗುಣವಾಗಿ ನಾವು ಕನಿಷ್ಠ 2 ಅಡಿ ಅಗಲ, 2 ಅಡಿ ಆಳ, 2 ಅಡಿ ಉದ್ದ ಹೊಂಡಗಳನ್ನು ಹೊಡಿಬೇಕಾಗ್ತದೆ. ಅದೆಲ್ಲ ನಿಮಗೆ ಗೊತ್ತಿರತಕ್ಕಂಥ ವಿಷಯನೇ. ಹೊಂಡಗಳನ್ನು ಹೊಡೆದು ಆದಮೇಲೆ ಮತ್ತು ಅರ್ಧ ಮುಕ್ಕಾಲು ಭಾಗನ ಒಳ್ಳೆ ಫಲವತ್ತಾದ ಮಣ್ಣು ಇರ್ಬೋದು, ನಮ್ಮದು ಹಟ್ಟಿ ಗೊಬ್ಬರ ಇರ್ಬೋದು, ಹಸಿರೆಲೆ ಗೊಬ್ಬರ ಇರ್ಬೋದು, ಹೀಗೆ ಅಥವಾ ಕಹಿಬೇವಿನ ಹಿಂಡಿ ಇರ್ಬೋದು ಅಥವಾ ಅರಳಿ ಹಿಂಡಿ ಇರ್ಬೋದು, ಹೀಗೆ ಅರ್ಧ ಮುಕ್ಕಾಲು ಭಾಗನ ಆ ಮಿಶ್ರಣದಿಂದ ತುಂಬಿಸ್ಬೇಕಾಗ್ತದೆ. ಆಮೇಲೆ ಗಿಡಗಳನ್ನು ನಾಟಿ ಮಾಡಿ ಅಲ್ಲಿ ಎಳೆ ಬೇರುಗಳನ್ನು ರಕ್ಷಣೆ ಮಾಡಲಿಕ್ಕೆ, ಕೆಲವು ತೇವಾಂಶವನ್ನು ಕಾಪಾಡಲಿಕ್ಕೆ ತ್ಯಾಜ್ಯ ವಸ್ತುಗಳಿಂದ ಮುಚ್ಚಿಗೆ ಮಾಡಬೇಕಾಗ್ತದೆ. ಅದೇ ರೀತಿ ಅಡಿಕೆಗೂ ಸಹ ನೆರಳನ್ನು ಒದಗಿಸ್ಬೇಕಾಗ್ತದೆ. ನಾವು ಈಗ ಗಿಡ ನಾಟಿ ಮಾಡಿ ಆದಮೇಲೆ ಮುಂದಿನ ಹಂತ ಅಂತಾದರೆ ತೋಟಗಳ ನಿರ್ವಹಣೆ ಮಾಡ್ತಕ್ಕಂಥದ್ದು. ಮೊದಲನೇದಾಗಿ ಪೋಷಕಾಂಶ ನಿರ್ವಹಣೆ ಮಾಡ್ತಕ್ಕಂಥದ್ದು. ನೋಡಿ, ನಾನು ಮೊದಲೇ ಹೇಳಿದ ಹಾಗೆ ಇವೇನು ಬಹುವಾರ್ಷಿಕ ಬೆಳೆಗಳಿದೆ, ಎಲ್ಲ ಬೆಳೆಗಳಲ್ಲೂ ಸಹ ಕನಿಷ್ಠ ಪ್ರತಿ ವರ್ಷ ಏನು ಕನಿಷ್ಠ ಕೆಲಸಗಳು ಮಾಡಬೇಕೋ ಅದನ್ನು ಮಾಡ್ತಾ ಬರ್ತಾ ಇದ್ದರೆ ತುಂಬ ಒಳ್ಳೆಯದಾಗ್ತದೆ. ಯಾಕೆಂದರೆ ನೋಡಿ, ನಮ್ಮ CPCL ನಡೆಸಿದ ಸಂಶೋಧನೆ ಪ್ರಕಾರ ನಮಗೆ ಈ ಸಲ ನೀರಿನ ಕೊರತೆ ಆಯಿತು ಅಥವಾ ನೀರಿನ ಸಮಸ್ಯೆ ಆಯಿತು. ನೀರು ಕೊಡಲಿಲ್ಲ ಅಂತ ಆದರೆ ಅದು ಇಳುವರಿ ಮೇಲೂ ಸಹ ದುಷ್ಪರಿಣಾಮ ಬೀಳ್ತಕ್ಕಂಥ ತಿಳಿದು ಬಂದಿರತಕ್ಕಂಥದ್ದು. ಅಥವಾ ಈ ಸಲ ಕೂಲಿಗಳ ಸಮಸ್ಯೆ ಆಯಿತು, ನಾವು ಪೋಷಕಾಂಶ ನಿರ್ವಹಣೆ ಸರಿ ಮಾಡಲಿಲ್ಲ ಅಂತ ಆದರೆ, ಯಾವುದೇ ಒಂದು ತಪ್ಪು ಮಾಡಿದ್ದೀವಿ ಅಂತ ಆದರೆ ನಮಗೆ ಅದು ಗೊತ್ತಾಗಲಿಕ್ಕೆ ಕೆಲವು ಸಮಯ ಹಿಡಿತದೆ, ಮತ್ತು ತಪ್ಪನ್ನು ಸರಿಪಡಿಸಲಿಕ್ಕೆ ಮತ್ತೆ ಕೆಲವಾರು ವರ್ಷ ಹಿಡಿತದೆ. ಹಾಗಾಗಿ ಈ ಬಹುವಾರ್ಷಿಕ ಬೆಳೆಗಳೇನಿದೆ ಎಲ್ಲದರಲ್ಲೂ ಕೂಡ ಪ್ರತಿ ವರ್ಷ ನಾವು ಏನು ಕನಿಷ್ಠ ಕೆಲಸಗಳು ಮಾಡಬೇಕು ಅದನ್ನು ಮಾಡ್ತಾ ಬರ್ತಾ ಇದ್ದರೆ ತುಂಬ ಒಳ್ಳೆಯದಾಗ್ತದೆ. ಈಗ ಪೋಷಕಾಂಶ ನಿರ್ವಹಣೆ ಮಾಡ್ತಕ್ಕಂಥದ್ದು ನಾವು ನಾಟಿ ಮಾಡಿದ ಮೊದಲನೇ ವರ್ಷದಿಂದನೇ ಮಾಡಬೇಕಾಗ್ತದೆ. ಈ ಪೋಷಕಾಂಶ ನಿರ್ವಹಣೆಗೆ ನಾವೇನು ಶಿಫಾರಸು ಮಾಡ್ತೇವೆ ಅಂತ ಆದರೆ, ಕನಿಷ್ಠ 3 ವರ್ಷಗಳಿಗೆ ಒಂದ್ಸಲನಾದ್ರೂ ಮಣ್ಣು ಪರೀಕ್ಷೆ ಮಾಡಿಸ್ತಾ ಬರ್ತಾ ಇದ್ದು, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಪೋಷಕಾಂಶಗಳ ನಿರ್ವಹಣೆ ಮಾಡಿದರೆ ತುಂಬ ಒಳ್ಳೆಯದು ಅಂತೇಳಿ ತಿಳಿದು ಬಂದಿರತಕ್ಕಂಥದ್ದು. ನೋಡಿ, ಈಗ ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ಈ ನಮ್ಮ ತೋಟದಲ್ಲಿ ಯಾವ ಪೋಷಕಾಂಶ ಜಾಸ್ತಿ ಆಗಿದೆ, ಯಾವ ಪೋಷಕಾಂಶದ ಕೊರತೆ ಆಗಿದೆ ಅಥವಾ ಕಡಿಮೆ ಆಗಿದೆ, ಈ ರೀತಿ ತಿಳಿದು ಬರ್ತದೆ. ಈ ರೀತಿ ತಿಳಿದು ಬಂದಾಗ ಯಾವ ಪೋಷಕಾಂಶಗಳು ನಮ್ಮ ತೋಟದಲ್ಲಿ ಇದೆ ಅದನ್ನು ಕೊಡೋದು ಬೇಕಾಗಿಲ್ಲ, ಯಾವ ಪೋಷಕಾಂಶಗಳು ಕಡಿಮೆ ಆಗಿದೆ, ಕೊರತೆ ಆಗಿದೆ ಅಂಥವುಗಳನ್ನು ಕೊಟ್ಟರೆ ಸಾಕಾಗ್ತದೆ. ನೋಡಿ, ಇಲ್ಲಿ ಮುಖ್ಯ ಅಂಶ ನಮ್ಮದು ಖರ್ಚನ್ನು ಕಡಿಮೆ ಮಾಡ್ಬೋದು, ಅದು ನಮಗೆ ಒಂದು ಅನುಕೂಲ ಆಯಿತು. ಎರಡನೇ ಅಂಶ ಏನಪ್ಪ ಅಂದರೆ, ಈ ಗಿಡಗಳಿಗೆ ಮಣ್ಣಿನಿಂದ ಪೋಷಕಾಂಶಗಳು ದೊರೆಯತಕ್ಕಂಥದ್ದು ಒಂದಕ್ಕೊಂದು ಸಂಬಂಧ ಇರ್ತದೆ. ಈ ಒಂದು ಪೋಷಕಾಂಶದ ಪ್ರಮಾಣ ಹೆಚ್ಚು ಕಮ್ಮಿ ಆದರೆ ಬೇರೆ ಪೋಷಕಾಂಶಗಳು ಮಣ್ಣಿನಲ್ಲಿ ಇದ್ರೂ ಸಹ ಗಿಡಕ್ಕೆ ಸಿಗದಾಗೆ ಆಗ್ತಕ್ಕಂಥದ್ದು ಪೋಷಕಾಂಶಗಳ ಅಸಮತೋಲನ ಅಂತೇಳಿ ಕರಿತಕ್ಕಂಥದ್ದು. ಹೀಗಾಗಿ ನಮಗೆ ಮಣ್ಣು ಪರೀಕ್ಷಾ ಆಧಾರಿತ ಪೋಷಕಾಂಶ ನಿರ್ವಹಣೆ ಒಳ್ಳೆಯದಾಗ್ತಕ್ಕಂಥದ್ದು. ಈಗ ನಾವು ಮಣ್ಣು ಪರೀಕ್ಷೆ ಮಾಡಿಸಿಲ್ಲ ಅಂತ ಆದರೆ ಸಾಮಾನ್ಯವಾಗಿ ಏನು ಶಿಫಾರಸು ಮಾಡ್ತೇವೆ, ಒಂದು ಅಡಿಕೆ ಮರ 3 ವರ್ಷ ಅದಕ್ಕಿಂತ ಹೆಚ್ಚು ವಯಸ್ಸಾಗಿರ್ತಕ್ಕಂಥ ಅಡಿಕೆ ಮರಕ್ಕೆ 100 ಗ್ರಾಮ್ ಸಾರಜನಕ, 40 ಗ್ರಾಮ್ ರಂಜಕ ಮತ್ತು 140 ಗ್ರಾಮ್ ಪೊಟ್ಯಾಶ್, ಇದರ ಒಟ್ಟಿಗೆ ಸುಮಾರು 12 kg ಸಾವಯವ ಗೊಬ್ಬರಗಳು. ನಾವು ಶಿಫಾರಸು ಮಾಡ್ತಕ್ಕಂಥದ್ದು ಸಮಗ್ರ ಪೋಷಕಾಂಶ ನಿರ್ವಹಣೆ. ರಾಸಾಯನಿಕ ಗೊಬ್ಬರಗಳು ಬೇಕು, ಎಷ್ಟು ಬೇಕೋ ಅಷ್ಟೇ ಪ್ರಮಾಣದಲ್ಲಿ ಸಾವಯವ ಗೊಬ್ಬರಗಳು ಬೇಕು ಅಂತೇಳಿ. ನೋಡಿ, ಈಗ ಇಲ್ಲಿ ನಾವು ಒಂದು ವ್ಯತ್ಯಾಸ ತಿಳ್ಕೊಬೇಕಾಗಿರೋದು ಏನಪ್ಪ ಅಂದರೆ, ನೋಡಿ ನಾನು ಹೇಳಿದೆ ಸಾರಜನಕ 100 ಗ್ರಾಮು, ನೈಟ್ರೋಜನ್ 40 ಗ್ರಾಮ್, ಫಾಸ್ಫರಸ್ ಅಥವಾ ರಂಜಕ 140 ಗ್ರಾಮ್ ಪೊಟ್ಯಾಶ್. ಅಡಿಕೆಗೆ ಇರ್ಬೋದು ಅಥವಾ ತೆಂಗಿಗೆ ಇರ್ಬೋದು, ನಿಮಗೆ ಪೊಟ್ಯಾಶ್ ಪೋಷಕಾಂಶ ಹೆಚ್ಚಿಗೆ ಬೇಕಾಗ್ತದೆ. ಯಾಕೆಂದರೆ ನಿಮಗೆ ಒಳ್ಳೆ ಹಿಂಗಾರ ಬರಲಿಕ್ಕೆ, ಬಂದಂತಹ ಹಿಂಗಾರಗಳು ಚೆನ್ನಾಗಿ ಕಾಯಿ ಕಟ್ಟಲಿಕ್ಕೆ, ಮರಗಳಿಗೆ ನಿರೋಧಕ ಶಕ್ತಿ ಬರಲಿಕ್ಕೆ ಪೊಟ್ಯಾಷಿಯಂ ಅಂಶ ಜಾಸ್ತಿ ಬೇಕಾಗ್ತಕ್ಕಂಥದ್ದು. ಇವು ಪೋಷಕಾಂಶಗಳು, ನ್ಯೂಟ್ರಿಯೆಂಟ್ಸ್ ಅಂತೇಳಿ ಕರೀತಕ್ಕಂಥದ್ದು, ಸಾರಜನಕ, ರಂಜಕ, ಪೊಟ್ಯಾಶ್. ಈ ಪೋಷಕಾಂಶಗಳನ್ನು ನೀವು ಯಾವ ಗೊಬ್ಬರಗಳ ಮೂಲಕ ಕೊಡ್ತಾ ಇದ್ದೀರಿ, ಆ ಗೊಬ್ಬರದಲ್ಲಿ ಎಷ್ಟು ಪ್ರಮಾಣದ ಯಾವ ಪೋಷಕಾಂಶ ಇದೆ ಅದನ್ನು ತಿಳ್ಕೊಳ್ತಕ್ಕಂಥದ್ದು ತುಂಬ ಮುಖ್ಯ ಆಗ್ತದೆ. ಈಗ ನಾವು ಸಾರಜನಕ ಪೋಷಕಾಂಶವನ್ನು ನಾವು ಯೂರಿಯಾ ಗೊಬ್ಬರದ ಮೂಲಕ ಕೊಡಬೇಕು ಅಂತ ಆದರೆ ಸುಮಾರು 220 ಗ್ರಾಮ್ ಯೂರಿಯಾ ಕೊಡಬೇಕಾಗ್ತದೆ 100 ಗ್ರಾಮ್ ಸಾರಜನಕನ ಒದಗಿಸ್ಲಿಕ್ಕೆ. ಯಾಕೆಂದರೆ ಅದರಲ್ಲಿ ಯೂರಿಯಾದಲ್ಲಿ 46% ಸಾರಜನಕ ಅಥವಾ ನೈಟ್ರೋಜನ್ ಇರ್ತದೆ. ಈಗ 40 ಗ್ರಾಮ್ ರಂಜಕನ ನಾವು ಶಿಲಾರಂಜಕ ಅಥವಾ ರಾಕ್ ಫಾಸ್ಫೇಟ್ ಅಂತೇಳಿ ಕರಿತೇವೆ. ಅದ್ರ ಮೂಲಕ ಒದಗಿಸ್ಬೇಕಂತ ಆದರೆ ಸುಮಾರು 200 ಗ್ರಾಮ್ ರಾಕ್ ಫಾಸ್ಫೇಟ್ ಕೊಡಬೇಕಾಗ್ತದೆ. ಅದೇ ರೀತಿ 140 ಗ್ರಾಮ್ ಪೊಟ್ಯಾಶ್
ಈ 140 ಗ್ರಾಮ್ ಪೊಟ್ಯಾಷನ್ನ ನಾವು ಮ್ಯೂರೇಟ್ ಆಫ್ ಪೊಟ್ಯಾಷ್ MOP ಗೊಬ್ಬರದ ಮೂಲಕ ಒದಗಿಸೋಕೆ ಅಂತಾದರೆ ಸುಮಾರು 235 ಗ್ರಾಮ್ ಮ್ಯೂರೇಟ್ ಆಫ್ ಪೊಟ್ಯಾಷ್ ಗೊಬ್ಬರವನ್ನು ಕೊಡಬೇಕಾಗ್ತದೆ. ಅಥವಾ ನೀವೇನು ಬೇರೆ ಗೊಬ್ಬರಗಳನ್ನು ಕೊಡ್ತಾ ಇದ್ದರೆ ಆ ಗೊಬ್ಬರ ಯಾವ ಗೊಬ್ಬರ ಕೊಡ್ತಾ ಇದ್ದೀರಿ, ಅದರಲ್ಲಿ ಎಷ್ಟು ಪ್ರಮಾಣದ ಯಾವ ಪೋಷಕಾಂಶ ಇದೆ ಅದನ್ನು ತಿಳ್ಕೊಂಡು ನೀವು ಸರಿಯಾಗಿ ಸಮತೋಲನವಾಗಿ ಪೋಷಕಾಂಶ ನಿರ್ವಹಣೆ ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದಾಗ್ತದೆ. ಇನ್ನೊಂದು, ಒಂದು ವರ್ಷದಲ್ಲಿ ಒಂದೇ ಬಾರಿ ಕೊಡೋದ್ರ ಬದಲಾಗಿ ಕನಿಷ್ಠ 2 ಬಾರಿ ಯಾರು ಕೊಟ್ಟರೆ ತುಂಬ ಒಳ್ಳೆಯದಾಗ್ತದೆ. ಇಲ್ಲ ನಿಮ್ಮಲ್ಲಿ ಕೂಲಿಯಾಳುಗಳ ಸಮಸ್ಯೆ ಇಲ್ಲ ಅಂತ ಆದರೆ ಈ ಸೆಪ್ಟೆಂಬರ್ ಅಕ್ಟೋಬರಿಂದ ಪ್ರತಿ ತಿಂಗಳೂ ಸಹ ಶಿಫಾರಸು ಮಾಡಿರೋ ಪೋಷಕಾಂಶಗಳನ್ನೇ ಗೊಬ್ಬರಗಳನ್ನೇ ಅಷ್ಟು ಭಾಗಗಳಾಗಿ ಮಾಡಿ ಕೊಡೋದು ಸಹ ತುಂಬ ಒಳ್ಳೆಯದಾಗ್ತದೆ. ಈಗ ನಾವು 2 ಬಾರಿ ಕೊಡಬೇಕು ಅಂತಾದರೆ ವರ್ಷದಲ್ಲಿ ಈ ಮಳೆಗಾಲಕ್ಕಿಂತ ಮುಂಚಿತವಾಗಿ 1 ಬಾರಿ, ನಿಮಗೆ ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಸಮಯದಲ್ಲಿ 1 ಬಾರಿ, ಮತ್ತು ಮಳೆಗಾಲ ಕಡಿಮೆ ಆಗ್ತಾ ಬಂದಾಗ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಮತ್ತೊಂದು ಬಾರಿ ಅದನ್ನು ಕೊಟ್ಟರೆ, ಶಿಫಾರಸು ಮಾಡಿರ್ತಕ್ಕಂಥ ಪೋಷಕಾಂಶಗಳನ್ನು ಕೊಟ್ಟರೆ ಒಳ್ಳೆಯದಾಗ್ತದೆ. ಇನ್ನೊಂದು, ಪೋಷಕಾಂಶಗಳನ್ನು ಕೊಡುವಾಗ ನಮಗೆ ಅಡಿಕೆ ಮರದ ಬೇರುಗಳನ್ನು ತೊಗೊಂಡ್ರೆ ಜಾಸ್ತಿ ಪೋಷಕಾಂಶಗಳನ್ನು ಹೀರಿಕೊಳ್ತಕ್ಕಂಥ ಬೇರುಗಳನ್ನು ತೊಗೊಂಡ್ರೆ ಮರದ ಬುಡದಿಂದ ಸ್ವಲ್ಪ ದೂರದಲ್ಲಿ ಇರ್ತದೆ. ಅದಕ್ಕೋಸ್ಕರ ಯಾವುದೇ ಗೊಬ್ಬರಗಳ ಅಥವಾ ಪೋಷಕಾಂಶಗಳನ್ನು ನೀವು ಅಡಿಕೆಗೆ ಕೊಡುವಾಗ ಮರದ ಬುಡದಲ್ಲಿ ಕೊಡೋದ್ರ ಬದಲಾಗಿ ಮರದಿಂದ ಸುಮಾರು 1.5 ಅಡಿಯಿಂದ 2 ಅಡಿ ದೂರದಲ್ಲಿ ಕೊಟ್ಟರೆ ತುಂಬ ಒಳ್ಳೆಯದಾಗ್ತಕ್ಕಂಥದ್ದು. ಇನ್ನೊಂದು ಅಂಶ ಏನಪ್ಪ ಅಂದರೆ, ಇದು ನಾನು ಏನು ಶಿಫಾರಸು ಮಾಡಿದ್ವಿ, ಜನರ ಸಾಮಾನ್ಯ ಶಿಫಾರಸು ಏನು ಹೇಳಿದ್ವಿ, ಅದು 3 ವರ್ಷಗಳಿಂದ ಹೆಚ್ಚು ವಯಸ್ಸಾಗಿರ್ತಕ್ಕಂಥ ಅಡಿಕೆ ಮರಗಳಿಗೆ. ಈಗ ಮೊದಲನೇ ವರ್ಷದ ಗಿಡ ಅಂತ ಆದರೆ ಈ ಶಿಫಾರಸು ಮಾಡಿರೋ ಪ್ರಮಾಣದ 3ನೇ 1 ಭಾಗ ಕೊಟ್ಟರೆ ಸಾಕಾಗ್ತದೆ. ಅಥವಾ 2ನೇ ವರ್ಷದ ಗಿಡಗಳು ಅಂತ ಆದರೆ ಶಿಫಾರಸು ಮಾಡಿರೋ ಗೊಬ್ಬರದ 3ನೇ 2 ಭಾಗ, 3 ವರ್ಷ ಮತ್ತು ಅದಕ್ಕೆ ಹೆಚ್ಚು ವಯಸ್ಸಾಗಿರ್ತಕ್ಕಂಥ ಮರಗಳಿಗೆ ನಾವೇನು ಶಿಫಾರಸು ಮಾಡಿದ್ದೀವಿ ಅದನ್ನು ಪೂರ್ತಿ ಕೊಡಬೇಕಾಗ್ತದೆ. ಇದು ಜನರಲ್ ಶಿಫಾರಸು, ಜನರಲ್ ರೆಕಮೆಂಡೇಷನ್. ಬೆಸ್ಟ್ ಅಂತ ಆದರೆ ಮಣ್ಣು ಪರೀಕ್ಷಾ ಆಧಾರಿತ ಪೋಷಕಾಂಶ ನಿರ್ವಹಣೆ ಒಳ್ಳೆಯದಾಗ್ತಕ್ಕಂಥದ್ದು. ಈಗ ನಮ್ಮ ಕರಾವಳಿ ಕರ್ನಾಟಕದ ಮಣ್ಣುಗಳನ್ನು ತಗೊಂಡ್ರೆ ಸಾಮಾನ್ಯವಾಗಿ ಉಳಿ ಮಣ್ಣು ಆಗಿರ್ತದೆ. ಯಾಕೆಂದರೆ ಅತಿ ಹೆಚ್ಚು ಮಳೆ ಬೀಳೋದ್ರಿಂದ ಮಳೆಗಾಲದಲ್ಲಿ ನಮಗಿಲ್ಲಿ ಮೇ ಕೊನೆ ವಾರ ಅಥವಾ ಜೂನ್ ಮೊದಲನೇ ವಾರ ಮಳೆ ಶುರುವಾದರೆ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಎಲ್ಲ ಬರ್ತಾ ಇರ್ತದೆ. ಈ ವರ್ಷ ಇನ್ನೂ ಕೂಡ ಜಾಸ್ತಿ ಆಗಿದೆ. ಈ ಮಳೆ ಅತಿ ಹೆಚ್ಚು ಮಳೆಗೆ ಬರೋದ್ರಿಂದ ಮಳೆಗಾಲದಲ್ಲಿ ಪೋಷಕಾಂಶಗಳೆಲ್ಲ ಬಸಿದು ಹೋಗ್ತದೆ ಅಥವಾ ತೊಯ್ದು ಹೋಗ್ತದೆ. ಈ ರೀತಿ ಆದಾಗ ಮಣ್ಣು ಉಳಿ ಮಣ್ಣು ಆಗ್ತದೆ. ಅದಕ್ಕೋಸ್ಕರ ನಾವು ಯಾವುದೇ ಗೊಬ್ಬರಗಳನ್ನು ಅಡಿಕೆ ತೋಟಗಳಿಗೆ ಕೊಡೋದಕ್ಕಿಂತ ಸುಮಾರು 1 ತಿಂಗಳು ಮುಂಚೆ ಅಥವಾ 20-25 ದಿನ ಮುಂಚೆ ಸುಣ್ಣವನ್ನು ಶಿಫಾರಸು ಮಾಡ್ತಕ್ಕಂಥದ್ದು. ಮೊದಲನೇದಾಗಿ ನಿಮಗೆ ಮಣ್ಣಿನ ರಸಸಾರವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಉಳಿ ಮಣ್ಣಿಂದ ಸ್ವಲ್ಪ ನ್ಯೂಟ್ರಲ್ ಕಡೆ ತೊಗೊಂಬರಲಿಕ್ಕೆ ಸುಮಾರು ತಿಂಗಳು ಮುಂಚೆ ಯಾವುದೇ ಗೊಬ್ಬರಗಳನ್ನು ಈ ಮಳೆ ಕಡಿಮೆ ಆದಾಗ, ಸೆಪ್ಟೆಂಬರ್ ಅಕ್ಟೋಬರ್ ಸಮಯದಲ್ಲಿ ಮಳೆ ಕಡಿಮೆ ಆದಾಗ ಸುಣ್ಣವನ್ನು ಕೊಟ್ಬಿಟ್ಟು ಸುಮಾರು 1/4 kg ಸುಣ್ಣದ ಹುಡಿನ ಮರದ ಬುಡದಿಂದ 2 ಅಡಿ ದೂರ ತನಕ ಸುತ್ತ ಚೆಲ್ಲಿಬಿಟ್ಟು ಮಣ್ಣಿನೊಟ್ಟಿಗೆ ಕೊಚ್ಚಿ ಬಿಡ್ತಕ್ಕಂಥದ್ದು. ಈ ರೀತಿ ಮಾಡಿ ಸುಮಾರು 20-25 ದಿನ ಅಥವಾ 1 ತಿಂಗಳು ಕಳೆದ ಮೇಲೆ ಯಾವುದೇ ಗೊಬ್ಬರಗಳನ್ನು ನೀವು ಕೊಡ್ತಕ್ಕಂಥದ್ದು ಒಳ್ಳೆಯದಾಗ್ತಕ್ಕಂಥದ್ದು. ಈಗ ಪೋಷಕಾಂಶ ನಿರ್ವಹಣೆ ಆದಮೇಲೆ ನೀರಿನ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು. ಅಡಿಕೆ ನೀರನ್ನು ಬೇಡ್ತಕ್ಕಂಥ ಬೆಳೆ. ಮಳೆಗಾಲ ಇಲ್ಲದಾಗ ಬೇಸಿಗೆ ಸಮಯದಲ್ಲಿ ಮೊದಲೇ ಹೇಳಿದ ಹಾಗೆ ನೀರಿನ ಕೊರತೆ ಆದರೆ ಅಡಿಕೆ ಇಳುವರಿ ಮೇಲೆ ದುಷ್ಪರಿಣಾಮವನ್ನು ಬೀಳ್ತಕ್ಕಂಥದ್ದು. ಸುಮಾರು ನೀರಾವರಿ ಪದ್ಧತಿಗಳಿದೆ. ಡ್ರಿಪ್ ಇರಿಗೇಷನ್ ಅಂತೇಳಿ ಕರಿತೀವಿ, ಹನಿ ನೀರಾವರಿ ಅಂತೇಳಿ ಕರಿತಕ್ಕಂಥದ್ದು, ಸ್ಪ್ರಿಂಕ್ಲರ್ ನೀರಾವರಿ, ತುಂತುರು ನೀರಾವರಿ ಇದೆ, ಬೇಸಿನ್ ಇರಿಗೇಷನ್ ಅಂತೇಳಿ ಕರಿತೀವಿ, ಮರದ ಸುತ್ತ ಗುಣಿಯನ್ನು ಮಾಡಿ ನೀರನ್ನು ಹಾಯಿಸ್ತಕ್ಕಂಥದ್ದು. ಕೆಲವು ಸಲ ಫ್ಲಡ್ಡಿಂಗ್ ಮಾಡ್ತಕ್ಕಂಥದ್ದು, ನೀರು ಜಾಸ್ತಿ ಇದೆ ಅಂತೇಳಿ ತೋಟ ತುಂಬ ನೀರು ಕಟ್ಟಿ ನಿಲ್ಲಿಸ್ತಕ್ಕಂಥದ್ದು. ಈಗ ಹಲವಾರು ವಿಧಾನಗಳ ಬಗ್ಗೆ CPCR ಅಲ್ಲಿ ಅಧ್ಯಯನ ಮಾಡಿದಾಗ ನಮಗೆ ತಿಳಿದಿದ್ದೇನಪ್ಪ ಅಂದರೆ ಡ್ರಿಪ್ ಇರಿಗೇಷನ್ ಅಥವಾ ಹನಿ ನೀರಾವರಿ ಪದ್ಧತಿ ತುಂಬ ಒಳ್ಳೆಯದು ಅಂತೇಳಿ ತಿಳಿದು ಬಂದಿರತಕ್ಕಂಥದ್ದು. ನೀವು ಹನಿ ನೀರಾವರಿ ಮೂಲಕ ನೀವು ನೀರನ್ನು ಹಾಯಿಸ್ತಿದ್ದೀರಿ ಅಂತ ಆದರೆ ಬೇಸಿಗೆ ಕಾಲದಲ್ಲಿ ಪ್ರತಿದಿನ ಒಂದು ಅಡಿಕೆ ಮರಕ್ಕೆ ಸುಮಾರು 20 ಲೀಟ್ರ್ನಷ್ಟು ನೀರು ಬೇಕಾಗ್ತದೆ ಅಂತೇಳಿ ತಿಳಿದು ಬಂದಿರತಕ್ಕಂಥದ್ದು. 20 ಲೀಟ್ರು ಬೇಕಾಗ್ತದೆ. ಹೆಚ್ಚು ಕೂಡ ಒಳ್ಳೆಯದಾಗೋದಿಲ್ಲ, ಕಡಿಮೆ ಆದ್ರೂ ಕೂಡ ಒಳ್ಳೆಯದಾಗೋದಿಲ್ಲ. ಇನ್ನೊಂದು ಅನುಕೂಲ ಏನಪ್ಪ ಅಂದರೆ ನಿಮ್ಮಲ್ಲಿ ಡ್ರಿಪ್ ಇರಿಗೇಷನ್ ಅಥವಾ ಹನಿ ನೀರಾವರಿ ಪದ್ಧತಿ ಅಳವಡಿಸ್ಕೊಂಡಿದ್ರೆ ನಾವು ರಸಾವರಿನೂ ಸಹ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ರಸಾವರಿ ಫರ್ಟಿಗೇಷನ್ ಅಂತೇಳಿ ಕರೀತಕ್ಕಂಥದ್ದು. ಅಂದರೆ ನೀರಿನಲ್ಲೇ ಕರಗ್ತಕ್ಕಂಥ ಗೊಬ್ಬರಗಳನ್ನು ನಿಮ್ಮ ಹನಿ ನೀರಾವರಿ ನೀರಿನ ಮೂಲಕ ಗಿಡಗಳಿಗೆ ಹಾಯಿಸ್ತಕ್ಕಂಥದ್ದು. ಇದು ಸಹ ರೈತರಿಗೆ ಹಲವಾರು ಕಾರಣಗಳಿಂದ ಅನುಕೂಲ ಆಗ್ತದೆ. ನಿಮ್ಮ ಹತ್ರ ಹನಿ ನೀರಾವರಿ ಇದ್ದರೆ ನೀವು ನೀರಿನಲ್ಲಿ ಕರಗ್ತಕ್ಕಂಥ ಗೊಬ್ಬರಗಳನ್ನು ಹನಿ ನೀರಾವರಿ ಮೂಲಕ ಕೊಡೋದಾದರೆ ಗೊಬ್ಬರಗಳೇನು ದ್ರವ ರೂಪದಲ್ಲೇ ಬೇರಿನ ಭಾಗದಲ್ಲೇ ಬೀಳೋದ್ರಿಂದ ನಿಮ್ಮ ಗೊಬ್ಬರಗಳು ವ್ಯರ್ಥ ಆಗೋದಿಲ್ಲ, ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾಗಿ ಉಪಯೋಗ ಆಗ್ತದೆ.
ಎರಡನೇದು ಗೊಬ್ಬರಗಳನ್ನು ಹಾಕಲಿಕ್ಕೆ ಕೂಲಿ ಆಳುಗಳು ಬೇಕಾಗೋದಿಲ್ಲ. ಇಲ್ಲಿ ಕೂಲಿ ಆಳುಗಳ ಖರ್ಚನ್ನು ಕಡಿಮೆ ಮಾಡ್ಬೋದಾಗ್ತದೆ. ಮತ್ತು ಇನ್ನೊಂದು ಅಂಶ ಏನಪ್ಪ ಅಂದರೆ, ನೀವು ಅನಿವಾರ್ಯ ಮೂಲಕ ನೀವು ಗೊಬ್ಬರಗಳನ್ನು ಕೊಡ್ತಿದ್ದೀವಿ ಅಂತ ಆದರೆ, ಈ ಪ್ರೌಢ ಮರಗಳಿಗೆ ನೀವು ಶಿಫಾರಸು ಮಾಡಿರೋ ಗೊಬ್ಬರದ 75% ಸಹ ಕೊಟ್ಟರೆ ಸಾಕಾಗ್ತದೆ. ಇಲ್ಲ ಎಳೆ ಗಿಡಗಳಿಗೆ ಶಿಫಾರಸು ಮಾಡಿರೋ ಗೊಬ್ಬರ ಪ್ರಮಾಣದ 50% ಸಹ ಸಾಕಾಗ್ತದೆ ಅಂತೇಳಿ ತಿಳಿದು ಬಂದಿರತಕ್ಕಂಥದ್ದು. ಮತ್ತು ನಮ್ಮ ಕರಾವಳಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥದ್ದು. ಹಾಗಾಗಿ ಬಸಿಗಾಲುವೆಗಳು ಅಥವಾ ಉಜ್ರಿಕಣಿ ಅಥವಾ ಡ್ರೈನೇಜ್ ಏನು ಹೇಳ್ತೀವಿ ಅದು ಕೊಟ್ಟರೆ ತುಂಬ ಒಳ್ಳೆಯದಾಗ್ತದೆ. ಈ ಬಸಿಗಾಲುವೆಗಳು ನಮ್ಮ ತೋಟದಲ್ಲಿ ಕೊಡೋದ್ರಿಂದ ನಮ್ಮ ತೋಟದಲ್ಲಿ ಅತಿ ಹೆಚ್ಚಾದ ನೀರನ್ನು ತೋಟದಿಂದ ಹೊರಗಡೆ ಹಾಕೋದಲ್ಲದೆ ಬೇರುಗಳಿಗೆ ಚೆನ್ನಾಗಿ ಗಾಳಿ ಆಡಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ. ಇದೆಲ್ಲ ಆದಮೇಲೆ ನಾವೇನು ಶಿಫಾರಸು ಮಾಡ್ತೇವೆ ಅಂತ ಆದರೆ, ಅಡಿಕೆ ಒಂದೇ ಬೆಳೆ ಬೆಳೆಯೋದ್ರ ಬದಲಾಗಿ ಅಡಿಕೆ ಒಟ್ಟಿಗೆ ಬಹು ಬೆಳೆ ಮಾಡ್ಕೊಳ್ಳಿ. ಅದು ತುಂಬ ಹಲವಾರು ಕಾರಣಗಳಿಂದ ರೈತರಿಗೆ ಅನುಕೂಲ ಆಗ್ತದೆ ಅಂತೇಳಿ. ಯಾಕೆಂದರೆ ನಾನು ಮೊದಲೇ ತಿಳಿಸಿದ ಹಾಗೆ ನಿಮಗೆ ಅಡಿಕೆಗೆ ಒಂದು ಮರದಿಂದ ಮತ್ತೊಂದು ಮರಕ್ಕೆ, ಒಂದು ಸಾಲಿಂದ ಮತ್ತೊಂದು ಸಾಲಿಗೆ ಕನಿಷ್ಠ 9 ಅಡಿ 9 ಅಡಿ ಅಂತರ ಬೇಕಾಗ್ತಕ್ಕಂಥದ್ದು. ಈಗ 9 ಅಡಿ 9 ಅಡಿ ನೀವು ಅಂತರ ಕೊಟ್ಟಾಗ ನೀವು ನೈಸರ್ಗಿಕ ಸಂಪನ್ಮೂಲಗಳು ಅಂತ ಏನು ಕರಿತೇವೆ, ನಮ್ಮ ಭೂಮಿ ಇರ್ಬೋದು, ಗಾಳಿ ಇರ್ಬೋದು, ಬೆಳಕು ಎಲ್ಲ ವ್ಯರ್ಥ ಆಗ್ತಾ ಇರ್ತದೆ. ನೀವು ವೈಜ್ಞಾನಿಕವಾಗಿ ಬಹುಬೆಳೆ ಪದ್ಧತಿನ ಅಳವಡಿಸ್ಕೊಂಡ್ರೆ ಈ ನೈಸರ್ಗಿಕ ಸಂಪನ್ಮೂಲಗಳನ್ನೆಲ್ಲ ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾಗಿ ಉಪಯೋಗ ಮಾಡಿಕೊಡ್ಬೋದಾಗ್ತದೆ. ಕೆಲವು ಸಲ ಏನಾಗುತ್ತೆ ಅಂದರೆ, ಈ ನೈಸರ್ಗಿಕ ವಿಕೋಪಗಳಿಂದ ನಮಗೆ ಬೆಳೆಗಳಿಗೆ, ಅಡಿಕೆ ಬೆಳೆಗೆ ನಷ್ಟ ಆಗ್ತಕ್ಕಂಥದ್ದು. ಉದಾಹರಣೆಗೆ ಅತಿ ಹೆಚ್ಚು ಮಳೆ ಬಂದಾಗ ನಮಗೆ ಕೊಳೆ ರೋಗ ಬಂದು ಅಡಿಕೆಗೆ ನಷ್ಟ ಆಗ್ಬೋದು. ಆಗ ನಾವು ಬಹುಬೆಳೆ ಮಾಡಿಕೊಂಡಿದ್ರೆ ಆ ನಷ್ಟವನ್ನು ಇನ್ನೊಂದು ಬೆಳೆಯಿಂದ ತುಂಬಿಕೊಳ್ಬೋದಾಗ್ತದೆ. ಕೆಲವು ಸಲ ಮಾರುಕಟ್ಟೆಯಲ್ಲಿ ಬೆಲೆಯಲ್ಲಿ ಏರಿಳಿತ ಆಗ್ತಾ ಇರ್ತದೆ. ಇವತ್ತು ನಮಗೆ 1 kg ಚಾಲಿಗೆ 500 ರೂಪಾಯಿ ಇದ್ದರೆ ನಾಳೆ 480 ಆಗ್ತಕ್ಕಂಥದ್ದು, ನಾಡಿದ್ದು 550 ಆಗ್ತಕ್ಕಂಥದ್ದು. ಹೀಗೆ ಮಾರುಕಟ್ಟೆಯಲ್ಲಿ ಬೆಲೆಯಲ್ಲಿ ಏರಿಳಿತ ಆಗ್ತಾ ಇದ್ದಾಗ ನಮಗೆ ಒಂದು ಬೆಳೆಯಿಂದ ನಷ್ಟ ಆದರೆ ಆ ನಷ್ಟವನ್ನು ಇನ್ನೊಂದು ಬೆಳೆಯಿಂದ ತುಂಬಿಕೊಳ್ಬೋದು ಅಂತೇಳಿ. ಹೀಗೆ ಹಲವಾರು ಕಾರಣಗಳಿಂದ ನಮಗೆ ಒಂದೇ ಬೆಳೆ ಬೆಳೆಯೋದ್ರ ಬದಲಾಗಿ ನಾವು ಬಹುಬೆಳೆ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗ್ತದೆ. ಇದ್ರ ಬಗ್ಗೆಯೂ ಸಹ ನಮ್ಮ CPCR ಅಲ್ಲಿ ಹಲವಾರು ವರ್ಷಗಳ ಕಾಲ ಸಂಶೋಧನೆ ನಡೆಸಿದಾಗ ನಮ್ಮ ಕರಾವಳಿ ಕರ್ನಾಟಕಕ್ಕೆ ಸೂಕ್ತ ಅಂತೇಳಿ ತಿಳಿದು ಬಂದಿದ್ದು, ನಮ್ಮ ಹತ್ರ ಅಡಿಕೆ ತೋಟ ಇದ್ದಾಗ ನಾವು ಅಡಿಕೆ ಒಟ್ಟಿಗೆ ಕಾಳು ಮೆಣಸು ಮಾಡ್ಬೋದು, ಬಾಳೆ ಮಾಡ್ಬೋದು, ಕೊಕ್ಕೋ ಮಾಡ್ಬೋದು ಅಂತೇಳಿ ತಿಳಿದು ಬಂದಿರತಕ್ಕಂಥದ್ದು. ಇತ್ತೀಚೆಗೆ ಸುಮಾರು ರೈತರು ಕಾಫಿನೂ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಜಾಯಿಕಾಯಿನೂ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹೀಗೆ ಈ ಬಹುಬೆಳೆಯನ್ನು ನಾವು ಮಾಡಿದಾಗ ವೈಜ್ಞಾನಿಕವಾಗಿ ಅನುಸರಿಸಬೇಕಾಗ್ತದೆ. ಕೆಲವು ಸಲ ನಾವು ಸುಮಾರು ತೋಟಗಳಿಗೆ ಹೋಗ್ತಾ ಇರ್ತೇವೆ. ಈಗ ಬಹುಬೆಳೆ ಇದ್ದಾಗ ಅಡಿಕೆಗೆ ಮಾತ್ರ ನಾವು ಹೆಚ್ಚು ಎಚ್ಚರಿಕೆಯನ್ನು ವಹಿಸ್ತಾ ಇರ್ತೇವೆ. ಅದಕ್ಕೆ ಬೇಕಾದಷ್ಟು ನೀರು ಅಥವಾ ಗೊಬ್ಬರ ಕೊಡ್ತಾ ಇರ್ತೇವೆ. ಉಪಬೆಳೆಗಳಿಗೆ ಅಥವಾ ಮಿಶ್ರ ಬೆಳೆಗಳಿಗೆ ಕೊಡ್ತಾ ಇರೋದಿಲ್ಲ. ಆ ರೀತಿ ಆದಾಗ ಕಷ್ಟ ಆಗ್ತದೆ. ಹಾಗಾಗಿ ನೀವು ವೈಜ್ಞಾನಿಕವಾಗಿ ನಾವು ಬಹುಬೆಳೆನ ಅಳವಡಿಸ್ಕೊಂಡಾಗ ಅದರಿಂದ ಖಂಡಿತವಾಗಿಯೂ ಅನುಕೂಲ ಆಗ್ತಕ್ಕಂಥದ್ದು. ಇದಲ್ದೇ ಈ ಕೆಲವೊಂದು ಸಲ ಈ ರೋಗ ಅಥವಾ ಕೀಟ ನಿರ್ವಹಣೆಗಳಿಗೆ ಬಂದರೆ, ಮುಖ್ಯವಾಗಿ ನಮಗೆ ಅಡಿಕೆಗೆ ಬಾಧಿಸ್ತಕ್ಕಂಥ ರೋಗ ಅಂತ ಆದರೆ ಮಳೆಗಾಲದಲ್ಲಿ ನಮಗೆ ಕೊಳೆ ರೋಗ ಬರ್ತಕ್ಕಂಥದ್ದು. ಈ ಕೊಳೆ ರೋಗ ಮುಖ್ಯವಾಗಿ ನಮಗೆ ಒಂದು ಶಿಲೀಂಧ್ರದಿಂದ ಬರ್ತಕ್ಕಂಥದ್ದು. ಫೈಟಾಪ್ತೆರಾ ಮೀಡಿ ಅಂತೇಳಿ ಏನು ಶಿಲೀಂಧ್ರ ಇದೆ ಅದರಿಂದ ಬರ್ತಕ್ಕಂಥದ್ದು. ಅದಕ್ಕೂ ಸಹ ನಮ್ಮ ರೋಗ ತಜ್ಞರೇನಿದ್ದಾರೆ ನಮ್ಮ CPCR ಅಲ್ಲಿ ಹಲವಾರು ವರ್ಷಗಳಿಂದ ಹಲವಾರು ಹೊಸ ಕೆಮಿಕಲ್ಗಳನ್ನೆಲ್ಲ ಅದಕ್ಕೆ ಮೌಲ್ಯಮಾಪನ ಮಾಡ್ತಾ ಇದ್ದಾರೆ ಆ ರೋಗ ನಿರ್ವಹಣೆಗೆ. ಆದರೆ ನಮಗೆ ತಿಳಿದು ಬಂದಿರತಕ್ಕಂಥದ್ದು ಏನಪ್ಪ ಅಂದರೆ, ಈ ಕೊಳೆ ರೋಗಕ್ಕೆ ತುಂಬ ಅತ್ಯುತ್ತಮ ಅಂತಂದರೆ 1% ಬೋಡೋ ದ್ರಾವಣನೆ. ಸುಮಾರು 10 ರಿಂದ 12 ಹೊಸ ಕೆಮಿಕಲ್ಗಳನ್ನೆಲ್ಲ ಪ್ರಯೋಗ ಮಾಡ್ತಾ ಇದ್ದಾರೆ ನಮ್ಮ ರೋಗ ತಜ್ಞರು ಏನಿದ್ದಾರೆ CPCR ಇಲ್ಲಿ. ಅವ್ರು ಹೇಳಿದ್ದು 1% ಬೋಡೋ ದ್ರಾವಣ ತುಂಬ ಒಳ್ಳೆ ನಿರ್ವಹಣೆನ ಮಾಡ್ತದೆ. ಅದ್ರ ಬಿಟ್ಟರೆ 2ನೇ ಸ್ಥಾನದಲ್ಲಿ ಇನ್ನೊಂದು ಮ್ಯಾಂಡಿಪ್ರೊಫಮಿಡ್ ಅಂತೇಳಿ ಇನ್ನೊಂದನ್ನು ಕಂಡುಕೊಂಡಿರ್ತಕ್ಕಂಥದ್ದು. ಇಲ್ಲ, ನಾವು ಸರಿಯಾಗಿ ವೈಜ್ಞಾನಿಕವಾಗಿ ಮಾಡಿದರೆ 1% ಬೋಡೋ ದ್ರಾವಣದಿಂದನೇ ನಾವು ಚೆನ್ನಾಗಿ ಕೊಳೆ ರೋಗವನ್ನು ನಿರ್ವಹಣೆ ಮಾಡ್ಬೋದು ಅಂತೇಳಿ ತಿಳಿದು ಬಂದಿರತಕ್ಕಂಥದ್ದು. ಇದಲ್ಲದೆ ಇತ್ತೀಚೆಗೆ ರೈತರಿಗೆ ಸ್ವಲ್ಪ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು ಎಲೆ ಚುಕ್ಕೆ ರೋಗದ ಸಮಸ್ಯೆ. ನಮ್ಮ ರೋಗ ತಜ್ಞರು ಇದ್ರ ಬಗ್ಗೆಯೂ ಸಹ ಅಧ್ಯಯನವನ್ನು ನಡೆಸ್ತಾ ಇದ್ದಾರೆ, ಸಂಶೋಧನೆ ನಡೆಸ್ತಾ ಇದ್ದಾರೆ. ಅದ್ರ ಮುಖ ತಿಳಿದದ್ದೇನಪ್ಪ ಅಂದರೆ, ಈ ಎಲೆ ಚುಕ್ಕೆ ರೋಗನೂ ಸಹ ಒಂದು ಶಿಲೀಂಧ್ರ ಅಥವಾ ಫಂಗಸ್ಸಿಂದನೇ ಬರ್ತಕ್ಕಂಥದ್ದು ಅಂತೇಳಿ ತಿಳಿದು ಬಂದಿರತಕ್ಕಂಥದ್ದು. ನಮಗೇನು ಪಿಂಗಾರ ಒಣಗುವ ರೋಗ ತರ್ತದೆ, ಕೊಲೆಟೋಟ್ರೈಕಮ್ ಅಂತೇಳಿ ಅನ್ನೋ ಒಂದು ಶಿಲೀಂಧ್ರ ಇದೆ, ಅದೇ ಕೊಲೆಟೋಟ್ರೈಕಮ್ ಇಂದ ಬರ್ತಕ್ಕಂಥ ಇದು ಅಂತೇಳಿ ಎಲೆ ಚುಕ್ಕೆ ರೋಗ ಅಂತೇಳಿ ತಿಳಿದು ಬಂದಿರತಕ್ಕಂಥದ್ದು. ನಿಮಗೆ ಗೊತ್ತಿರೋ ಹಾಗೆ ಎಲೆ ಚುಕ್ಕೆ ರೋಗ ತೊಗೊಂಡ್ರೆ ಈ ಗುಣಲಕ್ಷಣಗಳನ್ನು ತೊಗೊಂಡ್ರೆ, ಮೊದಲನೇದು ನಾವು ಹೊರಭಾಗದ ಎಲೆಗಳೇನಿದೆ ಅಡಿಕೆ ಮರದ್ದು, ಆ ಹೊರಭಾಗದ ಎಲೆಗಳಲ್ಲಿ ಸಣ್ಣ ಸಣ್ಣ ಚುಕ್ಕೆಗಳು ಶುರುವಾಗ್ತದೆ. ನಮಗೆ ಕಪ್ಪು ಬಣ್ಣದ ಚುಕ್ಕೆ ಇರ್ತದೆ, ಅದು ಹಳದಿ ಬಣ್ಣದಿಂದ ಆವೃತವಾಗಿರ್ತದೆ.
ಇಲ್ಲ ಬೂದು ಬಣ್ಣದ ಚುಕ್ಕೆ ಇರ್ತದೆ, ಅದು ನಮಗೆ ಕಪ್ಪು ಬಣ್ಣದಿಂದ ಆವೃತವಾಗಿರುತ್ತೆ. ಈಗ ಸಣ್ಣ ಸಣ್ಣ ಚುಕ್ಕೆಗಳು ಶುರುವಾಗಿ ಆ ಚುಕ್ಕೆಗಳು ದೊಡ್ಡದಾಗ್ತಾ ಹೋಗ್ತದೆ, ದೊಡ್ಡದಾಗ್ತಾ ಹೋಗಿ ಒಂದಕ್ಕೊಂದು ಸೇರ್ತದೆ, ಚುಕ್ಕೆಗಳು ಸೇರಿಬಿಟ್ಟು ಸೋಗೆ ಒಣಗ್ತಕ್ಕಂಥದ್ದು. ಇದಾದಮೇಲೆ ಇಳುವರಿ ಮೇಲೂ ಸಹ ದುಷ್ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಈ ರೀತಿ ಸಮಸ್ಯೆಗಳೆಲ್ಲ ನೀವು ಗುಣಲಕ್ಷಣಗಳನ್ನು ನೋಡ್ಬೋದಾಗ್ತದೆ. ಇದಕ್ಕೂ ಕೂಡ ಒಂದು ಭಾರತ ಸರ್ಕಾರದ ಕೆಳಗಡೆ ಒಂದು ಸಮಿತಿನೂ ಸಹ ನೇಮಕ ಮಾಡಿದ್ರು. ಅವರೇನು ಈಗ ಶಿಫಾರಸು ಮಾಡ್ತಿದ್ದಾರೆ ಅಂತ ಆದರೆ, ಮೊದಲನೇದಾಗಿ ಈಗ ಎಲೆಚುಕ್ಕೆ ರೋಗದ ಸಮಸ್ಯೆ ಇದೆ ಅಂತ ಆದರೆ, ನಾವು ತುಂಬ ಜಾಸ್ತಿ ಇದೆ, ತೀವ್ರತೆ ಜಾಸ್ತಿ ಇದೆ, ಹಾಗೆ ತೀವ್ರತೆ ಜಾಸ್ತಿಯಾಗಿ ಸೋಗೆಗಳು ಒಣಗಿದೆ ಅಂತ ಆದರೆ ಹೊರಗಭಾಗದಲ್ಲಿ ಕೇಳಿ ಅದನ್ನು ತುಂಡರಿಸಿ ಸುಟ್ಟಾಕ್ತಕ್ಕಂಥದ್ದು. ಈ ರೀತಿ ಮಾಡೋದ್ರಿಂದ ಅದೇನು ಶಿಲೀಂಧ್ರದ್ದು ಬೀಜಾಣುಗಳನ್ನು ನಾವು ಕಡಿಮೆ ಮಾಡ್ದಂಗೆ ಆಗ್ತದೆ. ಅದಾದಮೇಲೆ ನಾವು ಮೊದಲನೇ ಸುತ್ತಿನಲ್ಲಿ ಶಿಲೀಂಧ್ರನಾಶಕಗಳು ಬರ್ತದೆ. ಪ್ರೊಪಿಕೊನೋಜೋಲ್ ಅಂತೇಳಿ ಒಂದು ಶಿಲೀಂಧ್ರನಾಶಕ, ಅಥವಾ ಟ್ಯೂಬಿಕೊನೋಜೋಲ್ ಅಂತೇಳಿ ಒಂದು ಶಿಲೀಂಧ್ರನಾಶಕ ಇದೆ. ಇವೆರಡರಲ್ಲಿ ಯಾವುದಾದ್ರು ಒಂದು ಶಿಲೀಂಧ್ರನಾಶಕನ ನಾವು ಈಗ ಪ್ರೊಪಿಕೊನೋಜೋಲ್ ತೊಗೊಳ್ತೀವಿ ಅಂತ ಆದರೆ 1 ಲೀಟರ್ ನೀರಿಗೆ 1 ml ಆ ಪ್ರಮಾಣದಲ್ಲಿ ಅದನ್ನು ಮಿಶ್ರಣ ಮಾಡಿ ನಾವು ಸೋಗೆಗಳಿಗೆ ಸಿಂಪಡಣೆ ಮಾಡ್ತಕ್ಕಂಥದ್ದು. ಇದನ್ನು ಸಿಂಪಡಣೆ ಮಾಡಿ ಸುಮಾರು 3 ರಿಂದ 4 ವಾರ ಕಳೆದ ಮೇಲೆ ಇನ್ನೊಂದು ಶಿಲೀಂಧ್ರನಾಶಕ ಬರ್ತದೆ, ಪ್ರೊಪಿನೆಬ್ ಅಂತೇಳಿ. ಅದನ್ನು 1 ಲೀಟರ್ ನೀರಿಗೆ 2 ಗ್ರಾಮ್ ಆ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಸಿಂಪಡಣೆ ಮಾಡ್ತಕ್ಕಂಥದ್ದು. ಈಗ ನಾವು ಯಾವುದೇ ರೋಗ ಅಥವಾ ಕೀಟ ಅಂತ ಹೇಳುವಾಗ ನಾವು 2 ದೃಷ್ಟಿಕೋನದಿಂದ ನೋಡಬೇಕಾಗ್ತದೆ. ಮೊದಲನೇದು, ಈ ರೋಗ ಅಥವಾ ಕೀಟ ಸಮಸ್ಯೆ ಬರ್ದಿರೋ ಹಾಗೆ ನೋಡ್ಕೊಳ್ತಕ್ಕಂಥದ್ದು. ನಿಮ್ಗೆ ಗಾದೆನೇ ಇದೆ, ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತೇಳಿ. ಅದೇ ರೀತಿ ನೀವು ರೋಗ ಬಂದಾದ ಮೇಲೆ ಯಾವ ನಿರ್ವಹಣಾ ಕ್ರಮಗಳನ್ನು ಅನುಸರಿಸೋದು, ಇವುಗಳ ಬಗ್ಗೆ ನೋಡಬೇಕಾಗ್ತದೆ. ಈಗ ನಾವು ಯಾವಾಗ ರೋಗ ಬರ್ದಿರಾಗೆ ನೋಡ್ಕೊಳ್ಬೋದು ಅಂತ ಆದರೆ, ಎಲ್ಲೆಲ್ಲಿ ಸ್ವಲ್ಪ ಎಲೆಚುಕ್ಕೆ ರೋಗದ ಸಮಸ್ಯೆ ಇದೆ, ಶಿವಮೊಗ್ಗ ಭಾಗದಲ್ಲ ಅದರ ಮಣ್ಣಿನ ಪರೀಕ್ಷೆಗಳು ಮಾಡಿ ನೋಡಿದಾಗ ಸ್ವಲ್ಪ ಮಣ್ಣಿನಲ್ಲಿ ಸ್ವಲ್ಪ ಪೊಟ್ಯಾಷ್ ಪೋಷಕಾಂಶ ಕೊರತೆ ಆಗಿರ್ತಕ್ಕಂಥದ್ದು ಕಂಡು ಬಂದಿರತಕ್ಕಂಥದ್ದು. ನೋಡಿ, ನಾನು ಮೊದಲು ಹೇಳಿದಾಗೆ ಪೋಷಕಾಂಶ ನಿರ್ವಹಣೆ ನಾವು ಸರಿ ಮಾಡ್ತಾ ಬರ್ತಾ ಇದ್ದರೆ, ನಮ್ಮ ಮಣ್ಣಿನ ಆರೋಗ್ಯವನ್ನು ಕಾಪಾಡ್ತಾ ಬರ್ತಾ ಇದ್ದರೆ ಈ ರೀತಿ ರೋಗ ಕೀಟಗಳು ಸಮಸ್ಯೆ ಆಗದಾಗ ನೋಡ್ಕೊಳ್ಬೋದಾಗ್ತದೆ. ಮತ್ತು ನಾವು ಏನು ಮಳೆಗಾಲದಲ್ಲಿ ಕೊಡೆ ರೋಗಕ್ಕೆ 1% ಬೋರ್ಡ್ ದ್ರಾವಣ ಬಿಡ್ತೇವೆ, ಮೊದಲನೇ ಸುತ್ತಿನಲ್ಲಿ ಕೊನೆಗಳಿಗೆ ಬಿಡ್ತೇವೆ. ಮತ್ತು 2ನೇ ಸುತ್ತು 3ನೇ ಸುತ್ತು ಬಿಡುವಾಗ ಕೊನೆಗಳೊಟ್ಟಿಗೆ ಸೋಗೆಗಳಿಗೆ ಬಿಟ್ಟರೆ ಮುಂದಿನ ದಿನಗಳಲ್ಲಿ ಈ ರೀತಿ ಎಲೆಚುಕ್ಕೆ ರೋಗ ಸಮಸ್ಯೆ ಬರ್ದಿರೋ ಹಾಗೆ ನೋಡ್ಕೊಳ್ಬೋದು ಅಂತೇಳಿ ತಿಳಿದು ಬಂದಿರತಕ್ಕಂಥದ್ದು. ಅದೇ ರೀತಿ ನಮಗೆ ಕೆಲವೊಂದು ಅನುಕೂಲ ಆಗ್ತಕ್ಕಂಥ ಶಿಲೀಂಧ್ರಗಳಿದೆ. ಉದಾಹರಣೆಗೆ ಟ್ರೈಕೋಡರ್ಮಾ ಅಂತೇಳೆಲ್ಲ ಕೇಳಿರ್ತೀರ. ಈ ಟ್ರೈಕೋಡರ್ಮಾ ಏನಿದೆ, ಪ್ರತಿ ವರ್ಷ ನಾವು 1 kg ಟ್ರೈಕೋಡರ್ಮನ 100 kg ಕೈಬೇವಿನ ಹಿಂಡಿ ಇರ್ಬೋದು, ಅಥವಾ 100 kg ಹಟ್ಟಿ ಗೊಬ್ಬರ ಇರ್ಬೋದು, ಇದರ ಮಿಶ್ರಣ ಮಾಡಿಬಿಟ್ಟು ಸುಮಾರು ಪ್ರತಿ ಮರಗಳಿಗೆ 1 ರಿಂದ 2 kg ಪ್ರತಿ ವರ್ಷ ಕೊಡ್ತಾ ಬರ್ತಾ ಇದ್ದರೆ, ಇದು ಏನು ಶಿಲೀಂಧ್ರ ಇದೆ, ಉಪಯುಕ್ತ ಶಿಲೀಂಧ್ರ, ಇದು ರೋಗಗಳನ್ನು ತರ್ತಕ್ಕಂಥ ಶಿಲೀಂಧ್ರವನ್ನು ಕೊಂದು ಗಿಡಗಳಿಗೆ ಆರೋಗ್ಯವನ್ನು ಒದಗಿಸ್ತದೆ. ಹೀಗೆ ಮತ್ತೆ ಸರಿಯಾಗಿ ಉಜ್ರಿಗಡಿಗಳನ್ನು ಕೊಟ್ಟುಬಿಟ್ಟು ನಮ್ಮ ತೋಟದಲ್ಲಿ ಅತಿ ಹೆಚ್ಚಾದ ನೀರನ್ನು ತೋಟದ ಕಡೆ ಹೊರ ಹಾಕ್ತಕ್ಕಂಥದ್ದು. ಹೀಗೆ ಸುಮಾರು ಕ್ರಮಗಳನ್ನು ಅನುಸರಿಸೋದ್ರಿಂದ ನಾವು ಈ ಸಮಸ್ಯೆಗಳು ಆಗದಿರಾಗಿ ನೋಡ್ಕೊಳ್ಬೋದಾಗ್ತದೆ. ಅದು ಬಂದಾದಮೇಲೆ ಯಾವ ಶಿಲೀಂಧ್ರನಾಶಕಗಳನ್ನು ಯಾವುದುಗಳನ್ನು ಶಿಫಾರಸು ಮಾಡಿದ್ದಾರೆ ಅವುಗಳನ್ನು ಸರಿಯಾದ ಪ್ರಮಾಣದಲ್ಲಿ ಉಪಯೋಗ ಮಾಡೋದು ಒಳ್ಳೆಯದಾಗ್ತದೆ ಅಂತೇಳಿ ತಿಳಿದು ಬಂದಿರತಕ್ಕಂಥದ್ದು. ಈಗ ನಾನು ಇಷ್ಟು ಹೇಳಿದ್ದು ನಿಲ್ಲಿಸ್ತೇನೆ. ನಿಮಗೇನೋ ಪ್ರಶ್ನೆಗಳು ಸಂಶಯಗಳಿದ್ದರೆ ಕೇಳ್ಬೋದಾಗ್ತದೆ. ಸರ್ ಹೇಳ್ತಾ ಇದ್ದಾರೆ, ನಮಗೆ ಎಡೆಗಿಡ ಮಾಡ್ತಾ ಇದ್ದೇವೆ. ಈಗ ಎಡೆಗಿಡ ನೀವು ಊರ ತಳಿ ಮಾಡ್ತೀರಾ ಸರ್? ನೀವು ಎಡೆಗಿಡ ಅದೇ ಮಂಗಳೆಲ್ಲ ಚೆನ್ನಾಗಿ ಬರ್ತದಾ ಎಡೆ ಸಸಿ ಮಾಡಿದಾಗ? ಹರಿ ಓಂ. ನೋಡಿ, ನಮ್ಮದು ಈಗ ಹಳೆ ತೋಟ ಇರ್ತದೆ, ಸುಮಾರು 20-30 ವರ್ಷ ಅಥವಾ 30-40 ವರ್ಷ ವಯಸ್ಸಾಗಿರ್ತದೆ, ತುಂಬ ಎತ್ತರ ಹೋಗಿರ್ತದೆ. ಆಗ ನಾವು ಎಡೆ ಸಸಿಗಳನ್ನು ಮಾಡ್ತಕ್ಕಂಥದ್ದು. ಸುಮಾರು ಜನ ರೈತರು ಊರ ತಳಿಯನ್ನು ಎಡೆ ಸಸಿಯಾಗಿ ಮಾಡ್ತಾರೆ. ಮಾಡಿದಾಗ ಅವರು ಸಮಸ್ಯೆ ಹೇಳ್ತಕ್ಕಂಥದ್ದು, ಸರಿಯಾಗಿ ಅದಕ್ಕೆ ಬಿಸಿಲು ಸಿಗದಾ ಇದ್ದಾಗ ಸಪೂರ ಬೀಳ್ತದೆ, ಎತ್ತರ ಹೋಗ್ತದೆ, ತುಂಬ ಎತ್ತರ ಹೋಗ್ತದೆ ಅಂತೇಳಿ, ಸಪೂರ ಆಗ್ತದೆ ಅಂತೇಳಿ. ಅದರಲ್ಲೂ ಕೂಡ ನಮ್ಮ ಸಿಪಿಸೆಲ್ ತಳಿಗಳು ಸಹ ನಾವು ಯಾವುದನ್ನು ಶಿಫಾರಸು ಮಾಡಲ್ಲ ಸದ್ಯಕ್ಕೆ ಎಡೆ ಸಸಿ ಮಾಡಲಿಕ್ಕೆ. ನೀವು ಎಡೆ ಸಸಿ ಮಾಡಿದ್ದಕ್ಕಿಂತ ಇನ್ನೊಂದು ಯಾವುದು ವಿಧಾನ ಅನುಸರಿಸ್ಬೋದು ಅಂತ ಆದರೆ, ಉದಾಹರಣೆ ನಮ್ಮ ಹತ್ರ ಹಳೆ ತೋಟ ಇದೆ, 30-40 ವರ್ಷ ವಯಸ್ಸಾಗಿರ್ತದೆ, ತುಂಬ ಎತ್ತರ ಹೋಗಿರ್ತದೆ, ನಮಗೆ ಕೊಯ್ಲಿಕ್ಕೆ ಅಥವಾ ರೋಗ ಕೀಟ ನಿರ್ವಹಣೆ ಮಾಡಲಿಕ್ಕೆ ಕಷ್ಟ ಆಗ್ತಿದೆ ಅಂತ ಆದರೆ, ಯಾವ ಭಾಗ ತುಂಬ ಹಾಳಾಗಿದೆ ಆ ಭಾಗಕ್ಕೆ ಬೇಕಿದ್ರೆ ನಾವು ಹೊಸ ತೋಟ ಮಾಡ್ಕೋಬೋದು. ಮತ್ತು ಹೊಸ ತೋಟ ಇಳುವರಿ ಕೊಡಲಿಕ್ಕೆ ಶುರು ಆದಮೇಲೆ ಇನ್ನೊಂದು ಸ್ವಲ್ಪ ತೆಗೆದುಬಿಟ್ಟು ನಾವು ಹೊಸ ತೋಟ ಮಾಡ್ಕೊಳ್ಳೋದು, ಹಂತವಾಗಿ ಅದನ್ನು ಹೊಸ ತೋಟವಾಗಿ ಕನ್ವರ್ಟ್ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದಾಗ್ತದೆ.
ಇಲ್ಲ ನೀವು ಎಡೆ ಸಸಿ ಮಾಡ್ತೀವಿ ಅಂತ ಆದರೆ 2-3 ವರ್ಷದಲ್ಲಿ ಪೂರ್ತಿ ಇಡೀ ತೋಟವನ್ನೇ ತೆಗಿಬೇಕಾಗ್ತದೆ. ಆಗ ನಮಗೇನು ಆದಾಯ ಇಲ್ದಂಗೆ ಆಗ್ತದೆ. ಹಾಗಾಗಿ ಹಂತವಾಗಿ ನೀವು ಹೊಸ ತೋಟ ಮಾಡ್ಕೊಳ್ಳೋದು ಒಳ್ಳೆಯದು. ಈಗ ಎಡೆ ಸಸಿ ಮಾಡಿದಾಗ ಸರಿಯಾಗಿ ಮರಗಳು ತುಂಬ ಸಪೂರ ಬಿದ್ದು ಎತ್ತರ ಹೋಗ್ತದೆ. ಅದನ್ನೆಲ್ಲ ನಾವು ನಿರ್ವಹಣೆ ಮಾಡಲಿಕ್ಕೆ ಈ ರೀತಿ ಅನುಕೂಲ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದಾಗ್ತದೆ ಸರ್. ಈ ಎಲೆಚುಕ್ಕಿ ರೋಗಕ್ಕೆ ಈಗ ಸ್ಪ್ರೇ ಮಾಡುವ ಸಂದರ್ಭದಲ್ಲಿ ಕೆಲವರು ಕಾಂಟ್ಯಾಕ್ಟ್ ಮತ್ತು ಸಿಸ್ಟಮಿಕ್ ಫಂಜಿಸೈಡ್ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತಾ ಇದ್ದಾರೆ. ಅದು ಪರಿಣಾಮಕಾರಿ ಆಗ್ಬೋದಾ ಅಥವಾ ಅದನ್ನು ಬೇರೆ ಬೇರೆಯಾಗಿ ಮಾಡೋದು ಒಳ್ಳೆಯದಾ ಅಂತ? ಇಲ್ಲ ಸರ್, ಅದೇ ನಮ್ಮ ಅದರಲ್ಲಿ ಕೂತ್ಕೊಳ್ಳಿ ಸರ್, ತೊಂದರೆ ಇಲ್ಲ. ಅದು ಏನು ನಮ್ಮ ರೋಗ ತಜ್ಞರ ಅಥವಾ ಸಮಿತಿ ಏನಿದೆ, ಭಾರತ ಸರ್ಕಾರ ಸಮಿತಿ ಮಾಡಿರೋದು, ಅವ್ರು ಹೇಳೋದಿದೆ ಸರ್. ಮೊದಲನೇ ಸುತ್ತಿನಲ್ಲಿ ಶಿಲೀಂಧ್ರನಾಶಕ ಪ್ರೊಪಿಕೊನೋಜಲ್ ಅಥವಾ ಟಿಬಿಕೊನೋಜಲ್ ಇವೆರಡರಲ್ಲಿ ಯಾವ್ದಾದ್ರು ಒಂದು ಸಾಕು ಸರ್, ಬೇರೆ ಏನೋ ಮಿಶ್ರಣ ಮಾಡಬೇಡಿ. 1 ಲೀಟರ್ ನೀರಿಗೆ 1 ml ಆ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಸಿಂಪಡಣೆ ಮಾಡ್ತಕ್ಕಂಥದ್ದು. ಅದು ಬಿಟ್ಟು 3-4 ವಾರ ಕಳೆದ್ಮೇಲೆ ಪ್ರೊಪಿನೆಬ್ ಅಂತೇಳಿ ಉಡಿ ಬರ್ತದೆ ಸರ್, ಅದನ್ನು 2 ಗ್ರಾಮ್ 1 ಲೀಟರ್ ನೀರಿಗೆ, ಅದಕ್ಕೆ ಬೇಕಿದ್ರೆ ರಾಳ ಹಾಕ್ಕೋಬಹುದು. ಈ ಕಾಂಟ್ಯಾಕ್ಟ್ ಮತ್ತು ಸಿಸ್ಟಮಿಕ್ ಅನ್ನು ಮಿಕ್ಸ್ ಮಾಡಿದ್ರೆ ಪರಿಣಾಮ ಹೇಗೆ ಆಗ್ಬೋದು ಅಂತ? ಇಲ್ಲ ಸರ್, ಅದು ಈಗೇನು ನಮ್ಮ ರೋಗ ತಜ್ಞರು ಹೇಳ್ತಾ ಇದೇ ವಿಧಾನ ಹೇಳ್ತಾ ಇದ್ದಾರೆ ಸರ್. ಮತ್ತು ನಮ್ಮ ಮಣ್ಣಿನ ಸ್ವಲ್ಪ ಆರೋಗ್ಯವನ್ನು ಸರಿಯಾಗಿ ನೋಡಿಕೊಳ್ಳಿ, ಆ ರೀತಿ ಮಾಡೋದ್ರಿಂದ ನಾವು ನಿರ್ವಹಣೆ ಮಾಡ್ಬೋದು ಅಂತ ಹೇಳ್ತಾರೆ ಸರ್. ಗೊತ್ತಾಯ್ತು? ಮಾಡೋದು ಬೇಡ ಸರ್, ಬೇಡ, ಎರಡೊಂದು ಮಿಶ್ರಣ ಮಾಡೋದು ಬೇಡ ಸರ್, ಬೇಡ ಸರ್. ಸರ್ ಸರ್ ಹೇಳಿ. ಎಸ್ ಸರ್, ಯಾವುದು ಸರ್? ಬಾಳೆ ಗಿಡವನ್ನು ಹಾಕ್ಬೋದು ಸರ್. ನೋಡಿ, ಈಗ ನೀವೀಗ ಬಹುಬೆಳೆ ಅಡಿಕೆ ನೀವು ಕೂತ್ಕೊಳ್ಳಿ ಸರ್, ತೊಂದರೆ ಇಲ್ಲ, ಕೂತ್ಕೊಳ್ಳಿ. ಈಗ 9 ಅಡಿ 9 ಅಡಿ ಅಂತರದಲ್ಲಿ ಕೊಟ್ಟಿದ್ದೀವಿ ಅಂತ ಆದರೆ ಅಡಿಕೆನ 4 ಮುಖ್ಯವಾಗಿ ನೀವು ತೋಟವನ್ನು ನಾಟಿ ಮಾಡಿದಾಗ 9 ಅಡಿ 9 ಅಡಿ ಕೊಟ್ಟಾಗ 4 ಅಡಿಕೆ ಮರಗಳ ಮಧ್ಯಕ್ಕೆ ನೀವು ಬೇಕಾದ್ರೆ ಕೊಕ್ಕೋ ಗಿಡ ಹಾಕ್ಬೋದು. ಕೊಕ್ಕೋ ಗಿಡ ಒಂದೇ ಸಾಲಲ್ಲಿ 9 ಅಡಿ 9 ಅಡಿಗೆ ಹಾಕ್ಕೋಬೋದು. ಇನ್ನೊಂದು ಸಾಲಿಗೆ 9 ಅಡಿ 9 ಅಡಿ ಅಂತರದಲ್ಲಿ 4 ಅಡಿಕೆ ಮರಗಳ ಮಧ್ಯಕ್ಕೆ ಬಾಳೆ ಮಾಡ್ಕೋಬೋದು. ಮತ್ತು ಅಡಿಕೆ ಮರ ಒಂದು 7-8 ವರ್ಷ ಆದಮೇಲೆ ಅಡಿಕೆ ಮರದ ಬುಡದಿಂದ ಸ್ವಲ್ಪ ದೂರದಲ್ಲಿ ಕಾಳುಮೆಣಸಿಗೆ ಬಳ್ಳಿ ನಾಟಿ ಮಾಡಿ ಮರಕ್ಕೆ ಹಬ್ಬಿಸ್ಬೋದು. ಈಗ ನೋಡಿ ಈಗ ನೋಡಿ ಅಡಿಕೆ ಒಟ್ಟಿಗೆ ಕಾಳುಮೆಣಸು ಬಂತು, ಕೊಕ್ಕೋ ಬಂತು, ಬಾಳೆ ಬಂತು. ಬಂದಾಗ ಈ 4 ಬೆಳೆಗಳಿಗೆ ಸಪರೇಟಾಗಿ ನೀವು ಗೊಬ್ಬರ ನೀರು ನಿರ್ವಹಣೆ ಮಾಡಿದ್ರೆ ತುಂಬ ಒಳ್ಳೆಯದಾಗ್ತದೆ ಸರ್. ಸುಮಾರು ರೈತರು ಇದ್ದಾರೆ, ನಿಮ್ಮ ಮುಂದೆನೇ ಇದ್ದಾರೆ, ನಮ್ಮ ಸುರೇಶ್ ಬಲ್ನಾಡರು ಇರ್ಬೋದು, ತುಂಬ ಒಳ್ಳೆ ಬಹುಬೆಳೆ ಕೃಷಿನ ಮಾಡಿದ್ದಾರೆ. ಅವರೆಲ್ಲ ನಿಮಗೆ ಮುಂದಿನ ದಿನ ಈಗ ಮಾತಾಡ್ತಾರೆ, ಒಳ್ಳೆಯದಾಗ್ತದೆ ಸರ್. ಆದರೆ ಬಾಳೆ ಗಿಡ ನಮ್ಮ ಕಡೆ ತೆಗಿಬೇಕಂತ ಹೇಳ್ತಾ ಇದ್ದಾರೆ. ಇಲ್ಲ ಸರ್, ಅದು ಹೇಳಿದ್ನಲ್ಲ, ಸೂರ್ಯನ ಬೆಳಕು ಸಿಗುದಿಲ್ಲ ಹಾಗೆ ಅಂತ ಹೇಳ್ತಾರೆ. ಇಲ್ಲ, ನೀವು 9 ಅಡಿ 9 ಅಡಿ ಅಂತರ ಕೊಟ್ಕೊಂಡಾಗ ಒಳ್ಳೆಯದಾಗ್ತದೆ. ಮತ್ತು ನೀವು ಬಾಳೆ ಗಿಡ ಅಂದಾಗ ಒಂದು ದೊಡ್ಡ ಮರದ ಒಟ್ಟಿಗೆ 1 ಪಿಳ್ಳೆ ಬಿಟ್ಕೊಂಡ್ರೆ ಸಾಕು. ಕೆಲವು ಸಲ ಸುಮಾರು ಪಿಳ್ಳೆಗಳು ಬಿಟ್ಕೊಳ್ತಕ್ಕಂಥದ್ದು ಆಗಿದ್ದಾಗ ಸಮಸ್ಯೆ ಆಗ್ತದೆ. ಇಲ್ಲಾಂದರೆ ಒಳ್ಳೇದಾಗ್ತದೆ ಸರ್. ಸೊ ಈಗ ವೈಜ್ಞಾನಿಕವಾಗಿ ಮಾಡಿದಾಗ ಖಂಡಿತ ಒಳ್ಳೇದಾಗ್ತದೆ. ಮತ್ತೊಂದು ಹೇಳಿದರೆ 100 kg ಹಟ್ಟಿ ಗೊಬ್ಬರ, ಆಮೇಲೆ ಇದು ಟ್ರೈಕೋಡರ್ಮಾ 100 kg ಒಟ್ಟಿಗೆ ಇದು ಒಂದು ಸರ್. ನಿಮಗೆ ಈಗ ಜೈವಿಕ ಶಿಲೀಂಧ್ರ ಏನಿದೆ, ಕೆಲವೊಂದು ಅನುಕೂಲ ಉಪಯುಕ್ತ ಶಿಲೀಂಧ್ರಗಳು ಸಹ ಇದೆ. ಈ ಟ್ರೈಕೋಡರ್ಮಾ ಅಂತೇಳಿ ಕರಿತೇವೆ. ಟ್ರೈಕೋಡರ್ಮಾ ಅಂತೇಳಿ ಒಂದು ಶಿಲೀಂಧ್ರ. ಆ ಟ್ರೈಕೋಡರ್ಮಾ 1 kg ಟ್ರೈಕೋಡರ್ಮನ್ನ 100 kg ಹಟ್ಟಿ ಗೊಬ್ಬರ ಅಥವಾ 100 kg ಕೈಬೇವಿನ ಹಿಂಡಿ ಇದರೊಟ್ಟಿಗೆ ಚೆನ್ನಾಗಿ ಮಿಶ್ರಣ ಮಾಡಿಬಿಟ್ಟು ಒಂದು ಗುಡ್ಡೆ ಮಾಡಿ ಅದಕ್ಕೆ ಗೋಣಿಚೀಲ ಮುಚ್ಚಿ ಸ್ವಲ್ಪ ತೇವಾಂಶ ಕಾಪಾಡ್ತಾ ಇರಿ. ಒಂದು ವಾರದೊಳಗಡೆ ಅದು ಶಿಲೀಂಧ್ರ ಬೆಳೀಲಿಕ್ಕೆ ಶುರುವಾಗ್ತದೆ. ಆಗ 1 kg ನಿಮಗೆ 1 kg-ಯಿಂದ 2 kg ಹಟ್ಟಿ ಗೊಬ್ಬರ ಅಥವಾ ಕೈಬೇವಿನ ಹಿಂಡಿಯಿಂದ ನೀವು ಒಂದೊಂದು ಮರಗಳಿಗೆ ಕೊಟ್ಟರೆ ಅದು ಮರಗಳ ಆರೋಗ್ಯವನ್ನು ವೃದ್ಧಿಸ್ತದೆ. ರೋಗ ತರ್ತಕ್ಕಂಥ ಶಿಲೀಂಧ್ರಗಳನ್ನು ಅದು ಕೊಂದು ಗಿಡಗಳನ್ನು ಆರೋಗ್ಯವನ್ನು ವೃದ್ಧಿಸ್ತದೆ. ಸರ್ ನಮಸ್ತೆ ಸರ್, ನಮ್ಮದು ಬೆಳ್ತಂಗಡಿಯಿಂದ ಒಂದು 75 ರೈತರು ಈಗ ತಾನೇ ಬಂದಿದ್ದೇವೆ. ಬರುವಾಗ ಸ್ವಲ್ಪ ತಡ ಆಯಿತು, ಕ್ಷಮೆ ಇರಲಿ. ಎಸ್ ಸರ್. ಎಲೆಚುಕ್ಕಿ ರೋಗದ ಬಗ್ಗೆ ಪೂರ್ಣವಾದಂಥ ಮಾಹಿತಿ ಈಗ ಯಾವ ಫರ್ಟಿಲೈಸರ್ ಅಂಗಡಿಯವರು ಹೇಳ್ತಾರೆ ಅದನ್ನೇ ಫೈನಲ್ ಮಾಡಿ ಇವರು ರೈತರು ಅಥವಾ ಹತ್ತಿರದ ಮನೆಯವನು ಅಥವಾ ಅಡಿಕೆಗೆ ಮದ್ದು ಹೊಡೆಯುವವರು ಅದನ್ನೇ ಫೈನಲ್ ಮಾಡಿ ಇವರು ನಂಬಿದ್ದಾರೆ. ಅದು ಎಲೆಚುಕ್ಕಿ ಅಥವಾ ಅದು ಎಲೆಚುಕ್ಕಿ ಅಲ್ವಾ, ಹಳದಿ ರೋಗವಾ, ಇನ್ನಿತರ ಗೊಂದಲ ಇದೆ ಸರ್. ಇದರ ಬಗ್ಗೆ ಪರಿಪೂರ್ಣವಾಗಿ ನೀವೊಂದು ಮಾಹಿತಿ ಕೊಟ್ಟರೆ ಸರ್. ಆ ಮಾಹಿತಿಗೋಸ್ಕರ ಬಂದಿದ್ದಾರೆ. 75 ಜನ ಇದ್ದೇವೆ ಸರ್. ನೀವೊಂದು ಪೂರ್ಣವಾಗಿ ಇಲ್ಲಿ ಕೂತವರೆಲ್ಲ ಬೆಳ್ತಂಗಡಿಯ ರೈತರು ಸರ್. ಯೋಜನೆಯ ವತಿಯಿಂದ ಬಂದದ್ದು ಒಂದು ಸಲಹೆ ಸರ್. ಖಂಡಿತ ಸರ್. ರೈಟ್. ನಾವು ಸುಮಾರು ತೋಟಗಳಿಗೆ ಹೋಗ್ತಾ ಇರ್ತೇವೆ. ಸುಮಾರು ತೋಟಗಳಿಗೆ ಹೋಗ್ತಾ ಇದ್ದಾಗ ಅಲ್ಲಿ ಸುಮಾರು ಎಡವಟ್ಟುಗಳಾಗಿರುತ್ತದೆ. ನೋಡಿ, ಈ ಅಡಿಕೆ ಸೋಗೆ ಹಳದಿ ಆಗ್ತಕ್ಕಂಥದ್ದು ಸುಮಾರು ಕಾರಣಗಳೇ ಇರ್ತದೆ. ಒಂದು ರೋಗದ ಸಮಸ್ಯೆ ಇರ್ಬೋದು, ಕೀಟದ ಸಮಸ್ಯೆ ಇರ್ಬೋದು, ಕೆಲವು ಸಲ ಪೋಷಕಾಂಶಗಳ ಸಮಸ್ಯೆ ಇರ್ಬೋದು, ಕೆಲವು ಸಲ ವಾತಾವರಣದಿಂದ ಆಗಿರ್ತದೆ. ನಾವು ಸುಮಾರು ಸಲ ನೋಡಿದಾಗ ರೈತರ ತೋಟಗಳಿಗೆ ಹೋದಾಗ ಅಲ್ಲಿ ರೋಗದ ಸಮಸ್ಯೆ ಇದ್ದರೆ ಕೀಟನಾಶಕ ಸಿಂಪಡಣೆ ಮಾಡಿರ್ತಾರೆ, ಅಥವಾ ಪೋಷಕಾಂಶಗಳ ಸಮಸ್ಯೆಯಿಂದ ಆಗಿರ್ತದೆ, ಮತ್ತೇನೋ ಅದಕ್ಕೆ ನಾವು ಹಾಕಿರ್ತೇವೆ. ಈ ರೀತಿ ಮಾಡಿದಾಗ ಎಡವಟ್ಟುಗಳಾದಾಗ ಎಡವಟ್ಟು ನಮಗೆ ಸರಿಪಡಿಸಲಿಕ್ಕೆ ಹಲವಾರು ವರ್ಷಗಳನ್ನು ಹಿಡಿತದೆ. ಅದಕ್ಕೋಸ್ಕರ ನಾವು ಯಾವ ಸಮಸ್ಯೆ ಆಗಿದೆ ಅಂತ ಸರಿಯಾಗಿ ಗುರುತಿಸೋದು ತುಂಬ ಮುಖ್ಯ ಆಗ್ತದೆ. ಡಯಾಗ್ನೋಸಿಸ್ ಅಂತೇಳಿ ಕರಿತೇವೆ.
ನಾವು ಯಾವ ಸಮಸ್ಯೆ ಆಗಿದೆ ಅದನ್ನು ಸರಿಯಾಗಿ ಗುರುತಿಸಿ ಅದಕ್ಕೆ ಸರಿಯಾದ ನಿರ್ವಹಣಾ ಕ್ರಮಗಳನ್ನು ಅನುಸರಿಸ್ತಕ್ಕಂಥದ್ದು ತುಂಬ ಮುಖ್ಯ ಆಗ್ತದೆ. ಈಗ ನಾವು ನಿಮಗೆಲ್ಲ ಗೊತ್ತಿರೋ ಹಾಗೆ ಸರ್ ಎಲೆಚುಕ್ಕೆ ರೋಗದ ಬಗ್ಗೆ ಕೇಳಿದಾಗ ನಿಮಗೆಲ್ಲ ಗೊತ್ತಿದೆ. ಎಲೆಚುಕ್ಕೆ ರೋಗದ ನಿಮಗೆ ಗುಣಲಕ್ಷಣಗಳು ಯಾವ ರೀತಿ ಆಗ್ತಾಯಿದೆ ಅಂತ ಯಾರು ಒಬ್ರು ಹೇಳ್ಬೋದಾ ನಿಮಗೆ? ಎಲೆಚುಕ್ಕೆ ಎಸ್ ಸರ್, ಚುಕ್ಕೆ ಚುಕ್ಕೆ, ಹಾಂ ನೋಡಿ ಸಾಮಾನ್ಯವಾಗಿ ಎಲೆಚುಕ್ಕೆ ರೋಗ ಸರ್ ಹೇಳಿದಾಗೆ ಮುಖ್ಯವಾಗಿ ಹೊರಭಾಗದ ಎಲೆಗಳಲ್ಲಿ ಮುಖ್ಯ ಸಣ್ಣ ಸಣ್ಣ ಚುಕ್ಕೆಗಳು ಶುರುವಾಗ್ತದೆ. ಚುಕ್ಕೆಗಳು ಕಪ್ಪು ಬಣ್ಣದ ಚುಕ್ಕೆಗಳಿರ್ತದೆ, ಅದು ಹಳದಿ ಬಣ್ಣದಿಂದ ಆವೃತವಾಗಿರ್ತದೆ. ಕೆಲವು ಸಲ ಬೂದು ಬಣ್ಣದ ಚುಕ್ಕೆ ಇರ್ತದೆ, ಅದು ಕಪ್ಪು ಬಣ್ಣದಿಂದ ಇಷ್ಟು ತನಕ ನಾನು ಹೇಳಿದೆ ಬೆಳಗ್ಗೆ, ನೀವು ಲೇಟಾಗಿ ಬಂದ್ರಲ್ಲ ಅದಕ್ಕೋಸ್ಕರ. ಚುಕ್ಕೆಗಳು ಚಿಕ್ಕದಾಗಿ ಶುರುವಾಗ್ತದೆ, ಅದು ದೊಡ್ಡದಾಗ್ತಾ ಹೋಗ್ತದೆ. ದೊಡ್ಡದಾಗಿ ಒಂದಕ್ಕೊಂದು ಚುಕ್ಕೆಗಳು ಕೂಡಿ ಮತ್ತೆ ಅಲ್ಲಿ ಸೋಗೆ ಒಣಗಲಿಕ್ಕೆ ಶುರುವಾಗ್ತದೆ. ಈಗ ಸೋಗೆ ಒಣಗ್ತು ಅಂತ ಆದರೆ ಅದೇನಪ್ಪ ಅಂದರೆ ನಮಗೆ ಪತ್ರಹರಿತಿನ ಅಂಶ ಕಮ್ಮಿ ಆಗ್ತಾ ಹೋಗ್ತದೆ. ಏನು ನಿಮಗೆ ಆಹಾರ ಉತ್ಪಾದನೆಗೆ ಮುಖ್ಯವಾಗಿ ಕ್ಲೋರೋಫಿಲ್ ಅಂತೇಳಿ ಕರಿತೀವಿ, ಮುಖ್ಯವಾಗಿ ಬೇಕಾಗ್ತದೆ ಪತ್ರಹರಿತು. ಸೊ ಆಹಾರ ಉತ್ಪಾದನೆ ಕಮ್ಮಿ ಆಗ್ತದೆ. ಆಗ ಮರಗಳ ನಮಗೆ ಸೋಗೆ ಉತ್ಪಾದನೆ ಇರ್ಬೋದು, ಹಿಂಗಾರ ಬರ್ತಕ್ಕಂಥದ್ದು ಇರ್ಬೋದು, ಇದೆಲ್ಲ ಕಮ್ಮಿ ಆಗ್ತಾ ಹೋಗ್ತದೆ. ಅದಕ್ಕೋಸ್ಕರ ಈಗೇನು ಶಿಫಾರಸು ಮಾಡಿದರೆ ನಮಗೆ ಭಾರತ ಸರ್ಕಾರ ಒಂದು ಸಮಿತಿನೂ ಕೂಡ ಅದಕ್ಕೋಸ್ಕರನೇ ಮಾಡಿದೆ. ಎಲ್ಲೆಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಈ ಶಿವಮೊಗ್ಗ ಜಿಲ್ಲೆ ಆ ಕಡೆ ಎಲ್ಲ ನೋಡಿ ತಿಳ್ಕೊಂಡಾಗ ಮಣ್ಣಿನಲ್ಲಿ ಸ್ವಲ್ಪ ಪೋಷಕಾಂಶಗಳು ಕೊರತೆ ಇರತಕ್ಕಂಥದ್ದು ಕಂಡು ಬಂದಿದೆ. ಮುಖ್ಯವಾಗಿ ಪೊಟ್ಯಾಷ್ ಪೋಷಕಾಂಶ ಇರ್ಬೋದು. ಅದಕ್ಕಾಗಿ ನಾವು ಮಣ್ಣಿನ ಫಲವತ್ತತೆಯನ್ನು ಸಮತೋಲನವಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು ಒಳ್ಳೆಯದಾಗ್ತದೆ. ಈ ರೀತಿ ಈ ರೋಗ ಬಂತು ಅಂತ ಆದರೆ ಈಗ ಸಮಿತಿ ಏನು ಶಿಫಾರಸು ಮಾಡ್ತೈತೆ, ರೋಗ ತಜ್ಞರು ಏನು ಶಿಫಾರಸು ಮಾಡ್ತಾರೆ ಅಂತ ಆದರೆ, ತುಂಬ ಜಾಸ್ತಿ ಇದ್ದರೆ ರೋಗದ ಸಮಸ್ಯೆ ಜಾಸ್ತಿ ಇದು ಸೋಗೆಗಳೇನಾದ್ರು ಒಣಗಿದ್ದೆ ಅಂತ ಆದರೆ ಅದು ಸ್ವಲ್ಪ ಅದನ್ನು ಈಗ ರೈತರಾಗಿ ಕಷ್ಟ ಆಗ್ತದೆ. ಈಗ ಕೂಲಿಯಾಳುಗಳ ಸಮಸ್ಯೆ ಹೆಚ್ಚು ಎಲ್ಲ ಕಡೆ. ಈಗ ಯಾವುದೋ ರೋಗ ಸಮಸ್ಯೆ ಇದೆ, ಕೀಟ ಸಮಸ್ಯೆ ಇದೆ, ಸಿಂಪಡಣೆ ಮಾಡಬೇಕು, ಕೂಲಿಯಾಳು ಬೇಕು, ಸಿಗೋದಿಲ್ಲ. ಮತ್ತು ಈಗ ಅಡಿಕೆ ಕೊಯ್ಲಿಗೆ ಸಿದ್ಧವಾಗಿದೆ, ಕೊಯ್ಲು ಮಾಡಬೇಕು, ಸರಿಯಾದ ಸಮಯಕ್ಕೆ ನಮಗೆ ಕೂಲಿಯಾಳುಗಳು ಸಿಗೋದಿಲ್ಲ. ಆದ್ರೂ ಸಹ ಈಗ ರೈತರಾಗಿ ನಮಗೆ ಒಂದು ವರ್ಷ ಕಷ್ಟ ಆದರೆ ಅದು ನಮ್ಮ ಮುಂದೆ ಹಲವಾರು ವರ್ಷಗಳು ಅನುಕೂಲ ಆಗ್ತದೆ. ಈಗ ತುಂಬ ತೀವ್ರತೆ ಜಾಸ್ತಿ ಇದ್ದು ಸ್ವಲ್ಪ ಸೋಗೆ ಒಣಗಿದೆ ಅಂತ ಅದನ್ನು ತುಂಡರಿಸಿ ಸುಟ್ಟಾಕೋದ್ರಿಂದ ನಮಗೆ ಅಲ್ಲಿ ಶಿಲೀಂಧ್ರದ ಬೀಜಾಣುವನ್ನು ನಾವು ಕಡಿಮೆ ಮಾಡಿದಾಗ ಆಗ್ತದೆ. ಈ ರೀತಿ ಮಾಡಿ ಆದಮೇಲೆ ನಾವು 1-2 ಶಿಲೀಂಧ್ರನಾಶಕಗಳು ಬರ್ತದೆ. ಈ ಮೊದಲನೇ ಸುತ್ತಿನಲ್ಲಿ ಪ್ರೊಪಿಕೊನೋಜಲ್ ಅಥವಾ ಟೂಪಿಕೊನೋಜಲ್ ಅಂತ 2 ಶಿಲೀಂಧ್ರನಾಶಕ ಬರ್ತದೆ. ಇವೆರಡರಲ್ಲಿ ಯಾವುದಾದ್ರು ಒಂದು, ಈಗ ನೀವು ಪ್ರೊಪಿಕೊನೋಜಲ್ ಬಿಡ್ತೀವಿ ಅಂತ ಆದರೆ 1 ಲೀಟ್ರ್ ನೀರಿಗೆ 1 ml ಆ ಪ್ರಮಾಣದಲ್ಲಿ ನಾವು ಮಿಶ್ರಣ ಮಾಡ್ಕೊಂಡ್ಬಿಟ್ಟು ಸೋಗೆಗಳಿಗೆ ಸಿಂಪಡಣೆ ಮಾಡ್ತಕ್ಕಂಥದ್ದು. ಇದನ್ನು ಬಿಟ್ಟು ಸುಮಾರು 3 ರಿಂದ 4 ವಾರ ಕಳೆದ ಮೇಲೆ ನಮಗೆ ಇನ್ನೊಂದು ಶಿಲೀಂಧ್ರನಾಶಕ ಬರ್ತದೆ, ಪ್ರೊಪಿನೆಬ್ ಅಂತೇಳಿ. ಅದು ಉಡಿ ಬರ್ತದೆ, ಅದು 1 ಲೀಟ್ರ್ ನೀರಿಗೆ 2 ಗ್ರಾಮ್ ಆ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಸಿಂಪಡಣೆ ಮಾಡ್ಬೋದಾಗ್ತದೆ. ಹೀಗೆ ಈಗ ನಮ್ಮ CPCRI ವತಿಯಿಂದ ನಮ್ಮ ಬೆಳ್ತಂಗಡಿ ತಾಲೂಕಲ್ಲಿ, ಸುಳ್ಳೆ ತಾಲೂಕಲ್ಲಿ ಪ್ರತ್ಯಕ್ಷಗಳನ್ನು ಸಹ, ರೈತರ ತೋಟದಲ್ಲೇ ಪ್ರತ್ಯಕ್ಷಗಳನ್ನು ಸಹ ನಮ್ಮ ರೋಗ ತಜ್ಞರು ಮಾಡ್ತಾ ಇದ್ದಾರೆ ಎಲೆಚುಕ್ಕೆ ರೋಗಕ್ಕೋಸ್ಕರ. ಹಾಗೆ ಬೇರೆ ಏನಾದ್ರು ಪ್ರಶ್ನೆ ಇದೆಯಾ? ಇನ್ನೊಂದು ಸಣ್ಣ ಗಿಡದಲ್ಲಿ ಆ ಮೈಡ್ಸ್ ಅಂತೇಳಿ ನಾವು ನಟ್ಟು 1 ವರ್ಷದಲ್ಲಿ ಎಲ್ಲ ಆಗುವಾಗ ಮೈಡ್ಸ್ ಅಂತೇಳಿ ಒಂದು ಬರ್ತದೆ. ಅದೇ ನಾವು ಪ್ರೈವೇಟ್ನವ್ರ ಹತ್ರ ಹೋದರೆ ಅವರು ಹೇಳಿದರೆ ಸಾಕು, ಅವರೇ ಗಾಡಿ ಇಟ್ಕೊಂಡು ಬರ್ತಾರೆ, ರೈತನನ್ನು ಬೋಲ್ಸಿ ಹೋಗ್ತಾರೆ. ಆದರೆ ನಮ್ಮ ಇಲಾಖೆಯವರು ಸ್ವಲ್ಪ ಆ್ಯಕ್ಟಿವಿಟಿ ಸ್ವಲ್ಪ ಕಡಿಮೆ ಅಂತ ನನಗೆ ಅನಿಸ್ತಾ ಉಂಟು ಸರ್. ನಮ್ಮ ಇಲಾಖೆಯವರು ಸ್ವಲ್ಪ ಆದಷ್ಟು ಇದಕ್ಕೆ ಮುತುವರ್ಜಿ ಕೊಟ್ಟು ಈ ಪ್ರೈವೇಟ್ನವರಿಗೆ ಸ್ವಲ್ಪ ಕಡಿವಾಣ ಹಾಕೋದು. ಇಲ್ಲಾಂದರೆ ಒಂದು ಕಡೆಯಿಂದ ರೋಗ ರೈತನನ್ನು ದೋಚಿತಾ ಇದೆ, ಇನ್ನೊಂದು ಪ್ರೈವೇಟ್ನವರು ಸ್ವಲ್ಪ ಅರ್ಧ ದೋಚಿಕೊಂಡು ಹೋಗ್ತಾರೆ, ಇದ್ದದನ್ನು ಕೂಡ ಅವರು ದೋಚಿಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಸರ್ ನಿಮಗೆ ಏನಾದ್ರು ಸಮಸ್ಯೆ ಇದ್ದಾಗ ನಿಮ್ಮಲ್ಲಿ ನೀವು ಹೇಳಿದಾಗೆ ಇಲಾಖೆಗಳಿದೆ, ಕೃಷಿ ಇಲಾಖೆ ಇದೆ, ತೋಟಗಾರಿಕೆ ಇದೆ, ಇಲ್ಲಾಂದರೆ ಕೃಷಿ ವಿಜ್ಞಾನ ಕೇಂದ್ರಗಳು ಅಂತ ನಮ್ಮ ಭಾರತ ದೇಶದಲ್ಲಿ ಇಡೀ ಜಿಲ್ಲೆಗೂ ಒಂದೊಂದಿದೆ, ಅಥವಾ CPCRI ಅಂತ ಸಂಶೋಧನಾ ಸಂಸ್ಥೆಗಳು ಇರ್ತದೆ. ಖಂಡಿತವಾಗಿ ಅಲ್ಲಿ ನಿಮಗೆ ಸೂಕ್ತ ಮಾಹಿತಿ ಪಡ್ಕೊಂಡು ಅದಕ್ಕೆ ನಿರ್ವಹಣಾ ಕ್ರಮಗಳನ್ನು ಅನುಸರಿಸಿದರೆ ತುಂಬ ಒಳ್ಳೆಯದು. ಈಗ ನಮ್ಮ CPCRI ವಿಜ್ಞಾನಿಗಳೇ ಸರ್ ಹಲವಾರು ವರ್ಷಗಳಿಂದಲೂ ಸಹ ನಿಮಗೆ ಗೊತ್ತಿದೆ, ಯಾವುದೇ ನಾವು ರೈತರಿಗೆ ಕಾರ್ಯಕ್ರಮ ಮಾಡಬೇಕು ಅಂತ ಆದರೆ ರೈತರ ತೋಟದಲ್ಲೇ ಹೋಗಿ ಮಾಡ್ತಕ್ಕಂಥದ್ದು. ಅಥವಾ ಈಗ ನಮ್ಮ ಎಲೆಚುಕ್ಕೆ ರೋಗಕ್ಕೂ ಸಹ ನಮ್ಮ ವಿಜ್ಞಾನಿಗಳೇ ರೈತರ ತೋಟಕ್ಕೆ ಹೋಗಿನೇ ಪ್ರತ್ಯಕ್ಷಕ್ಕೆ ಮಾಡ್ತಾ ಇದ್ದೇವೆ ಸರ್. ಕಳೆದ ವರ್ಷದಿಂದ ಸುಮಾರು 3 ವರ್ಷಗಳ ಕಾಲ ಸತತವಾಗಿ ಮಾಡ್ತಾರೆ ಅದನ್ನು ಜಾಸ್ತಿ. ಖಂಡಿತ ಅದ್ರ ಬಗ್ಗೆ ಗಮನ ಹರಿಸ್ತೇವೆ ಸರ್. ಖಂಡಿತ ಸರ್ ಮಾಡ್ತಾ ಇದ್ದೇವೆ. ಸರ್ ಕೂತಿದ್ದಾರೆ, ಸುಮಾರು ಕಾರ್ಯಕ್ರಮಗಳಿಗೆ ನಾವು ರೈತರ ತೋಟದಲ್ಲಿ ಅವರೇ ಬಂದಿದ್ದಾರೆ. ಸಣ್ಣ ತೋಟಗಳಿಗೂ ಸಹ ಸರ್ ಬಂದು ನಮಗೆ ಏನು ಅದು ಉದ್ಘಾಟನೆ ಮಾಡಲಿಕ್ಕೆಲ್ಲ ಮಾಡಿಕೊಟ್ಟಿದ್ದಾರೆ. ಸುಮಾರು ಮಾಡ್ತಾ ಇದ್ದೀವಿ ಸರ್. ಎಲ್ಲ ಪಂಚಾಯತಿಗಳಿರ್ಬೋದು, ಒಂದು ಸಣ್ಣ ರೈತರ ತೋಟದಲ್ಲಿ ಹೋಗಿನೂ ಸಹ ನಾವು ಕಾರ್ಯಕ್ರಮಗಳನ್ನು ಮಾಡ್ತಾರೆ. ರೈತರ ತೋಟದಲ್ಲಿ ನಮ್ಮ
ಕಡಲ್ಮರ್ಜ ಸುಭಾಷ್ ರೈ ಅವರಿದೆ, ಇವರ ತೋಟದಲ್ಲೂ ಸುಮಾರು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ರೈತರ ತೋಟದಲ್ಲೇ ಮಾಡ್ತಾ ಇರ್ತಕ್ಕಂಥದ್ದು ಸಹ. ಈಗ ಕೃಷಿ ಇಲಾಖೆ ಇರ್ಬೋದು, ತೋಟಗಾರಿಕೆ ಇಲಾಖೆ ಅದಕ್ಕೆ ಹೆಚ್ಚು ಗಮನ ಕೊಡ್ತಾ ಇದೆ. ನಮ್ಮ CPC ಕೂಡ ಯಾವಾಗಲೂ ಸಹ ರೈತರೊಟ್ಟಿಗೆ ಖಂಡಿತ ಇದ್ದೇ ಇರ್ತೇವೆ. ನಿಮ್ಗೆ ಏನೇ ಸಮಸ್ಯೆ ಇದ್ರೂ ಸಹ ನಮ್ಮಲ್ಲಿ ಬರ್ಬೋದು, ಅಥವಾ ಸಮಸ್ಯೆ ಇದ್ದರೆ ನಮಗೊಂದು ಇಮೇಲ್ ಮೂಲಕ ಅಥವಾ ಒಂದು ಲೆಟರ್ ಮೂಲಕ ಕಳಿಸಿದರೆ ನಮ್ಮ ವಿಜ್ಞಾನಿಗಳೇ ನಿಮ್ಮ ತೋಟಕ್ಕೆ ಬಂದು ಮಾಹಿತಿ ನೀಡ್ತಕ್ಕಂಥ ವ್ಯವಸ್ಥೆ ಎಲ್ಲ ಇದೆ ಸರ್. ಖಂಡಿತ ಬೇಕಾದ್ರೆ ಇನ್ನು ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡೋ ಕಡೆ ಇದು ಮಾಡುವ. ಹೇಳಿ ಸರ್. ನಮ್ಮದೊಂದು ಪ್ರಾಕ್ಟಿಕಲ್ ಅನುಭವ. ಎಲೆ ಚುಕ್ಕಿ ರೋಗಕ್ಕೆ ನೀವು ಹೇಳಿದಾಗೇ ಅದು ಚಳಿ ಸಮಯದಲ್ಲಿ ಬರೋದು. ನಮ್ಮ ಕೋಳಿಗಳಿಗೆ ಬರ್ತದೆ ಚಳಿಪೇನು ಅಂತೇಳಿ. ಈಗ 2 ತಿಂಗಳು ಕಳೆದರೆ ಮಾತ್ರ ಸುದ್ದಿಲ್ಲ. ಅದಕ್ಕೆ ನಾನು ಪ್ರಾಕ್ಟಿಕಲ್ ಆಗಿ ನೀವು ಹೇಳಿದಂಗೆ ಈಗ 2 ಹೇಳಿದ್ವಿ, 2 ಮದ್ದು ಹೇಳಿದ್ರಿ. ಮತ್ತೊಂದು ನಾನು ಕಳೆದ ವರ್ಷ ನಾನು ಬಿಟ್ಟಿದ್ದೇನೆ, ಇದೇ ಬೋರ್ಡೋ ಈ ಇಡೀ ಎಲೆಗೆ ಬಿಟ್ಟಿದ್ದೇನೆ. ಅದು ಇರುವುದು ಎಲೆ ಅಡಿಯಿಂದ ಅದು ತಿಂದುಕೊಂಡು ಹೋಗುದು. ಎಲೆ ಚುಕ್ಕಿ ಅದನ್ನು ಹಸಿರು ಇದು ಉಂಟಲ್ಲ ಅದರ ತೇವಾಂಶ ಅದನ್ನು ತಿನ್ನೋದು. ಅದಕ್ಕೆ ನಾನು ಕಳೆದ ವರ್ಷ ಏನು ಮಾಡಿದ್ದೆ, ಎಲ್ಲ ನಮ್ಮ ತೋಟಕ್ಕೆ ಇದೇ ಹೊತ್ತಿನಲ್ಲಿ ಈಗ ಬೋರ್ಡೋ ಸ್ಪ್ರೇ, ಮತ್ತು ಅದಕ್ಕೆ ನಾನು ಗಿಡಗಳಿಗೆ ಮೊನೊಕ್ರೋಟೋ ಸ್ಪ್ರೇ ಮಾಡಿದೆ. ಅದಕ್ಕೆ ಗಿಡಗಳಿಗೂ ತಾಗ್ತದೆ. ಈಗ 1 ವರ್ಷದ ಗಿಡ ಉಂಟಲ್ಲ ಅದಕ್ಕೂ ತಾಗ್ತದೆ. ಅದಕ್ಕೆ ಮೊನೊಕ್ರೋಟೋ ಸ್ಪ್ರೇ ಮಾಡಿದೆ. ಮತ್ತು ದೊಡ್ಡ ಮರಗಳಿಗೆ ಎಲ್ಲ ಅದರ ಎಲೆಗೆ ಕೂಡ ಹೀಗೆ ಬಿಡೋದು. ಅದರೊಳಗೆ ಮತ್ತು ಅಲ್ಲಿ ಇರುವ ಕಳೆದ ವರ್ಷದ ಇದು ಹಿಂಗಾರ ಉಂಟಲ್ಲ, ಕಳೆದ ವರ್ಷ ಒಣಗಿದ ಹಿಂಗಾರ ಅದರಲ್ಲಿ ಪ್ರಾರಂಭ ಆಗ್ತಾಯಿದ್ದು ಶಿಲೀಂಧ್ರ, ಅದು ಮೇಲೆ ಹೋಗ್ತದೆ. ಅದಕ್ಕೆ ನಾನು ಹೇಳೋದಿದ್ರೆ ನಮ್ಮ ಸೂಕ್ತ ಇದು ಬೋರ್ಡೋ ಸ್ಪ್ರೇ ಒಳ್ಳೇದಾಗ್ತದೆ. ನಾನು ಪ್ರಾಕ್ಟಿಕಲ್ ಆಗಿ ಅನುಭವಿಸಿದ್ದೇನೆ. ಈಗ ನಮ್ಮ ಅದೇ ನೀವು ಹೇಳಿದಾಗೆ ನೋಡಿ, ಹಲವಾರು ರೈತರು ಇದ್ದಾರೆ ಇಲ್ಲಿ ನಮ್ಮ ಮುಂದೆ ಇದ್ದ ನಿಮ್ಮ ಊರಲ್ಲೇ ಇರ್ತಾರೆ. ಕೂತ್ಕೊಳ್ಳಿ ಸರ್, ತೊಂದರೆ ಇಲ್ಲ. ಈಗ ನಾವು ಇದಕ್ಕಿಂತ ಮುಂಚೆ ಅನಂತ ಕೃಷ್ಣ ಅವರು ಇದ್ದಾರೆ. ಅವರೀಗ ನಾವು ಕಾಳುಮೆಣಸು ಅಥವಾ ಅವರ ನೀರಾವರಿ ಪದ್ಧತಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇದಕ್ಕಿಂತ ಮುಂಚೆ ನಾವು ಮಾತಾಡ್ತಾ ಇದ್ವಿ. ಅವರು ಹೇಳ್ತಾ ಇದ್ರು, ಸರ್ ಎಲೆ ಚುಕ್ಕಿ ರೋಗದಲ್ಲಿ ನನ್ನ ಸಮಸ್ಯೆ ಇದೆ. ನಾನೇನು ಕಂಡುಕೊಂಡಿದ್ದೆ ಅಂದರೆ, ನಾವು ಮಣ್ಣಿನ ಫಲವತ್ತತೆಯನ್ನು ಸರಿಯಾಗಿ ನಿರ್ವಹಣೆ ಮಾಡಿದಾಗ ಖಂಡಿತ ನನಗೆ ಸಮಸ್ಯೆ ಪರಿಹಾರ ಆಯಿತು ಅಂತ ಅವರೇ ಹೇಳ್ತಾ ಇದ್ರು. ಹೀಗೆ ನಮಗೆ ರೈತರಿಗೂ ಸಹ ಹಲವಾರು ಮಾಹಿತಿಗಳಿರ್ತದೆ. ಅದನ್ನು ಸರಿಯಾಗಿ ತಿಳ್ಕೊಂಡು ನಾವು ಸರಿಯಾದ ಕ್ರಮ ಅನುಸರಿಸಿದ್ರೆ ಖಂಡಿತ ನಿರ್ವಹಣೆ ಮಾಡ್ಬೋದು ಸರ್. ಸರ್ ಇನ್ನೊಂದು ಪ್ರಶ್ನೆ ಮಾತ್ರ, ಮತ್ತೆ ಎಲ್ಲರ ರೈತರಿಗೆ ಅವಕಾಶ ಕೊಡುವ. ಎಸ್ ಸರ್. ಈಗ ನಮ್ಮ ಮಂಗಳ ಹೇಳಿದ್ರಿ ನೀವು, ನಾವು ಮಂಗಳ ನಟ್ಟದಕ್ಕೆ 30 ವರ್ಷ ಆಯಿತು. ಅದಕ್ಕೆ ಎಲೆ ಚುಕ್ಕಿ ರೋಗ ಸ್ವಲ್ಪ ಕಡಿಮೆ ಇತ್ತು. ಆದರೆ ಮೊನ್ನೆ ಜೋರು ಮಳೆ ಬಂದು ಸುಳಿ ಕೊಳೆ ರೋಗ ಬಂತು. ಎಲ್ಲ ತುಂಬ % ಹಾಳಾಯ್ತು. ನಾನು ಎಡೆದೈ ನೆಡೋದಿಲ್ಲ, ನಾನು ರೀಪ್ಲಾಂಟೇಷನ್ನೇ ಮಾಡೋದು. ಅದಕ್ಕೆ ಎಡೆದೈ ನೆಟ್ರೆ ಏನಾಗ್ತದೆ, 1000 ದೈಕೆ 1000 ಎಡೆದೈ ನೆಡ್ತಾರೆ. ಅಡಿಕೆ ಆಗೋದು 200 ಗಿಡದು. ನಾನು ಇಷ್ಟವರೆಗೆ ನನಗೆ 56 ವರ್ಷ ಅನುಭವ ಆಯಿತು ಕೃಷಿಯಲ್ಲಿ. ಎಡೆದೈ ನೆಡೋದಿಲ್ಲ. ಪ್ರತಿ ವರ್ಷ ಒಂದು 200, 300, 500 ಗಿಡ. ಕಳೆದ ವರ್ಷ 500 ಗಿಡ, ಅದು 30 ವರ್ಷ ಆದ ಗಿಡ. ಇದು ಮಂಗಳ 30 ವರ್ಷ ಆಯಿತು. ಅದಕ್ಕೆ ಅದನ್ನು ತೆಗೆದೆ. ಒಂದು 500 ಗಿಡ ಉಳಿದೋಯ್ತು. ಬರುವ ವರ್ಷ ನೆಡುವ ಅಂತ ಇಟ್ಟಿದ್ದೆ. ಒಳ್ಳೆ ಫಸಲಿತ್ತು. ಆದರೆ ಈ ವರ್ಷ ಅದಕ್ಕೆ ಸುಳಿ ಕೊಳೆ ರೋಗ ಅಂತ ತಾಗಿತ್ತು. ಅಡಿಯಿಂದ ಕೊಳೆ ರೋಗ, ಮೇಲಿಂದ ಸುಳಿ ರೋಗ. 500 ಗಿಡದಲ್ಲಿ 300 ಗಿಡ ಹೋಯಿತು. ಅದನ್ನು ಈಗ ಕಡಿಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ. ಒಳ್ಳೆ ಗಿಡ ಕೂಡ ಮಾಡಿದ್ದೇನೆ ಅದೇ ಮಂಗಳದ್ದು. ಅದನ್ನೀಗ ನಾನು ಒಂದು ಪ್ರಶ್ನೆ ನಿಮ್ಮಲ್ಲಿ, ನೀವು ಹೇಳಿದ್ರಿ ಅಡಿಕೆ ಗಿಡ ನೆಡೋದು ಮೇ ಜೂನ್ ತಿಂಗಳು ಅಥವಾ ಸೆಪ್ಟೆಂಬರ್ ಅಕ್ಟೋಬರ್. ನಾನು ಅಡಿಕೆ ಗಿಡ ನೆಡೋದು ಕುಂಭ ಮಾಸ ಅಂದರೆ ಏಪ್ರಿಲ್ ತಿಂಗಳಲ್ಲಿ ನೆಡ್ತಿದ್ದೇನೆ. ಕಳೆದ ವರ್ಷ ನೆಟ್ಟಿದ್ದೇನೆ. ಅದಕ್ಕೆ ಮದೆ ಕೂಡ ಮಾಡಲಿಲ್ಲ, ಡ್ರಿಪ್ ನೀರು ಕೊಟ್ಟಿದ್ದು, ಒಂದು ಗಿಡ ಸಾಯಲಿಲ್ಲ. ಅದು ಸೂಪರಾಗಿ ಮೇಲೆ ಬಂದಿದೆ. ಅಲ್ಲ ನಾನು ಹೇಳಿದ್ದೀನಿ ಅನುಭವ ಹಂಚ್ಕೊಳ್ಬೋದು, ಅದಕ್ಕೇನಿಲ್ಲ. ಏಪ್ರಿಲ್ ತಿಂಗಳು ಕುಂಭ ಮಾಸ ಅಂತ ಹೇಳಿ ಬರ್ತದೆ. ಕುಂಭ ಮಾಸ ಯಾವುದಂದರೆ ಮಾಯಿ ತಿಂಗಳು ಅಂತ ಹೇಳ್ತಾರೆ. ಮಾಯಿ ಸುಗ್ಗಿ ಮಧ್ಯೆಲ್ಲೇ ಬರ್ತದೆ. ಅದರಲ್ಲಿ ನೆಟ್ಟಿದ್ದೆ ನಾನು ಕಳೆದ ವರ್ಷ. ಒಳ್ಳೆ ಬಂದಿದೆ. ಯಾವುದು ಮಂಗಳ. ನಾನು ಒಂದು ಪ್ರಶ್ನೆ ಅಂದರೆ, ಮಂಗಳ ನೆಡುವಾಗ ಬದಿಯಲ್ಲಿರುವ ಮಂಗಳ ಪರಾಗಸ್ಪರ್ಶ ಆಗ್ತದ? ಅದೇ ಅದೇ ಹಣ್ಣು ಯಾವುದು ಮಂಗಳದಿಂದ ತೆಗೆದು ನಾನೇ ಸ್ವತಃ ಗಿಡ ಮಾಡಿ ಕಳೆದ ವರ್ಷ ನೆಟ್ಟಿದ್ದೇನೆ. ಈಗ 2 ವರ್ಷದಲ್ಲಿ ಹಿಂಗಾರ ಬಂದಿದೆ. ಆಗ ಪರಾಗಸ್ಪರ್ಶ ಆಗಿ ಏನಾದರೂ ಇಳುವರಿಗೆ ತೊಂದರೆ ಆಗ್ತದಾ ಅಂತ ಒಂದು ಪ್ರಶ್ನೆ ಐತಿ. ನಾವು ಕುಕ್ಕೆ ಸುಬ್ರಹ್ಮಣ್ಯದ ಕಲ್ಲಾಜೆಯಿಂದ ಹೇಳುವಂತ ಬಂದದ್ದು. ನಾವು ಹೊಸದಾಗಿ ಒಂದು ಗುಡ್ಡ ಜಾಗದಲ್ಲಿ 70 ಸೆಂಟ್ಸ್ ಜಾಗದಲ್ಲಿ ಒಂದು 200ರಿಂದ 250, 240ರಷ್ಟು ಸೈಗಾನ್ ತಳಿ ಅಂತ, ಅದು ಯಾವ ತಳಿ ಗೊತ್ತಿಲ್ಲ, ಸ್ವರ್ಣಮಂಗಳ. ಅದನ್ನು ಹೊಸದಾಗಿ ಹಾಕಿದ್ದು. ನಮ್ಮದು ಹಳೆ ತೋಟ ಅಲ್ಲ, ಹೊಸದಾಗಿ ಹಾಕಿರುವಂಥದ್ದು. 2 ವರ್ಷದವರೆಗೆ ಅದು 2 ಎಲೆ ಗಿಡವಾಗಿತ್ತು. 2 ವರ್ಷದವರೆಗೆ ಗಿಡ ಚೆನ್ನಾಗಿಯೇ ಇತ್ತು. ಇವಾಗ 2 ವರ್ಷದಿಂದ ಎರಳು ಚುಕ್ಕ ರೋಗ ಬಂದಿದೆ. ಆಮೇಲೆ ಅದು ಕೆಳಗಿನ ಎಲೆಗಿಂದ ಮೇಲೆ ಈಗ ಹಬ್ಬತಾ ಬಂದಿದೆ. ನಾವು ಯಾವುದೇ ಔಷಧವನ್ನು ಸರಿಯಾಗಿ ಸಿಂಪಡಿಸಲಿ. ಬೇರಿಗೆ ಅದರ ಬುಡಕ್ಕೆ ನೀವು ಔಷಧವನ್ನು ಹಾಕಿದರೆ ಅದು ಎಲ್ಲದಕ್ಕೂ ಬರ್ತದೆ, ಕಾಂಡಕ್ಕೆ ಎಲೆಗೆ ಎಲ್ಲ ಇದಾಗ್ತದೆ ಅಂತೇಳಿ ಯಾರೋ ಒಬ್ಬರು 1-2 ಔಷಧವನ್ನು ಕೊಟ್ಟಿದ್ದಾರೆ. ಅದನ್ನು ನನ್ನ ಮಗ ಬಂದು ಅದನ್ನು ಕರಗಿಸಿ 1 ಪಾಟೆಯಷ್ಟು ಸುತ್ತಲೂ ಹೊಯ್ದಿದ್ದಾನೆ. ಅದರಲ್ಲಿ ಏನೂ ಪ್ರಯೋಜನ ಆಗಿಲ್ಲ. ಆಮೇಲೆ ಆ ಸೋಗೆಗಳು ಈಗ ಈ ಥರ ಮೇಲೆ ಹೋಗೋದು ಕೆಳಭಾಗಕ್ಕೆ ಇಳೀತಾ ಉಂಟು. ಅದು ಅಲ್ಲದೆ ಗಿಡಗಳ ಕಾಂಡ ಸಪುರಾಗಿದೆ, ಬಹಳ ಸಪುರಾಗಿದೆ. ಇನ್ನದರ ತುದಿಯೊಂದು ಹೋಗೋದು ಮಾತ್ರ ಬಾಕಿ. ಇದನ್ನು ನಾವು ಈ ರೀತಿ ಇಟ್ಟುಕೊಂಡು ಸುಧಾರಿಸಬಹುದು, ಅಥವಾ ಅದಕ್ಕೆ ಏನಾದರೂ ಬೇರೆ ಪರಿಹಾರ, ಅಥವಾ ಬುಡದಲ್ಲಿ ಕಾಳುಮೆಣಸಿನ ಗಿಡವನ್ನು ನೆಡೋದಕ್ಕೂ ನಾನು ಎದುರ್ತಾ ಇದ್ದೇನೆ. ಯಾಕೆಂದರೆ ರೋಗ ಇರುವಂಥ ಗಿಡದ ಬುಡದಲ್ಲಿ ನಾವು ಕಾಳುಮೆಣಸನ್ನು ನೆಟ್ಟರೆ ಅದಕ್ಕೂ ಕೂಡ ಆ ರೋಗ ಬಂದರೆ ಮುಂದೆ ಏನು ಮಾಡಬಹುದು ಅಂತೇಳಿ. ಆಮೇಲೆ ಎಡೆಗಿಡವನ್ನು ಅಲ್ಲಿ ಸತ್ತು ಹೋದಂಥ ಗಿಡಕ್ಕೆ ಯಾವುದೇ ಗಿಡವನ್ನು ನಾವು ನೆಡಲಿಲ್ಲ.
ಅಲ್ಲಿ ನಾವು ಜಾಯಿಕಾಯಿ ಗಿಡವನ್ನು ನೆಡುವುದು ಅಂತ ಹೇಳುವ ಆಲೋಚನೆಯಲ್ಲಿದ್ದೇವೆ. ಈಗ ಸತ್ತು ಹೋದ ಗಿಡಕ್ಕೆ ಇನ್ನೂ ಕೂಡ ನಡುವುದಿಲ್ಲ. ಯಾಕೆಂದರೆ ಅದನ್ನು ನಾವೀಗ ಅದೇ ಕೆಲಸ ಆಗ್ತದೆ. ಒಂದು ವೇಳೆ ನಾವು ಇಡೀ ಆ ಗಿಡವನ್ನೆಲ್ಲ ಕಡಿದು ಬೇರೆ ಊರಿನ ತಳಿಯನ್ನು ನೆಡ್ಬೋದು, ಅಥವಾ ಇದನ್ನೇ ಸುಧಾರಿಸ್ಬೋದು. ಮತ್ತು ಆಮೇಲೆ ಹಾಳೆ ತುಂಬ ಉದ್ದದು, ಅದರ ಹಾಳೆ ಇದೆ ಅಲ್ಲ, ಅದು ತುಂಬ ಉದ್ದ ಇದೆ. ಅದು ಮತ್ತೆ ಕೆಲವು ಸಲ ಅದು ಬೀಳುವುದೂ ಇಲ್ಲ, ಅಥವಾ ಗಿಡಕ್ಕೆ ಅಂಟಿಕೊಂಡಿರ್ತದೆ. ನಾವು ಅದನ್ನು ಹೋಗಿ ಎಳೆದು ತೆಗೆದು ಅದರಲ್ಲಿ ಇದು ಪೂವಚ್ಚಿ ಅಂತ ಒಂದು ಹುಳ ಬರ್ತದಲ್ಲ, ಅದು ಕೂಡ ತುಂಬ ಇರ್ತದೆ. ಕರಿಮಣಿ ಹುಳ, ಪೂವಚ್ಚಿ ಅಂಥದ್ದೆಲ್ಲ ಇರ್ತದೆ. ಅದನ್ನು ಹೀಗೆ ಬಿಡಿಸಿ ನೋಡಿ ಅದಕ್ಕೆ ಸ್ವಲ್ಪ ಔಷಧಿ ಬೂದಿ ಹೀಗೆಲ್ಲ ಹಾಕ್ತಾ ಇರ್ತೇನೆ. ಅಲ್ಲದಿದ್ದರೆ ಅದು ಬೀಳುವುದೂ ಇಲ್ಲ. ಇದೆಲ್ಲ ರೋಗಗಳು ಬರ್ತದೆ. ಅದಾದಮೇಲೆ ಈ ವರ್ಷದ ಅತಿಯಾದ ಮಳೆಯಿಂದ ಈ ಸಣ್ಣ ಗಿಡ ಅದರ ಹೊಸ ಬೇರುಗಳು ಸಂಪೂರ್ಣವಾಗಿ ಕೊಳೆತು ಹೋಗಿದೆ. ಈ ಹೊಸ ಬೇರುಗಳು ಹೆಚ್ಚಿನದ್ದೆಲ್ಲ ಕೊಳೆತು ಹೋಗಿದೆ. ನಾನು ನೋಡಿದ್ದೇನೆ, ಅದನ್ನು ಕೈಯಲ್ಲಿ ಈಗ ಮುಟ್ಟಿ ನೋಡಿದ್ದೇನೆ, ಅದು ಕೊಳೆತು ಹೋಗಿದೆ. ಇದನ್ನೆಲ್ಲ ಯಾವ ರೀತಿಯಲ್ಲಿ ನಾವು ಈ ಪ್ರಾಕೃತಿಕ ವಿಭಾಗ ತುಂಬ ನಷ್ಟ, ನಾವು ಸಾಲ ಸೋಲ ಎಲ್ಲ ಮಾಡಿ ಗಿಡ ಹಾಕಿದ್ದು, ಏನು ಮಾಡ್ಬೋದು ಸರ್? ಏನು ಪರಿಹಾರ? ಮೇಡಮ್ ಅವರೇ, ನಾನು ಮೊದಲು ಹೇಳಿದಾಗೆ ಕೂತ್ಕೊಳ್ಳಿ, ತೊಂದರೆ ಇಲ್ಲ. ಅದು ಎಲೆ ಚುಕ್ಕಿ ರೋಗಕ್ಕೆ ಒಂದು ಶಿಲೀಂಧ್ರನಾಶಕ ಬಿಟ್ಟರೆ ಒಳ್ಳೇದಾಗ್ತದೆ. ಅದು ಹೌದು, ಕೂತ್ಕೊಳ್ಳಿ ಇಡೀ ಗಿಡ ತೊಳೆದು ಹೋಗುವಷ್ಟು ಸಿಕ್ಬಿಡಬೇಕು, ನಿಮ್ಮ ಹಿಂಗಾರಕ್ಕೆ ಬಿಟ್ಟು ಸಾಲು ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ಚಿಕ್ಕ ಗಿಡದಲ್ಲಿ ಹಿಂಗಾರ ಇರೋದಿಲ್ಲಲ್ಲ, ನೀವು ಸೋಗೆಗಳಿಗೆ ಬಿಡಬೇಕಾಗ್ತದೆ. ಹಾಂ ಹಾಂ ಹಾಂ, ಗೊತ್ತಾಯಿತು. ಕೂತ್ಕೊಳ್ಳಿ, ತೊಂದರೆ ಇಲ್ಲ, ಕೂತ್ಕೊಳ್ಳಿ. ಅದೇ ಮೇಡಮ್ ಅವರೇ, ನೀವು ಈಗ ಶಿಲೀಂಧ್ರನಾಶಕ ಇಷ್ಟು ತನಕ ಹೇಳಿದೆ 2-3 ಸಲ, ಅದರ ಬಗ್ಗೆನೇ. ಹಾಂ, ನಿಮಗೆ ನಾನು ಬರ್ಕೊಡ್ತೇನೆ, ನನ್ನ ನಂಬರ್ ತೊಗೊಳ್ಳಿ, ನಾನು ಬರ್ಕೊಡ್ತೇನೆ. ಆಮೇಲೆ ಬರ್ಕೊಳ್ತೀರಾ? ನಿಮಗೀಗ ಮೊದಲನೇದಾಗಿ ಮೇಡಮ್ ಅವರೇ, ನೀವು ಸರಿಯಾಗಿ ಮಣ್ಣಿನ ಫಲವತ್ತತೆ ಸರಿ ಇದೆಯಾ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ. ಸರಿ, ಗೊಬ್ಬರಗಳೆಲ್ಲ ಏನೇನು ಕೊಡ್ತಾ ಇದ್ದೀರಾ ನೀವು? ಕೂತ್ಕೊಳ್ಳಿ, ತೊಂದರೆ ಇಲ್ಲ. ಹಾಂ 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 ಅದಕ್ಕೋಸ್ಕರ ನೀವೀಗ ಒಂದು ಸದ್ಯಕ್ಕೆ ಒಂದು ಓಕೆ, ತೊಂದರೆ ಬೇರೆ ಎಲ್ಲ ಕೊಡ್ತಿದ್ದೀರಲ್ಲ, ಅದು ಪೊಟ್ಯಾಷಿಯಂ ಅಂಶನೂ ಸರಿ ಇದೆಯಾ ಅಂತ ಒಂದು ಸ್ವಲ್ಪ ನೋಡಿಕೊಳ್ಳಿ. ನೀವೀಗ ಇದಕ್ಕೆ ಮೊದಲಿಗೆ ಎಲೆ ಚುಕ್ಕೆ ರೋಗಕ್ಕೆ ಪ್ರೊಪಿಕೊನಜೋಲ್ ಅಂತೇಳಿ ಶಿಲೀಂಧ್ರನಾಶಕ ಬರ್ತದೆ. ಪ್ರೊಪಿಕೊನಜೋಲ್ ಅಂತೇಳಿ PRO ಇಂಗ್ಲಿಷ್ PRO PICONAZOLE ZOLE ಅದು ಬರ್ತದೆ ಶಿಲೀಂಧ್ರನಾಶಕ. ಅದು 1 ಲೀಟರ್ ನೀರಿಗೆ 1 ml ಆ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ನೀವು ಸೋಗೆಗಳಿಗೆ ಸಿಂಪರಣೆ ಮಾಡಿ. ಇದು ಮಾಡಿಬಿಟ್ಟು 3-4 ವಾರ. ಈಗೆಲ್ಲ ನಿಮಗೆ ದೋತಿ ಬರ್ತದೆ, ಮಾಡ್ತಾರೆ ಕೂಲಿಯಾಳುಗಳು. ಇದು ಮಾಡಿದರೆ ದೋತಿಲೆಲ್ಲ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇಲ್ಲ, ಎಷ್ಟು ಪ್ರಮಾಣದಲ್ಲಿ ಶಿಫಾರಸು ಮಾಡಿರ್ತೇವೆ ಅಷ್ಟು ಪ್ರಮಾಣದಲ್ಲಿ ಬಿಟ್ಟರೆ ಒಳ್ಳೆಯದಾಗ್ತದೆ. ಸಮಯ ಬೇಡ. ಈಗ ನಿಮಗೆ ಇದನ್ನು ಬಿಡಿ, ಇದನ್ನು ಬಿಟ್ಟು 3 ನಾನು ತೊಗೊಳ್ಳಿ, ನನ್ನ ನಂಬರ್ ತೊಗೊಳ್ಳಿ, ನಾನು ಹೇಳ್ತೇನೆ ನಿಮಗೆ. 96 32 12 97 37. ಡಾಕ್ಟರ್ ನಾಗರಾಜ್ ಅಂತ. ನಾನು ಗಟ್ಟಿ ಹೇಳ್ತೇನೆ ಸರ್. ಸರ್ದೊಂದು ಪ್ರಶ್ನೆ ಇದೆ, ಆನ್ಸರ್ ಮಾಡ್ತೀನಿ. ನಮ್ಮ ಸುಭಾಷ್ ರೈ ಅವರು ಕೇಳಿದರು, ಆಮೇಲೆ ಕೇಳುವಂತ್ರಿ ಸರ್. ನೀವು ಕೇಳಿಬೇಕಿದ್ರೆ ಈಗಲೇ ನಂದು ನಂಬರ್ ಬೇಕಿದ್ರೆ ಬರ್ಕೊಂಡಿರಿ. ನಿಮ್ಗೇನಾದ್ರು ಸಮಸ್ಯೆ ಪ್ರಶ್ನೆಗಳಿದ್ರೆ ನಾವು ಬೇಕಾದ್ರೆ ನೀವು ಚರ್ಚೆ ಮಾಡುವ. ಸರ್ 96 32 12 97 37. ಸರ್, ಡಾಕ್ಟರ್ ನಾಗರಾಜ NR ಅಂತೇಳಿ. ಸರ್, ನಂದೊಂದು ಪ್ರಶ್ನೆ. ಹೇಳ್ತೇನೆ. ನಾವು ಗೊತ್ತಾಯ್ತು, ನಾವು ಈಗ ಇವ್ರ ಹತ್ರ ಸರ್ ತೊಡಿಕಾನ, ಮರ್ಕಂಜ, ಸಂಪಾಜ ಇಲ್ಲೆಲ್ಲ ಈ 45 ವರ್ಷದಿಂದ ಮೇಲ್ಪಟ್ಟು ಹಳದಿ ರೋಗ ಬಂದಿದೆ. ಆ ಹಳದಿ ರೋಗ ಬಂದು ಕಮ್ಮು ಎಲ್ಲ ಹೋಗಿದೆ. ನಂತರ CPRI ಅವರು ಬಂದು ಅದರ ಹಿಂಗಾರ ಅದಿದೆಲ್ಲ ತಂದು ಬೇರೆ ಗಿಡ ಮಾಡ್ತೇವೆ ಅಂತ ಹೇಳಿದ್ದಾರೆ. ಎಷ್ಟು ಸಕ್ಸಸ್ ಆಗಿದೆ ಅಂತ ಗೊತ್ತಿಲ್ಲ. ಈ 45 ವರ್ಷದಿಂದ ಇಲ್ಲಿಯವರೆಗೆ ಸರಾಗಿ ನೆಡ್ತಾ ಇದ್ದೇವೆ, ಆ ಗಿಡ ಸಾಯ್ತಾ ಇದೆ. ಹಿಂಗಾರಕ್ಕೆ ಬರುವಾಗ ಸಾಯುವುದು ಈ ಥರ. ಆದರೆ ಇದರ ಬಗ್ಗೆ ಒಂದು 45 ವರ್ಷದಿಂದ ಇಲ್ಲಿಯವರೆಗೆ ತಾವು ವಿಜ್ಞಾನಿಗಳು ಎಷ್ಟು ಅದನ್ನು ಇದು ಮಾಡಿದ್ದೀರಿ, ನಾವು ಅದನ್ನು ಮುಂದೆ ಏನು ಮಾಡಬೇಕು? ಈಗ ಎಲೆ ಚುಕ್ಕೆ ರೋಗ ಮತ್ತು ಇದು ಬಂತು. ಆಗ ಈ 45ರೊಟ್ಟಿಗೆ ಇವರಲ್ಲಿದ್ದ ಹಣ ಈ ಔಷಧಿಗೆ ಹೋಗಬೇಕು
ವಿನಃ ಇದಾಗುವುದಿಲ್ಲ. ನೆಟ್ಟರೆ ಆಗುವುದಿಲ್ಲ ಅಂತ ಹೇಳಿದರೆ ಏನು ಮಾಡಬೇಕು? ಅದಕ್ಕೆ ಪರಿಹಾರ ಏನು ಅಂತ ನಾವು ಕೇಳೋದು. ಈಗ ನೆಟ್ಟ ಗಿಡವನ್ನು ಉಳಿಸಿಕೊಳ್ಳುವುದು ಹೇಗೆ? ಆ ಮಣ್ಣಿನ ಫಲವತ್ತತೆಯನ್ನು ನೀವು ಬಂದು ಪರೀಕ್ಷೆ ಮಾಡಿ ಆ ಮಣ್ಣಿನ ಫಲವತ್ತತೆ ಏನು ಕಮ್ಮಿ ಉಂಟು ಅಂತ ನೋಡುವಂಥದ್ದು ಒಂದು. ಈಗ ನಮಗೆ ಗೊತ್ತಿಲ್ಲಲ್ಲ, ವಿಜ್ಞಾನಿಗಳಿಗೆ ಗೊತ್ತಿದೆ ಅಲ್ಲ, ಈಗ ಎಂತೆಂಥ ಕೆಲಸಗಳು ವಿಜ್ಞಾನದಿಂದ ಮುಂದುವರೆದಿದೆ. ಆದರೆ ಇದೊಂದು ವಿಜ್ಞಾನ 45 ವರ್ಷದಲ್ಲೂ ಆಗಲಿಲ್ಲ ಅಂತ ಹೇಳೋದು ಒಂದು ಬೇಜಾರು. ಇಲ್ಲ ಸರ್, ಅದಕ್ಕೋಸ್ಕರ ಸರ್ ಹೇಳ್ತೇನೆ. ಈಗ ಮುಖ್ಯವಾಗಿ ಅದ್ರ ಬಗ್ಗೆ 2-3 ಆಯಾಮಗಳಿಂದ ನಾವು ಸಂಶೋಧನೆ ನಡೆಸ್ತಾ ಇದ್ದಾರೆ ಸರ್. ನಮ್ಮ CPCR ವಿಜ್ಞಾನಿಗಳೇ ನಿಮಗೆ ಕಲ್ಮಕಾರ ಇರ್ಬೋದು, ಮರ್ಕಂಜ ಏರಿಯಾದಲ್ಲಿ 5-6 ವರ್ಷಗಳ ಕಾಲ ರೈತರ ತೋಟದಲ್ಲೇ, ಮರ್ಕಂಜ ಮತ್ತು ಕಲ್ಮಕಾರ ರೈತರ ತೋಟದಲ್ಲೇ ಸಂಶೋಧನೆ ನಡೆಸಿದ್ದಾರೆ. ಕೆಲವೊಂದು ವಿಧಾನಗಳನ್ನು ಅನುಸರಿಸಿದ್ದಾರೆ. ಅದ್ರ ಮೂಲಕ ಅಡಿಕೆದು ಇಳುವರಿ ಹೆಚ್ಚಾಗಿರ್ತಕ್ಕಂಥದ್ದು ಇರ್ಬೋದು, ಮತ್ತು ರೋಗಗಳನ್ನು ಸ್ವಲ್ಪ ಪ್ರಮಾಣ ಕಡಿಮೆ ಮಾಡಿರ್ತಕ್ಕಂಥದ್ದು ಇದೆ. ಸುಮಾರು 5-6 ವರ್ಷಗಳ ಕಾಲ ರೈತರ ತೋಟದಲ್ಲಿ ಕಲ್ಮಕಾರ ಮರ್ಕನ ಏರಿಯಾದಲ್ಲಿ ಮಾಡಿದ್ದಾರೆ. ಅದೊಂದು ಆಯಾಮ ಮಾಡ್ತಾ ಇದ್ದಾರೆ ಸರ್, ರೋಗ ನಿರ್ವಹಣೆ ಮಾಡೋದು ಹೇಗೆ ಅಂತೇಳಿ. 2ನೇ ಆಯಾಮ ಯಾವ ರೀತಿ ಮಾಡ್ತಾ ಇದ್ದಾರೆ ಅಂದರೆ, ಈಗ ರೋಗ ಇರ್ತದೆ, ರೋಗ ಇರ್ತಕ್ಕಂಥ ತೋಟಗಳಲ್ಲಿ ಕೆಲವೊಂದು ಮರಗಳು ಆರೋಗ್ಯವಾಗಿ ಇರ್ತದೆ. ಅದರಿಂದ ನೀವು ಹೇಳಿದ ಹಾಗೆ ಅದರಿಂದ ಹಿಂಗಾರ ತೊಗೊಂಡ್ಬಿಟ್ಟು ಅದು ಟಿಶ್ಯೂ ಕಲ್ಚರ್ ಮೂಲಕ, ಅಂಗಾಂಶ ಕೃಷಿ ಮೂಲಕ ಆ ಗಿಡಗಳನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಕೆಲವೊಂದು ಗಿಡಗಳು ಸಿದ್ಧವಾಗಿದೆ ಸರ್, ಸದ್ಯದಲ್ಲೇ ಬೇಕಿದೆ ಕೆಲವು ದಿನಗಳ ಆದಮೇಲೆ ಕೆಲವು ತಿಂಗಳುಗಳಲ್ಲಿ ಅದೇ ಭಾಗದಲ್ಲಿ ತಂದು ನಾಟಿ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ. ಎಲ್ಲಿ ನಿಮಗೆ ರೋಗದ ಸಮಸ್ಯೆ ಇದೆ, ಕೆಲವೊಂದು ಆರೋಗ್ಯ ಮರಗಳಿರ್ತದೆ, ಅದರಿಂದ ಎಳೆ ಹಿಂಗಾರ ಇನ್ನೂ ಹಾಳೆ ಒಳಗಡೆ ಇರ್ತದೆ, ಅದನ್ನು ತೆಗೆದುಬಿಟ್ಟು ಗಿಡಗಳನ್ನು ಅಭಿವೃದ್ಧಿಪಡಿಸಿ, ಮತ್ತು ಆ ಗಿಡಗಳು ಈಗ ಕೆಲವೊಂದು ಗಿಡಗಳು ಸಿಕ್ಕಿದೆ, ಅದನ್ನು ಅದೇ ಭಾಗದಲ್ಲಿ ನಾಟಿ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಸರ್. ಆ ರೀತಿ ಇದೆ. ಅದಲ್ಲದೆ ಯಾವುದೇ ರೋಗ ಅಥವಾ ಕೀಟ ಅಂತ ಬಂದರೆ ನಿರೋಧಕ ಶಕ್ತಿ ಇರ್ತಕ್ಕಂಥ ತಳಿಗಳನ್ನು ಅಭಿವೃದ್ಧಿಪಡಿಸೋದು, ಅದರ ಕಡೆಯೂ ಸಹ ಗಮನವನ್ನು ಹರಿಸ್ತಾ ಇದ್ದೇವೆ ಸರ್. ನಿರ್ವಹಣೆ ಮಾಡಲಿಕ್ಕೆ ಮತ್ತು ನಿರೋಧಕ ಶಕ್ತಿ ನಿರೋಧಕ ಇರ್ತಕ್ಕಂಥ ತಳಿಗಳನ್ನು ಅಭಿವೃದ್ಧಿಪಡಿಸಲಿಕ್ಕೆ, ಮತ್ತು ರೋಗ ಇರ್ತಕ್ಕಂಥ ತೋಟಗಳಲ್ಲೇ ರೋಗ ಮುಕ್ತವಾಗಿರ್ತಕ್ಕಂಥ ಮರಗಳಿಂದ ಅಂಗಾಂಶ ಕೃಷಿ ಮಾಡಿ ಗಿಡಗಳನ್ನು ಉತ್ಪಾದನೆ ಮಾಡಿ ಆ ಭಾಗದಲ್ಲಿ ಮೌಲ್ಯಮಾಪನ ಮಾಡಲಿಕ್ಕೆ 3 ಆಯಾಮಗಳಲ್ಲಿ ಸಂಶೋಧನೆ ಮಾಡ್ತಾ ಇದ್ದೇವೆ ಸರ್. ಓಕೆ, ಹಲೋ, ಸ್ವಲ್ಪ ಇನ್ನು ನಂಬರ್ ಕೊಟ್ಟಿದ್ದಿಲ್ಲ ಸರ್. ನನ್ನ ಕ್ವಶನ್ ಪೋಷಕಾಂಶಗಳ ನಿರ್ವಹಣೆಗೆ ಬಗ್ಗೆ ಹೇಳಿದ್ರಿ ನೀವು. ಸೊ ಸಾವಯವನು ಕೊಡಬೇಕು, ರಾಸಾಯನಿಕನೂ ಕೊಡಬೇಕು ಅಂತೇಳಿ. ಓಕೆ, ನಂದು 2 ಜೊತೆಯಲ್ಲಿ ಕೊಡ್ಬೋದಾ? ಒಂದು, ಮತ್ತು ಇನ್ನೊಂದು ಮಳೆಗಾಲದ ಮುಂಚೆ ಕೊಡಬೇಕು, ಮಳೆಗಾಲದ ನಂತರ ಕೊಡಬೇಕು ಅಂತೇಳಿ. ಮಳೆಗಾಲದ ಮುಂಚೆ ಸಾವಯವ ಕೊಡಬೇಕಾ ಅಥವಾ ರಾಸಾಯನಿಕ ಕೊಡಬೇಕಾ, ಅಥವಾ ಮಳೆಗಾಲ ಆದಮೇಲೆ ಸಾವಯವ ಕೊಡಬೇಕಾ ರಾಸಾಯನಿಕ ಕೊಡಬೇಕಾ ಅಂತ ಹೇಳೋದು? ಓಕೆ ಸರ್, ನೋಡಿ, ಈಗ ನಮ್ಮ ಆಯೋಜಕರು ಹೇಳ್ತಾ ಇದ್ದಾರೆ, ಇನ್ನೂ ನಿಮ್ಮ ಮುಂದೆ ಮಾತಾಡಲಿಕ್ಕೆ 2 ಪ್ರಗತಿಪರ ಕೃಷಿಕರು ಕಾಯ್ತಾ ಇದ್ದಾರೆ. ಅವರಿಗೂ ಅವಕಾಶ ಮಾಡಲಿಕ್ಕೆ ಇದು ಕೊನೆಯ ಪ್ರಶ್ನೆ, ಅದನ್ನು ಉತ್ತರಿಸಿ ಮತ್ತೆ ಅವರಿಗೆ ವ್ಯವಸ್ಥೆ ಮಾಡಿಕೊಡುವ. ಸರ್, ನೀವು ಹೇಳಿದಾಗೆ ನಮಗೆ ಕನಿಷ್ಠ 2 ಬಾರಿ ಕೊಟ್ಟರೆ ಒಳ್ಳೆಯದಾಗ್ತದೆ ಅಂತೇಳಿ, ಮಳೆಗಾಲಕ್ಕಿಂತ ಮುಂಚಿತವಾಗಿ ಮಳೆಗಾಲ ಕಳೆದ ಮೇಲೆ. ಇಲ್ಲ ನಿಮ್ಮಲ್ಲಿ ಕೂಲಿಯಾಳುಗಳ ಸಮಸ್ಯೆ ಇಲ್ಲ ಅಂದರೆ ಶಿಫಾರಸು ಮಾಡಿರೋ ಪೋಷಕಾಂಶನೇ ನೀವೀಗ ನವಂಬರ್ ಡಿಸೆಂಬರಿಂದ ಪ್ರತಿ ತಿಂಗಳಿಗೂ ಕೊಡ್ಬೋದು, ಅಷ್ಟು ಭಾಗಗಳಾಗಿ ಮಾಡಿ. ನೀವು ಬೇಕಿದ್ದರೆ ಸಾವಯವ ಹೇಳಿದ್ನಲ್ಲ ಸರ್, ಈಗ ಸೆಪ್ಟೆಂಬರ್ ಅಕ್ಟೋಬರ್ ಕಳೆದ ಮೇಲೆ ಮೊದಲು ಸುಣ್ಣ ಕೊಡಬೇಕು, ಅದು ಮಣ್ಣಿನ ರಸಸಾರ ಸರಿಪಡಿಸಲಿಕ್ಕೆ. ಸುಣ್ಣ ಕೊಟ್ಟು ಆದಮೇಲೆ ಬೇಕಿದ್ರೆ ನೀವು ಸಾರಜನಕ ರಂಜಕ ಪೊಟ್ಯಾಶ್ ಕೊಡ್ಬೋದು. ಅದನ್ನು ಕೊಟ್ಬಿಟ್ಟು ಸುಮಾರು ಒಂದು 10-15 ದಿನ ಕಳೆದ ಮೇಲೆ ಅಡಿಕೆಗೆ 2 ಲಘು ಪೋಷಕಾಂಶಗಳು ಮುಖ್ಯವಾಗಿ ಬೇಕಾಗ್ತದೆ. ಜಿಂಕ್ ಇರ್ಬೋದು ಅಥವಾ ಬೋರಾನ್ ಇರ್ಬೋದು. ಅದು 5ರಿಂದ 10 ಗ್ರಾಮ್ ಮಾತ್ರ ಸಾಕಾಗ್ತಕ್ಕಂಥದ್ದು, ಜಾಸ್ತಿ ಕೊಡೋದು ಬೇಡ. ಅದನ್ನು ಕೊಡ್ತಕ್ಕಂಥದ್ದು. ಅದು ಕೊಟ್ಟು ಕೆಲವು ದಿನ ಆದಮೇಲೆ ನೀವು ಸಾವಯವ ಗೊಬ್ಬರಗಳನ್ನು ಕೊಡ್ಬೋದು. 12 kg ಹಟ್ಟಿ ಗೊಬ್ಬರ ಇರ್ಬೋದು, ಹಸಿರೆಲೆ ಗೊಬ್ಬರ ಇರ್ಬೋದು, ಅದನ್ನು ಕೊಡ್ಬೋದಾಗ್ತದೆ. ಕೊಡುವಾಗ ಗೊಬ್ಬರಗಳನ್ನು ಮರದ ಬುಡದಿಂದ 1.5 ರಿಂದ 2 ಅಡಿ ದೂರ ಕೊಟ್ಟರೆ ಒಳ್ಳೆಯದಾಗ್ತದೆ. ಆ ರೀತಿ ಮಾಡ್ಬೋದು ಸರ್. ಓಕೆ ಸರ್, ಥ್ಯಾಂಕ್ ಯು. ಹೆಚ್ಚಿಗೆ ಮಾಹಿತಿ ನನ್ನ ನಂಬರಲ್ಲಿ ಮಾತಾಡುವ. 2 ಜೊತೆಯಲ್ಲಿ ಕೊಡ್ಬೋದು. ಯಾವುದನ್ನ? ಸಾವಯವ ಮತ್ತು ರಾಸಾಯನಿಕ. ಸೆಪ್ಟೆಂಬರ್ ಅಕ್ಟೋಬರ್ ಕಳೆದ್ಮೇಲೆ ಜೊತೆಯಲ್ಲಿ ಇದನ್ನು ಕೊಟ್ಟು ಸ್ವಲ್ಪ ದಿನ ಕಳೆದ್ಮೇಲೆ ಕೊಡ್ಬೋದು ಸರ್. ಓಕೆ, ಥ್ಯಾಂಕ್ ಯು. ಇಷ್ಟು ಅವಕಾಶ ಸರ್. ಹಾಂ ಬೇಡ ಸರ್, ನೀವು ಅದಕ್ಕೆ ಹೇಳಿದ್ನಲ್ಲ, ನಿಮಗೆ ಏನೇ ಮಾಹಿತಿ ಇದ್ದರೆ ಬೇಕಿದ್ದರೆ ಇಲಾಖೆಗಳಿರ್ತದೆ, ಕೃಷಿ ಇಲಾಖೆ, ತೋಟಗಾರಿಕೆ, ನಮ್ಮ CPCR ಇರ್ತದೆ, ಕೃಷಿ ವಿಜ್ಞಾನ ಕೇಂದ್ರ ಇರ್ತದೆ. ಅಂಥ ಕಡೆ ಮಾಹಿತಿ ಪಡ್ಕೊಂಡು ನೀವು ಸರಿಯಾದ ಕ್ರಮಗಳನ್ನು ಅನುಸರಿಸಿದರೆ ಒಳ್ಳೆಯದು. ನೀವು ಹೇಳಿದಾಗೆ ಸುಣ್ಣ ಏನಕ್ಕೆ ಕೊಡ್ತೀವಿ ಅಂತ ಆದರೆ, ಈಗ ನಮ್ಮಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತದೆ. ಮಳೆ ಬಿದ್ದಾಗ ಮಳೆಗಾಲದಲ್ಲಿ ನಮ್ಮದು ಏನು ಮಣ್ಣಿನ ಫಲವತ್ತತೆ ಇರ್ತದೆ ಅದು ಬಸ್ದು ಹೋಗ್ತದೆ ಅಥವಾ ತೊಯ್ದು ಹೋಗ್ತದೆ. ಈ ರೀತಿ ಆದಾಗ ಮಣ್ಣು ಉಳಿ ಮಣ್ಣು ಆಗ್ತದೆ. ಈಗ ನೀವು ಉಳಿ ಮಣ್ಣಾದಾಗ ಅದಕ್ಕೆ ಗೊಬ್ಬರಗಳನ್ನು ಕೊಟ್ಟರೆ ಅದು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಈ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳುಗಳಲ್ಲಿ ಮಳೆ ಕಡಿಮೆ ಆದಾಗ ಮೊದಲು ನಾವು ಒಂದು 1/4 kg ಸುಣ್ಣನ
ಕೊಡಬೇಕಾಗತ್ತೆ. ಮರದ ಬುಡದಿಂದ 2 ಅಡಿ ದೂರದ ತನಕ ಚೆಲ್ಲಿಬಿಟ್ಟು ಮಣ್ಣಿನೊಟ್ಟಿಗೆ ಕೊಚ್ಚಿ ಬಿಡಬೇಕು. ಅದು ಮಣ್ಣಿನ ರಸಸಾರ ಸ್ವಲ್ಪ ನ್ಯೂಟ್ರಲ್ ಕಡೆ ತೊಗೊಂಬರ್ತದೆ. ಅದು ಕೊಟ್ಟು ನೀವು 1 ತಿಂಗಳು ಕಳೆದ ಮೇಲೆ ಅಥವಾ 20-25 ದಿನ ಆದಮೇಲೆ ಗೊಬ್ಬರಗಳನ್ನು ಕೊಡ್ತಕ್ಕಂಥದ್ದು. ಉಪ್ಪು ಎಲ್ಲ ಕೊಡೋದು ಬೇಡ ಸರ್. ಹಾಂ ಸರ್. ಎಸ್ ಸರ್, ಖಂಡಿತ ಖಂಡಿತ ಹಾಂ ಖಂಡಿತ ಸರ್. ಸುಮಾರು ನಾವು ಧರ್ಮಸ್ಥಳದ ಒಟ್ಟಿಗೆ ಸುಮಾರು 100 ಪ್ರೋಗ್ರಾಮ್ ಮಾಡಿದ್ದೇವೆ. ಖಂಡಿತ ಬರುವ ಸರ್, ಖಂಡಿತ ಬರುವ ಸರ್. ನಿಮಗೆ ಜಸ್ಟ್ ಒಂದು ನಮ್ಮ ಮುಖ್ಯಸ್ಥರಿಗೆ ಒಂದು ಲೆಟ್ರ್ ಬರೆದ್ರೆ ಆಯಿತು. ಹಾಂ, ನೀವು ಇವರು ನಿಮ್ಮ ಗೌಡ್ರ ತೋಟದಲ್ಲಿ ಪ್ರೋಗ್ರಾಮ್ ಮಾಡಿದ್ದೇವೆ ಸರ್. ನಿಮ್ಮ ಧರ್ಮಸ್ಥಳದ ಒಟ್ಟಿಗೆ ನಾವು CP ಸರ್ ವತಿಯಿಂದ ನಮ್ಮ ಧರ್ಮಸ್ಥಳ ಯೋಜನೆ ಒಟ್ಟಿಗೆ 100 ಪ್ರೋಗ್ರಾಮ್ ಮಾಡಿದ್ದೇವೆ. ಎಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಕಡೆ ಮಾಡಿದ್ದೇವೆ. ಅವಕಾಶಕ್ಕಾಗಿ ಧನ್ಯವಾದಗಳು. ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ನಮ್ಮ CP ಸರಿಗೆ ಯಾವಾಗಲೂ ಬರ್ಬೋದು. ನೀವು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5:15 ತನಕ ನಮ್ಮ ಆಫೀಸ್ ಇರ್ತದೆ. ಯಾವಾಗ ಬೇಕಾದರೂ ಬರ್ಬೋದು. ಅಥವಾ ನಾನು ನಂಬರ್ ಕೊಟ್ಟಿರ್ತೀನಿ, ಏನಾರ ಮಾಹಿತಿ ಬೇಕಿದ್ದರೆ ಫೋನಲ್ಲಿ ಮಾತಾಡುವ. ಇಲ್ಲಿವರೆಗೂ ಈ ಒಂದು ವಿಚಾರಗೋಷ್ಠಿಯಲ್ಲಿ ಡಾಕ್ಟರ್ ನಾಗರಾಜ್ ಎನ್ನಾರ್ ಅವರು, ವಿಜ್ಞಾನಿಗಳು, ನಮ್ಮ CPCRI ವಿಟ್ಲಾದವರು ಮಾಹಿತಿ ನೀಡಿರ್ತಾರೆ. ಮುಖ್ಯವಾಗಿ ತಮಗೆ ಅಡಿಕೆ ಬೆಳೆಯಲ್ಲಿ ಬರ್ತಕ್ಕಂಥ ತಳಿಗಳ ಬಗ್ಗೆ ಇರ್ಬೋದು ಅಥವಾ ಒಂದು ನಿರ್ವಹಣೆ ಬಗ್ಗೆ ಇರ್ಬೋದು, ಹಾಗೂ ರೋಗ ಮತ್ತು ಕೀಟಗಳ ನಿರ್ವಹಣೆ ಬಗ್ಗೆನೂ ಮಾಹಿತಿ ನೀಡಿರ್ತಾರೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್.